हरे कृष्ण 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 हरे राम राम हरे कृष्ण कृष्ण हरे राम राम हरे कृष्ण कृष्ण हरे राम राम हरे कृष्ण कृष्ण हरे राम कृष्ण कृष्ण हरे राम राम हरे कृष्ण कृष्ण हरे राम राम हरे कृष्ण कृष्ण हरे राम हरे कृष्ण सर्वं श्री कृष्ण नमस्ते हरे कृष्ण ಹರೇ ಕೃಷ್ಣ ಮಾತಾಜಿಗಳ ಪ್ರಭುಜಿಗಳ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸೊ ನಾನು ಇವಾಗ ಒಂದು ಭಜನನ್ನ ಮಾಡ್ತಾ ಇದ್ದೀನಿ. ಸೊ ಇದನ್ನ ತುಳಸಿದಾಸ ಅವರು ಬರ್ದಿರೋದು, ಶ್ರೀರಾಮಚಂದ್ರ ಕೃಪಾಳು ಅಂತ ಹೇಳ್ಬಿಟ್ಟು. ಶ್ರೀರಾಮಚಂದ್ರ ಕೃಪಾಳು ಭಜ ಮನ ಹರಣ ಭವ ಭಯ ದಾರುಣಂ ನವ ಕಂಜಲೋಚನ ಕಂಜ ಮುಖ ಕರ ಕಂಜ ಪದ ಕಂಜಾರುಣಂ ಶ್ರೀರಾಮಚಂದ್ರ ಕೃಪಾಳು ಭಜ ಮನ ಹರಣ ಭವ ಭಯ ದಾರುಣಂ श्रीराम श्रीराम कंदर्प अगणित अमित छवि नवनील नीरद सुंदरम पटपीतमानहुं तरित रुचि शुचि नौमि जनक सुतावरम् श्रीरामचंद्र कृपाळु भज मन हरण भव भय दारुणम् श्रीराम श्रीराम भज दीन बंधु दिनेश दानव दैत्य वंश निखंदनम् रघुनंदानंद कंद कौशल चंद दशरथ नंदनम श्रीरामचंद्र कृपाळु भज मन हरण भव भय दारुणम श्रीराम श्रीराम भज दीन बंधु दिनेश दानव दैत्य वंश निखंदनम् रघुनंदानंद कंद कौशल चंद दशरथ नंदनम् श्रीरामचंद्र कृपाळु भज मन हरण भव भय दारुणम् नव कंजलोचन कंज मुख कर कंज मुख कंजारुणम् शिर मुकुट कुंडल तिलक चारु उदारु अंग विभूषणम् आजानुभुज शर चापधर संग्रामजित खर दूषणम् श्रीरामचंद्र कृपाळु भज मन हरण भव भय दारुणम् श्रीराम श्रीराम इति वदति तुलसीदास शंकर शेष मुनि मनरंजनम् मम हृदय कंज निवास कुरु कामादिकलढल गंजनम् श्रीरामचंद्र कृपाळु भज मन हरण भव भय दारुणम् नव कंजलोचन कंज मुख कर कंज पद कंजारुणम् श्रीरामचंद्र कृपाळु भज मन
ಹರಣ ಭವ ಭಯ ದಾರುಣಂ ನವ ಕಂಜಲೋಚನ ಕಂಜ ಮುಖ ಕರ ಕಂಜ ಪದ ಕಂಜಾರುಣಂ ಶ್ರೀರಾಮಚಂದ್ರ ಕೃಪಾಳು ಭಜಮನ ಹರಣ ಭವ ಭಯ ದಾರುಣಂ ನವ ಕಂಜಲೋಚನ ಕಂಜ ಮುಖ ಕರ ಕಂಜ ಪದ ಕಂಜಾರುಣಂ ಶ್ರೀರಾಮ್ 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 ಶ್ರೀರಾಮ್. ಹರೇ ಕೃಷ್ಣ. ಸರ್ವಂ ಶ್ರೀ ಕೃಷ್ಣ. ಹರೇ ಕೃಷ್ಣ. ಇವತ್ತಿನ ತರಗತಿನ ನಾನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 18 ದಿನಗಳ ಆನ್ಲೈನ್ ಭಗವದ್ಗೀತಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ ದಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಾರ್ಥನೆಯೊಂದಿಗೆ ನಾನು ಈ ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದ ಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣು ಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತಿನ ಅಧ್ಯಾಯಕ್ಕೆ ಹೋಗಿನ ಮುಂಚೆ ನೆನ್ನೆಯ ಅಧ್ಯಾಯದ ಹೆಸರನ್ನ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ನೆನ್ನೆಯ ಅಧ್ಯಾಯದ ಹೆಸರು ಯಾರಾದ್ರೂ ಹೇಳ್ತೀರಾ?
ಸೊ ನೆನೆಯ ಅಧ್ಯಾಯ ಭಗವತ್ ಜ್ಞಾನ. ನಾವು ಭಗವಂತನ ಬಗ್ಗೆ ನಾವು ಜ್ಞಾನವನ್ನ ನಾವು ತಿಳ್ಕೊಂಡಿವಿ ಅಲ್ವಾ. ಭಗವಂತ ಅವರೇನೆ ತಮ್ಮೆಲ್ಲ ಶಕ್ತಿಗಳನ್ನ ಅವರು ವಿವರಿಸ್ತಾರೆ. ಅದಾದ್ಮೇಲೆ ನಾವು ಯಾಕೆ ಭಗವಂತನನ್ನ ಅರ್ಥ ಮಾಡ್ಕೊಳಿಕ್ ಆಗೋದಿಲ್ಲ ಅಂತಂತ ಆ ಪ್ರಶ್ನೆಗೆ ಏನ್ ಉತ್ತರವನ್ನ ಕೊಡ್ತಾರೆ, ಎಲ್ಲರೂ ಸಹ 3 ಗುಣಗಳಿಂದ ಅವರು ಬಂಧಿತರಾಗಿರ್ತಾರೆ, ಮಾಯೆಗೆ ಒಳಗಾಗಿರ್ತಾರೆ, ಅದಕ್ಕೇನೆ ಅವ್ರು ನನ್ನನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇವಾಗ ಭಗವಂತನನ್ನ ನಾವು ಅರ್ಥ ಮಾಡ್ಕೋಬೇಕಂತಂದ್ರೆ ನಾವು ಭಗವಂತನಿಗೆ ಶರಣಾಗ್ಬೇಕು ಅಂತ ಹೇಳ್ಬಿಟ್ಟು ತಿಳಿಸಿಕೊಡ್ತಾರೆ. 4 ತರದ ದುಷ್ಟರು ನನಗೆ ಶರಣಾಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಯಾರ್ಯಾರು ಮೂಢ, ನರಾಧಮ, ಮಾಯಾ ಅಪೃತ, ಮಾಯಿಂದ ಅಪಹೃತರಾದವರು, ಯಾರ ಜ್ಞಾನ ಮಾಯೆಯಿಂದ ಅಪಹೃತ ಆಗಿರುತ್ತೋ ಅವರು, ಮತ್ತೆ ಆಸುರಿ ಮನೋವೃತ್ತಿ ಇರೋರು, ಇವ್ರು 4 ಜನದ ದುಷ್ಟರು ನನಗೆ ಶರಣಾಗೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ 4 ತರದ ಸುಕೃತಿಗಳು, ಪುಣ್ಯವಂತರು ನನಗೆ ಶರಣಾಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅರ್ಥಾರ್ಥಿ, ಜ್ಞಾನಿ, ಜಿಜ್ಞಾಸು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಾದ್ಮೇಲೆ ದೇವತೆಗಳ ಬಗ್ಗೆ ಅವರು ತಿಳಿಸಿಕೊಡ್ತಾರೆ. ದೇವರತ್ತ ಆರಾಧನೆಯನ್ನ ಮಾಡಿದ್ರೆ ಅದು ನಮ್ಗೆ ಶಾಶ್ವತವಾದ ಫಲವನ್ನ ಅದು ತಂದ್ಕೊಡೋದಿಲ್ಲ. ಮತ್ತೆ ನೀವೇನಾದ್ರೂ ವರವನ್ನ ದೇವತೆಗಳಿಂದ ಪಡ್ಕೊಂಡ್ರು ಸಹ ಅದನ್ನ ನಾನೇ ಕೊಡ್ಬೇಕಾಗಿರತ್ತೆ, ಅಂದ್ರೆ ಅದು ನನ್ನಿಂದನೇ ಬಂದಿರತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅಲ್ಪ ಬುದ್ಧಿಯವರು ಅಷ್ಟೇನೆ ದೇವತೆಗಳನ್ನ ಪೂಜೆ ಮಾಡ್ತಾರೆ ಅಂತ ನಮ್ಗೆ ತಿಳಿಸಿಕೊಟ್ರು. ಅದಾದ್ಮೇಲೆ ನಿರಾಕಾರವಾದಿಗಳ ಬಗ್ಗೆನೂ ತಿಳಿಸಿಕೊಟ್ರು ಅಲ್ವಾ. ನಿರಾಕಾರವಾದಿಗಳು ಏನ್ ಅನ್ಕೋತಾರೆ ಭಗವಂತನ ಬಗ್ಗೆ, ಅವ್ರು ಮೊದ್ಲು ನಿರಾಕಾರದಲ್ಲಿ ಇದ್ರು, ಈಗ ಭೌತಿಕ ಪ್ರಪಂಚಕ್ಕೆ ಅವರು ಇವಾಗ ಫಾರ್ ಎಕ್ಸಾಂಪಲ್ ಅವರು ಈಗ ಕೃಷ್ಣನಾಗಿ ಅವರು ಬಂದಿದ್ದಾರೆ ದ್ವಾಪರ ಯುಗದಲ್ಲಿ. ಆ ಸಮಯದಲ್ಲಿ ಅವರು ಒಂದು ವ್ಯಕ್ತಿತ್ವ ರೂಪದಲ್ಲಿ, ಅಂದ್ರೆ ವ್ಯಕ್ತಿಯಾಗಿ ಅವರು ಬರ್ತಾರೆ, ನಮ್ ತರನೇ ಒಂದು ವ್ಯಕ್ತಿ ರೂಪದಲ್ಲಿ ಅವರು ಬರ್ತಾರೆ ಅಂತ ಹೇಳ್ಬಿಟ್ಟು ಅವರು ತಿಳ್ಕೊಂತಾರೆ ನಿರಾಕಾರವಾದಿಗಳು. ಅದಕ್ಕೆ ಕೃಷ್ಣ ಹೇಳ್ತಾರೆ ಅಲ್ವಾ, ಅವ್ರಿಗೆ ನನ್ನ ಆ ಸರ್ವೋನ್ನತ ರೂಪ ಅವ್ರು ನನ್ನ ಅರ್ಥ ಮಾಡ್ಕೊಳೋದಿಲ್ಲ, ನನ್ನ ಆ ರೂಪವನ್ನ ಅವರು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು ಹೇಳ್ತಾರೆ. ಸೊ ಅದಾದ್ಮೇಲೆ ಕೊನೆಗೆ ನನ್ನನ್ನ ಸೇರ್ಬೇಕು ಅಂತಂದ್ರೆ ನನ್ನನ್ನ ಅನವರತ ಸದಾ ಸ್ಮರಣೆಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಕೃಷ್ಣ. ಸೊ ಇವತ್ತಿನ ಅಧ್ಯಾಯ ತುಂಬಾ ಮುಖ್ಯವಾದ ಅಧ್ಯಾಯ. ನಾವು ಏನಕ್ಕೆ ನಾವು ಈ ಜೀವನವನ್ನ ಮಾಡ್ತಾ ಇದ್ದೀವಿ, ಈ ಜೀವನದ ಉದ್ದೇಶ ಏನು, ನಾವು ಈ ಜೀವನದಲ್ಲಿ ಹೇಗೆ ಯಶಸ್ಸನ್ನ ಪಡೆಯೋದು, ನಾವು ನಮ್ಮ ಎಕ್ಸಾಮ್ ಅನ್ನ ಹೇಗೆ ಪಾಸ್ ಆಗೋದು, ನಮ್ಮ ಎಕ್ಸಾಮ್ ದಿನ ಯಾವತ್ ಬರುತ್ತೆ ಅನ್ನೋದನ್ನ ನಾವು ಇವತ್ತಿನ ಅಧ್ಯಾಯದಲ್ಲಿ ನಾವು ತಿಳ್ಕೊತಾ ಇದ್ದೀವಿ. ಇವತ್ತು ಭಗವಂತನ ಪ್ರಾಪ್ತಿ, ಭಗವಂತನನ್ನ ನಾವು ಹೇಗೆ ಪ್ರಾಪ್ತಿ ಮಾಡ್ಕೋಬೇಕು, ಅವನನ್ನ ಹೇಗೆ ಪಡ್ಕೋಬೇಕು, ಭಗವಂತನ ಧಾಮಕ್ಕೆ ಹೇಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ತಿಳಿಸಿಕೊಡ್ತಾರೆ. ಇದನ್ನ ಅಕ್ಷರ ಬ್ರಹ್ಮ ಯೋಗ ಅಂತಾನೂ ಸಹ ಕರೀತಾರೆ. ಅಕ್ಷರ ಅಂತಂದ್ರೆ ಏನು, ಸೊ ಅದಕ್ಕೆ ಕ್ಷರ ಅಂದ್ರೆ ನಾಶ ಇಲ್ಲದ್ದು, ಬ್ರಹ್ಮ ಅಂತಂದ್ರೆ ಯಾರು, ಸೊ ನಾವು ಬ್ರಹ್ಮನ್ ನಾವು ಈ ದೇಹ ಅಲ್ಲ ಆತ್ಮ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡು ನಾವು ಭಗವಂತನ ಲೋಕಕ್ಕೆ ಹೋಗ್ತೀವಲ್ವಾ. ಸೊ ಅದನ್ನ ನಾವು ಆ ಸ್ಥಿತಿಯನ್ನ ಬ್ರಹ್ಮ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ನಾವು ಈ ಜ್ಞಾನವನ್ನು ತಿಳ್ಕೊಂಡು ಹೇಗೆ ನಾವು ಭಗವಂತನ ಸಂಪರ್ಕಕ್ಕೆ ಬರೋದು, ಭಗವಂತನ ಲೋಕಕ್ಕೆ ಹೋಗೋದು ಅನ್ನೋದನ್ನ ನಾವು ಇವತ್ತಿನ ಅಧ್ಯಾಯದಲ್ಲಿ ನಾವು ತಿಳ್ಕೊತಾ ಇದೀವಿ. ಇದರಲ್ಲಿ 28 ಶ್ಲೋಕಗಳಿದೆ. ಅದನ್ನ ಹೇಗೆ ವಿಂಗಡಿಸಿದರೆ ಅಂತಂದ್ರೆ, ಇಲ್ಲಿ ಅರ್ಜುನ 8 ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಆ 8 ಪ್ರಶ್ನೆಗಳನ್ನ ಕೃಷ್ಣ 2 ಶ್ಲೋಕದಲ್ಲೇನೆ 7 ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಡ್ತಾರೆ. ಇನ್ನೊಂದು ಪ್ರಶ್ನೆಗೆ ಅವರು ಇಡೀ ಅಧ್ಯಾಯದಲ್ಲಿ ಅವರು ಉತ್ತರವನ್ನ ಅವರು ಕೊಡ್ತಾರೆ. ಸೊ ಇವಾಗ ಇಲ್ಲಿ 8ನೇ ಅಧ್ಯಾಯದ 5ನೇ ಶ್ಲೋಕದಿಂದ 8ನೇ ಶ್ಲೋಕ ತನಕ ನಮಗೆ ತುಂಬಾ ಮುಖ್ಯವಾದ ಶ್ಲೋಕಗಳನ್ನ ಕೃಷ್ಣ ತಿಳಿಸಿಕೊಡ್ತಾರೆ, ಮುಖ್ಯವಾದ ವಿಷಯವನ್ನ ತಿಳಿಸಿಕೊಡ್ತಾರೆ. ನಾವು ಮರಣದ ಸಮಯದಲ್ಲಿ ಕೃಷ್ಣನನ್ನ ನಾವು ಸ್ಮರಿಸ್ಕೋಬೇಕು. ನೋಡಿ, ನಮ್ಗೆ ಮಾಮೂಲಿ ಟೈಮಲ್ಲೇ ನಮ್ಗೆ ಸ್ಮರಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ಇನ್ನು ಮರಣದ ಸಮಯದಲ್ಲಿ ನಮ್ಮ ಪ್ರಜ್ಞೆನೇ ಸರಿ ಇರೋದಿಲ್ಲ ಅಲ್ವಾ. ಸೊ ನಾನು ಇದಕ್ಕಿಂತ ಮುಂಚೆ ಹೇಳಿರೋ ಹಾಗೇನೆ ನಮ್ಗೆ ಎಷ್ಟು ನೋವಿರುತ್ತೆ, ನಮ್ಮ ಈ ಆತ್ಮ ಈ ದೇಹವನ್ನ ಬಿಡ್ಬೇಕಂದಾಗ ಎಷ್ಟು ನೋವಿರುತ್ತೆ ಅಂತಂದ್ರೆ, ಇವಾಗ ಒಂದು ಚೇಳು ಕಚ್ಚಿದ್ರೆ ನಮ್ಗೆ ಅದರ ನೋವನ್ನ ತಡ್ಕೊಳಿಕ್ ಆಗೋದಿಲ್ಲ. ಸೊ ಒಂದೇ ಜಾಗದಲ್ಲಿ 1000 ಚೇಳುಗಳು ಒಂದೇ ಬಾರಿ ಕಚ್ಚಿದ್ರೆ ಎಷ್ಟು ನೋವಿರುತ್ತೋ ಅಷ್ಟು ನೋವಿರುತ್ತಂತೆ. ಅಂತಹ ಸಮಯದಲ್ಲಿ ನಾವು ಕೃಷ್ಣನನ್ನ ಹೇಗೆ ಸ್ಮರಣೆ ಮಾಡ್ಕೊಳೋದು ಅಲ್ವಾ. ಮತ್ತೆ ಯಾಕಾದ್ರೂ ನಾವು ಸ್ಮರಣೆ ಮಾಡ್ಕೋಬೇಕು, ಸ್ಮರಣೆ ಮಾಡ್ಕೊಳೋದ್ರ ಅದರ ಉದ್ದೇಶ ಏನು ಅದನ್ನ ನಮ್ಗೆ ತಿಳಿಸಿಕೊಡ್ತಾರೆ ಕೃಷ್ಣ. ಮತ್ತೆ ನಾವು ಕೃಷ್ಣನನ್ನ ಪಡಿಬೇಕು ಅಂತಂದ್ರೆ ಯಾವ್ದಾದ್ರು ಒಂದು ಯೋಗವನ್ನ ಮಾಡ್ಲೇಬೇಕಾಗತ್ತೆ. ಸೊ ಇವಾಗ ಶುದ್ಧ ಭಕ್ತಿ ಇಲ್ಲಾಂದ್ರೆ ಯೋಗ ಮಿಶ್ರಿತ ಭಕ್ತಿ, ಈ 2ರ ಮೂಲಕನೇ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಹಾಗೇನೆ ಯಾವ್ದೋ ಒಂದು ವೆಹಿಕಲ್ ಇದೆ, ನಮ್ಗೆ ಸ್ಪೇಸ್ ಕ್ರಾಫ್ಟ್ ಇದೆ, ಅದರಿಂದ ಹೋಗ್ಬೋದು ಅಂದ್ರೆ ಸಾಧ್ಯನೇ ಇಲ್ಲ, ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಶುದ್ಧ ಭಕ್ತಿಯಿಂದ ನಾವು ಕೃಷ್ಣನನ್ನ ಸ್ಮರಿಸ್ಬೇಕು. ಹೇಗೆ ಸ್ಮರಿಸ್ಬೇಕು ಅಂತ ಹೇಳ್ಬಿಟ್ಟು ಕೃಷ್ಣ ನಮ್ಗೆ ತಿಳಿಸಿಕೊಡ್ತಾರೆ. ಹೌದು, ನಾವಿವಾಗ ಈ ಭೌತಿಕ ಪ್ರಪಂಚವನ್ನ ಬಿಟ್ಟು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ತಾ ಇದೀವಿ. ಸೊ ಆಧ್ಯಾತ್ಮಿಕ ಪ್ರಪಂಚ ಹೇಗಿದೆ ಅಂತ ನಮ್ಗೆ ಗೊತ್ತಾಗ್ಬೇಕಲ್ವಾ. ಅದು ಈ ಭೌತಿಕ ಪ್ರಪಂಚಕ್ಕಿನ್ನ ಶ್ರೇಷ್ಠವಾಗಿದ್ರೆ, ಉನ್ನತವಾಗಿದ್ರೆ ಅಷ್ಟೇ ನಾವ್ ಅಲ್ಲಿಗೆ ಹೋಗ್ಬೇಕು. ಅದು ಇಲ್ಲಿಗಿನ್ನ ಅಲ್ಲಿ ಕಷ್ಟ ಇದೆ ಅಂದ್ರೆ ನಾವ್ ಅಲ್ಲಿಗೆ ಯಾಕಾದ್ರೂ ಹೋಗ್ಬೇಕು ಅಲ್ವಾ. ನಮ್ಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ, ನಾವಿಲ್ಲೇ ಇರಬಹುದು ಅಲ್ವಾ. ಅದಕ್ಕೆ ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾರೆ ಭೌತಿಕ ಪ್ರಪಂಚಕ್ಕೂ ಮತ್ತೆ ಆಧ್ಯಾತ್ಮಿಕ ಪ್ರಪಂಚಕ್ಕೂ ಇರುವ ವ್ಯತ್ಯಾಸಗಳನ್ನ ನಮ್ಗೆ
ತಿಳಿಸಿಕೊಡ್ತಾರೆ ಅಲ್ವಾ. ಇವಾಗ ನೋಡಿ, ಯಾರಾದ್ರೂ ಅಮೆರಿಕಾಗೆ ಹೋದವರು ಅಮೆರಿಕಾಯಿಂದ ಬಂದ್ಮೇಲೆ ನಮ್ಗೆ ಅಯ್ಯೋ ಅಲ್ಲಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಂತ ಹೇಳಿದ್ರೆ ನಮ್ಗೆ ಏನ್ ಅನ್ಸುತ್ತೆ, ಅಲ್ಲಿ ಹೋಗೋಣಪ್ಪ ಅಂತ ಆಸೆ ಆಗುತ್ತೆ ಅಲ್ವಾ. ನಮ್ಗೆ ಇವಾಗ ಆಧ್ಯಾತ್ಮಿಕ ಪ್ರಪಂಚ ಹೇಗಿದೆ ಅಂತಾನೆ ಗೊತ್ತಾಗಿಲ್ಲ ಅಂದ್ರೆ ನಾವ್ ಅಲ್ಲಿಗೆ ಯಾಕೆ ಹೋಗ್ಬೇಕು ಅಂತ ನಾವು ಇಚ್ಛೆಯನ್ನ ಪಡ್ತೀವಿ, ಆಸೆಯನ್ನ ಪಡ್ತೀವಿ. ಅದಕ್ಕೆ ಕೃಷ್ಣ, ಯಾಕಂದ್ರೆ ಅವರೇನೆ ಅಲ್ಲಿಂದ ಯಾರು ವಾಪಸ್ ಇಲ್ಲಿಗೆ ಬಂದಿಲ್ಲ, ಅದಕ್ಕೆ ಕೃಷ್ಣನೇ ತಿಳಿಸಿಕೊಡ್ಬೇಕು ಅವರ ಲೋಕದ ಬಗ್ಗೆ, ಅದಕ್ಕೆ ಅವರು ತಿಳಿಸಿಕೊಡ್ತಾ ಇದ್ದಾರೆ. ಮತ್ತೆ ಕೃಷ್ಣನನ್ನ ಪಡೆಯುವಲ್ಲಿ ಶುದ್ಧ ಭಕ್ತಿಯ ಶ್ರೇಷ್ಠತೆ ಬಗ್ಗೆ ಕೊನೆಯ ಶ್ಲೋಕಗಳಲ್ಲಿ ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾರೆ. ಸೊ ಇವತ್ತಿನ ಅಧ್ಯಾಯ ತುಂಬಾ ಮುಖ್ಯವಾದ ಅಧ್ಯಾಯ, ಇದನ್ನ ನಾವು ತಿಳ್ಕೊಳ್ಳೋಣಂತೆ. ಸೊ ನಾವಿಲ್ಲಿ ಏನನ್ನ ನೋಡ್ತಾ ಇದೀವಿ, ಒಂದು ಹೋಟೆಲ್, ಒಂದು ರೆಸ್ಟೋರೆಂಟ್ ಸೀನ್ ಅನ್ನ ನೋಡ್ತಾ ಇದೀವಿ. ಸೊ ನಾವ್ ರೆಸ್ಟೋರೆಂಟ್ ಗೆ ಹೋದಾಗ ನಾವೇನ್ ಮಾಡ್ತೀವಿ, ಆರ್ಡರ್ ಮಾಡ್ತೀವಿ ಅಲ್ವಾ. ಸೊ ಆರ್ಡರ್ ಮಾಡಿದಾಗ ವೇಟರ್ ಏನ್ ಮಾಡ್ತಾರೆ, ನಾವೇನ್ ಆರ್ಡರ್ ಮಾಡಿರ್ತೀವೋ ಅದನ್ನ ತಂದ್ಕೊಡ್ತಾರೆ. ಅವ್ರು ತಂದ್ಕೊಟ್ಮೇಲೆ ನಾವು ವೇಟರ್ಗೆ ಬೈತೀವ, ಏನಿದು ನೀನ್ ನನಗೆ ಏನು ಮಸಾಲೆ ದೋಸೆ ತಂದ್ಕೊಡೋ ಬದಲು ನೀನ್ ಯಾವ್ದೋ ಇದು ಸ್ಯಾಂಡ್ವಿಚ್ ತಂದ್ಕೊಟ್ಟಿದ್ಯಾ ಅಂತ ನಾವು ಬೈತೀವ? ಇಲ್ಲ ಅಲ್ವಾ. ಬೈದ್ರೆ ನಮ್ಮನ್ನ ಮೂರ್ಖರು ಅನ್ಕೋತಾರೆ ಅವರು ಅಲ್ವಾ. ಯಾಕಂದ್ರೆ ನೀವೇನ್ ಆರ್ಡರ್ ಮಾಡಿದ್ರು ಅದನ್ನೇ ನಾನು ತಂದ್ಕೊಟ್ಟಿದೀನಿ, ನಾನೇನ್ ಬೇರೆದನ್ನ ತಂದ್ಕೊಟ್ಟಿಲ್ಲ ಅಂತ. ಅದೇ ತರನೇ ನಾವು ಇವತ್ತಿನ ಅಧ್ಯಾಯದಲ್ಲಿ ನಾವು ತಿಳ್ಕೊತಾ ಇದೀವಿ. ನಾವು ಈಗ ಜೀವನವನ್ನ ಮಾಡ್ತಾ ಇದೀವಲ್ವಾ. ಸೊ ಈ ಜೀವನವನ್ನ ಮಾಡೋದ್ರ ಮೂಲಕ ನಾವು ಭಗವಂತನಿಗೆ ಆರ್ಡರ್ ಮಾಡ್ತಾ ಇದೀವಿ. ಏನ್ ಆರ್ಡರ್ ಮಾಡ್ತಾ ಇದೀವಿ ಅಂತಂದ್ರೆ, ನಮ್ಮ ಮುಂದಿನ ಶರೀರವನ್ನ ನಾವು ಆರ್ಡರ್ ಮಾಡ್ತಿದೀವಿ. ನಮ್ಗೆ ಮುಂದಿನ ಜೀವನದಲ್ಲಿ, ಮುಂದಿನ ಜನ್ಮದಲ್ಲಿ ಎಂತಹ ಶರೀರ ಬೇಕು ಅನ್ನೋದನ್ನ ನಾವು ಆರ್ಡರ್ ಮಾಡ್ತಾ ಇದೀವಿ. ನಾವು ಜೀವನ ಮಾಡಿ ತೋರಿಸ್ತಾ ಇದೀವಿ. ನಾವು ಈಗ ಮನುಷ್ಯ ಜನ್ಮ ಕೊಟ್ಟಾಗ ನಾವ್ ಹೇಗೆ ಜೀವನ ಮಾಡ್ತೀವೋ ಅದಕ್ಕನುಗುಣವಾದ ದೇಹವನ್ನ ನಮ್ಗೆ ಮುಂದಿನ ಜನ್ಮದಲ್ಲಿ ಕೃಷ್ಣ ಕೊಡ್ತಾರೆ. ನೋಡಿ, ನಮ್ಗೆ ಇದನ್ನ ಯಾರು ಹೇಳೇ ಇಲ್ಲ ಅಲ್ವಾ. ನಮ್ಗೆ ಇಷ್ಟ ಬಂದಂಗೆ ಜೀವನ ಮಾಡ್ಬೋದು ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ವಿ ಅಲ್ವಾ. ನಮ್ಗೆ ಈಗ ಭಗವದ್ಗೀತೆಗೆ ಬಂದ್ಮೇಲೆ ನಮ್ಗೆ ಗೊತ್ತಾಗ್ತಿದೆ, ಅಯ್ಯೋ ನಾವ್ ಇವಾಗ ಆರ್ಡರ್ ಮಾಡ್ತಾ ಇದೀವಿ ಕೃಷ್ಣನಿಗೆ, ನಾವು ಮುಂದಿನ ಜನ್ಮಕ್ಕೆ ನಮ್ಮ ಶರೀರ ಹೇಗಿರ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅದನ್ನ ನಾವು ಎಲ್ಲ ಹಾಕೊಂಡ್ಬಿಟ್ರಾ? ಸೊ ಇವಾಗ ಈ ಅಧ್ಯಾಯದ ಹೆಸರು ಅಕ್ಷರ ಬ್ರಹ್ಮ ಯೋಗ ಭಗವತ್ ಪ್ರಾಪ್ತಿ. ನಾವ್ ಇವಾಗ ಭಗವಂತನ ಜ್ಞಾನವನ್ನ ಇಂದಿನ ದಿನ ತಿಳ್ಕೊಂಡ್ವಿ 7ನೇ ಅಧ್ಯಾಯದಲ್ಲಿ. ಈಗ ಭಗವತ್ ಪ್ರಾಪ್ತಿ, ಇವಾಗ ಭಗವಂತನನ್ನ ನಾವು ಪ್ರಾಪ್ತಿ ಮಾಡ್ಕೋಬೇಕಂತಂದ್ರೆ ಅಂತೆ ನಾರಾಯಣ ಸ್ಮೃತಿ, ಇದನ್ನ ನಾವು ಚೆನ್ನಾಗಿ ಮನ್ಸಲ್ಲಿ ಇಟ್ಕೋಬೇಕು. ನೋಡಿ, ಅಂತೆ ನಾರಾಯಣ ಸ್ಮೃತಿ, ನಾವು ಕೊನೆಯ ಸಮಯದಲ್ಲಿ ನಾವು ಸಾಯುವ ಗಳಿಗೆಯಲ್ಲಿ ನಮ್ಗೆ ಭಗವಂತನ ನಾಮಸ್ಮರಣ ನಮ್ಗೆ ನೆನಪಿಗೆ ಬರ್ಬೇಕು. ಆವಾಗ ಅಷ್ಟೇನೆ ನಮ್ಮ ಈ ಮನುಷ್ಯ ಜನ್ಮದ ಸಾರ್ಥಕತೆ ಆಗತ್ತೆ. ಅದನ್ನ ನಾವಿಲ್ಲಿ ತಿಳ್ಕೊತಾ ಇದೀವಿ. ಅಂತೆ ನಾರಾಯಣ ಸ್ಮೃತಿ, ಅದ್ರ ಬಗ್ಗೆ ನಮ್ಗೆ ತಿಳ್ಕೊತಾ ಇದೀವಿ. ಸೊ ಇವಾಗ ಅರ್ಜುನನ ಪ್ರಶ್ನೆಯಿಂದ ಶುರುವಾಗ್ತಿದೆ. ಅರ್ಜುನ 2 ಶ್ಲೋಕಗಳಲ್ಲಿ ಅವರು 8 ಪ್ರಶ್ನೆಗಳನ್ನ ಕೇಳ್ತಾರೆ. ಏನು ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಕಿಂ ತದ್ ಬ್ರಹ್ಮ ಕಿಮಧ್ಯಾತಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ ಅಧಿಯಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಅರ್ಜುನನು ಹೀಗೆ ಪ್ರಶ್ನಿಸಿದನು, ಪ್ರಭುವೇ, ಪರಮಪುರುಷನೇ, ಯಾವುದು ಬ್ರಹ್ಮನ್, ಯಾವುದು ಆತ್ಮ, ಕರ್ಮ ಯಾವುದು, ಈ ಐಹಿಕ ಅಭಿವ್ಯಕ್ತಿ ಯಾವುದು, ದೇವತೆಗಳು ಯಾರು, ದಯವಿಟ್ಟು ನನಗೆ ಇದನ್ನು ವಿವರಿಸು. ಮಧುಸೂದನನೇ, ಯಜ್ಞದ ಪ್ರಭುವು ಯಾರು, ಅವನು ದೇಹದಲ್ಲಿ ವಾಸಿಸುವುದು ಹೇಗೆ, ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣ ಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ. ನೋಡಿ, ಇಲ್ಲಿ 8 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಯಾಕೆ ಈ 8 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅಂತಂದ್ರೆ, 7ನೇ ಅಧ್ಯಾಯದಲ್ಲಿ ಕೃಷ್ಣ ಈ 2 ಶ್ಲೋಕಗಳನ್ನ ಹೇಳ್ತಾರೆ. ಕೊನೆಯ 2 ಶ್ಲೋಕಗಳು ಏನ್ ಶ್ಲೋಕಗಳನ್ನ ಹೇಳ್ತಾರೆ ಕೃಷ್ಣ? ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿಯೇ ತೇ ಬ್ರಹ್ಮ ತದ್ವಿದುಃ ಕೃಷ್ಣಂ ಆಧ್ಯಾತ್ಮಂ ಕರ್ಮ ಚಾಕಿಲಂ ಸಾಧಿಭೂತಾದಿ ದೈವಂ ಮಾಂ ಸಾಧಿ ಯಜ್ಞಂಚ ಯೇ ವಿದುಃ ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸಃ. ಮುಪ್ಪು ಸಾವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸುತ್ತಿರುವ ಬುದ್ಧಿವಂತರು ಭಕ್ತಿ ಸೇವೆಯನ್ನ ಮಾಡುತ್ತಾ ನನ್ನಲ್ಲಿ ಆಶ್ರಯವನ್ನ ಪಡೆಯುವರು. ನಿಜವಾಗಿಯೂ ಅವರು ಬ್ರಹ್ಮನ್. ನೋಡಿ, ಇಲ್ಲಿ ಬ್ರಹ್ಮನ್ ಅನ್ನೋ ಒಂದು ಪದವನ್ನ ಉಪಯೋಗಿಸ್ತಿದ್ದಾರೆ ಕೃಷ್ಣ. ಏಕೆಂದರೆ ಅವರು ದಿವ್ಯ ಕರ್ಮಗಳ ವಿಷಯದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮಗ್ರವಾಗಿ ಬಲ್ಲರು. ಸೊ ಮತ್ತೆ ಇಲ್ಲಿ ಕರ್ಮ ಅನ್ನೋ ಒಂದು ಪದವನ್ನು ಸಹ ಇಲ್ಲಿ ಕೃಷ್ಣ ಬಳಸ್ತಾ ಇದ್ದಾರೆ. ನನ್ನ ಸಂಪೂರ್ಣ ಪ್ರಜ್ಞೆ ಇರುವವರು ಪರಮ ಪ್ರಭುವಾದ ನಾನೇ ಎಲ್ಲ ಐಹಿಕ ಅಭಿವ್ಯಕ್ತಿಯ ದೇವತೆಗಳ ಯಜ್ಞ ರೀತಿಗಳ ನಿಯಂತ್ರಿತ ತತ್ವ ಎಂದು ಬಲ್ಲವರು. ದೇವೋತ್ತಮ ಪರಮಪುರುಷನಾದ ನನ್ನನ್ನು ಮರಣ ಕಾಲದಲ್ಲಿಯೂ ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಅರಿಯಬಲ್ಲರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಲ್ಲಿ ಕೃಷ್ಣ. ಸೊ ಇವಾಗ ಯಾರು ಈ ಮುಪ್ಪು ಸಾವಿನಿಂದ ಬಿಡುಗಡೆನ ಹೊಂದುತ್ತಾ ಇರ್ತಾರೋ ಅವ್ರನ್ನ ಬುದ್ಧಿವಂತರು ಅಂತ ಕರೀತಾ ಇದ್ದಾರೆ. ಅವರು ಭಕ್ತಿ ಸೇವೆಯನ್ನ ಮಾಡ್ತಾ ನನ್ನಲ್ಲಿ ಶರಣಾಗ್ತಾರೆ, ನನ್ನಲ್ಲಿ ಆಶ್ರಯವನ್ನ ಪಡಿತಾರೆ, ಅವರು ಬ್ರಹ್ಮನ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವರು ನನ್ನ ಬಗ್ಗೆ, ನಾನ್ ಮಾಡೋ ಕರ್ಮಗಳ ಬಗ್ಗೆ ಪ್ರತಿಯೊಂದನ್ನು ಅವರು ಸಮಗ್ರವಾಗಿ ಬಲ್ಲರು ಅಂತ ಹೇಳ್ತಾರೆ. ಸೊ ನನ್ನ ಸಂಪೂರ್ಣ ಪ್ರಜ್ಞೆಯಲ್ಲಿ ಯಾರಿರ್ತಾರೋ ಅವರು ನನ್ನನ್ನೇ
ನನ್ನನ್ನ ಸಕಲ ಕಾರಣಗಳಿಗೆ ಕಾರಣ ನಾನೇ ಅಂತ ಹೇಳ್ಬಿಟ್ಟು ಅವರು ನನ್ನನ್ನ ಅರ್ಥ ಮಾಡ್ಕೊಂಡಿರ್ತಾರೆ. ಮತ್ತೆ ಅವರು ಅಂತವ್ರು ನನ್ನನ್ನ ಮರಣ ಕಾಲದಲ್ಲಿಯೂ ಸಹ ಅವರು ನನ್ನ ಸ್ಮರಣೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ. ಅದಕ್ಕೋಸ್ಕರ ಅರ್ಜುನ ಈ ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ. ಈಗ ಕೃಷ್ಣ ಏನು ಉತ್ತರವನ್ನ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋ ಅಧ್ಯಾತ್ಮ ಮುಚ್ಯತೆ ಭೂತ ಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಗಿತಃ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನ್ ಎಂದು ಹೆಸರು. ಅಲ್ವಾ? ಸೊ ನಾವು ತಿಳ್ಕೊಂಡಿದೀವಿ, ನಾವೆಲ್ಲರೂ 84 ಲಕ್ಷ ಜೀವರಾಶಿಗಳು ಏನಿದೆಯೋ ಅವೆಲ್ಲರೂ ಆ ದೇಹಗಳಲ್ಲಿ ಇರೋದೆಲ್ಲನೂ ಸಹ ಆತ್ಮ ಅಲ್ವಾ? ಸೊ ಅವೆಲ್ಲನೂ ಸಹ ಜೀವರಾಶಿಗಳು. ಈ ಭೌತಿಕ ಪ್ರಪಂಚದಲ್ಲಿ, ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇರೋರೆಲ್ಲರನ್ನೂ ಸಹ ಜೀವಿಗಳು, ಅಂದ್ರೆ ಆ ಭಗವಂತನ ವಿಭಿನ್ನ ಅಂಶಗಳು ಅಲ್ವಾ? ನಾವೆಲ್ಲನೂ ಸಹ ಶಾಶ್ವತವಾದವರು, ನಾವು ಅವಿನಾಶಿಗಳು ಅಲ್ವಾ? ಅದಕ್ಕೇನೆ ಆ ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನ್ ಅನ್ನೋ ಒಂದು ಹೆಸರನ್ನ ಇಲ್ಲಿ ಕೊಡ್ತಾ ಇದ್ರೆ. ಆದ್ರೆ ನಾವು ಯಾವತ್ತೂ ಪರಬ್ರಹ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಪರಬ್ರಹ್ಮ, ಆ ಬ್ರಹ್ಮರಲ್ಲನೇ ಉತ್ತಮವಾದವರು ಯಾರು? ಕೃಷ್ಣ. ನಾವ್ ಯಾವತ್ತೂ ಕೃಷ್ಣ ಅಥವಾ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಬರೇ ಬ್ರಹ್ಮನಷ್ಟೇ. ನಾವು ಇದಕ್ಕಿಂತ ಮುಂಚೆ ತಿಳ್ಕೊಂಡ್ರ ಹಾಗೇನೆ ನಾವು ಗುಣಾತ್ಮಕವಾಗಿ ಮಾತ್ರ ನಾವು ಒಂದೇ, ಆದ್ರೆ ಪ್ರಮಾಣದಲ್ಲಿ ಅಗಾಧವಾದ ವ್ಯತ್ಯಾಸ ಇದೆ. ನಾವು ಅಣು, ಅವರು ವಿಭು ಅಂತ ನಾವು ತಿಳ್ಕೊಂಡ್ವಿ. ಅವನ ನಿತ್ಯ ಸ್ವಭಾವವನ್ನು ಆಧ್ಯಾತ್ಮ ಅಥವಾ ಆತ್ಮ ಎಂದು ಕರೆಯುತ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಆಧ್ಯಾತ್ಮ ಅಂತಂದ್ರೇನು? ನಮ್ಮ ನಿತ್ಯ ಸ್ವಭಾವ. ನಾವ್ ಈ ಭೌತಿಕ ಪ್ರಪಂಚದಲ್ಲಿ ಬಂದಾಗ ನಮ್ಮ ಸ್ವಭಾವ ಬೇರೆ ಇರುತ್ತೆ. ನಾವಿಲ್ಲಿ ಏನಕ್ಕೆ ಬಂದಿದೀವಿ? ನಾನು ಒಡೆಯನಾಗ್ಬೇಕು, ನಾನು ಭೋಗ್ತಾ, ನಾನೆಲ್ಲವನ್ನ ನಾನು ಅನುಭವಿಸ್ಬೇಕು ಅನ್ನೋ ಒಂದು ಸ್ವಭಾವದಲ್ಲಿ ನಾವ್ ಇರ್ತೀವಿ. ಆದ್ರೆ ನಮ್ಮ ನಿಜವಾದ ಸ್ವಭಾವ ಅದಲ್ಲ ಅಲ್ವಾ? ನಾವು ತಿಳ್ಕೊಂಡಿದ್ವಲ್ವಾ? ನಮ್ಮ ಶಾಶ್ವತವಾದ ಸ್ಥಾನ, ನಮ್ಮ ನಿಜವಾದ ಧರ್ಮ, ಸನಾತನ ಧರ್ಮ ಏನು ಅಂತಂದ್ರೆ ನಾವು ಭಗವಂತನ ನಿತ್ಯ ಸೇವಕರು ಅಲ್ವಾ? ನಾವು ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿದೀವಿ. ಸೊ ನಮ್ಮ ನಿಜವಾದ ಸ್ವಭಾವ ಏನು? ನಾವು ಸೇವಕರು. ಆದ್ರೆ ನಾವಿಲ್ಲಿ ಒಡೆಯರಾಗ್ಲಿಕ್ಕೆ ನಾವು ಈ ಭೌತಿಕ ಪ್ರಪಂಚಕ್ಕೆ ನಾವು ಬಂದಿದೀವಿ. ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು ಅಲ್ವಾ? ನೋಡಿ, ನಮ್ಗೆ ಗೊತ್ತೇ ಆಗ್ತಾ ಇಲ್ಲ ಅಲ್ವಾ? ನಾವ್ ಇವಾಗ ಈ ದೇಹವನ್ನ ನಾನು ಪಡ್ಕೊಂಡಿದೀನಿ, ಇದು ನನ್ನ ಹಿಂದಿನ ಜನ್ಮದ ನನ್ನ ಕರ್ಮದ ಫಲ ಇದು ಅಲ್ವಾ? ಇದಕ್ಕಿಂತ ಮುಂಚೆ ನಾವು ಡಿಸ್ಕಸ್ ಮಾಡಿದ್ದು, ನಾನೇ ಆರ್ಡರ್ ಮಾಡಿದೀನಿ, ನಾನು ಆರ್ಡರ್ ಮಾಡ್ಬಿಟ್ಟು ಈ ದೇಹವನ್ನ ಪಡ್ಕೊಂಡಿದೀನಿ. ನಾನಿವಾಗ ದೇವರನ್ನ ದೂಷಿಸೋ ಹಾಗಿಲ್ಲ. ನನ್ಗೆ ಯಾಕೆ ಈ ತರ ಹುಟ್ಸದೆ? ನನ್ಗೆ ಯಾಕೆ ಈ ತರ ಮೂಗ್ ಕೊಟ್ಟೆ, ಈ ತರ ಕೈ ಕಾಲುಗಳನ್ನ ಕೊಟ್ಟಿದ್ಯಾ, ನನ್ಗೆ ಯಾಕೆ ಈ ತರ ಶರೀರ ಕೊಟ್ಟಿದ್ಯಾ, ನನ್ಗೆ ಈ ತರ ಯಾಕೆ ಬುದ್ಧಿ ಕೊಟ್ಟಿದ್ಯಾ ಅಂತ ಹೇಳ್ಬಿಟ್ಟು ನಾವ್ ದೇವರನ್ನ ದೂಷಿಸೋ ಹಾಗಿಲ್ಲ. ಯಾಕಂದ್ರೆ ನಾನೇ ಆರ್ಡರ್ ಮಾಡಿದೀನಿ ಹಿಂದಿನ ಜನ್ಮದಲ್ಲಿ. ಭಗವಂತ ನನ್ನ ಜೀವನ ಮಾಡಿ ತೋರಿಸಿದೀನಿ, ನನ್ಗೆ ಇಂತಹ ದೇಹ ಬೇಕು ಭಗವಂತ ಮುಂದಿನ ಜನ್ಮಕ್ಕೆ ಅಂತ ಹೇಳ್ಬಿಟ್ಟು ನಾನು ಆರ್ಡರ್ ಮಾಡದ್ಮೇಲೆ ಈಗ ನಾನು ಭಗವಂತನನ್ನ ಹಳದ್ರೆ ಅಲ್ವಾ, ನನ್ನನ್ನು ಯಾರಾದ್ರೂ ಬುದ್ಧಿವಂತ ಅಂತ ಕರೀತಾರ? ಮೂರ್ಖಳು ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ. ಈ ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು. ಅದಕ್ಕೆ ನಾವ್ ಏನೇ ಒಂದು ಕೆಲಸವನ್ನ ಮಾಡ್ಬೇಕಾದಾಗ ತುಂಬಾನೇ ನಾವು ಜಾಗರೂಕತೆಯಿಂದ ಮಾಡ್ಬೇಕು. ನಾವು ಒಂದು ಕೆಲಸ ಮಾಡಿದ ತಕ್ಷಣ ಅಲ್ಲಿ ಒಂದು ಬೀಜವನ್ನ ಬಿತ್ತಾ ಇದೀವಿ, ಒಂದು ಕೆಲಸ ಮಾಡಿದ ತಕ್ಷಣ ನಾವು ಬೀಜವನ್ನ ಬಿತ್ತಾ ಇದೀವಿ. ಅದಕ್ಕೇನೆ ಕೃಷ್ಣ ನಮ್ಗೆ ಕರ್ಮಯೋಗವನ್ನ ತಿಳಿಸಿಕೊಟ್ರು. ನಾವ್ ಹೇಗೆ ಕರ್ಮವನ್ನ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತಿಳಿಸಿಕೊಟ್ರು. ಸೊ ನೋಡಿ, ಇಲ್ಲಿ ನಮ್ಗೆ ಹೇಳ್ತಾ ಇದಾರೆ, ನಾವೇನಾದ್ರೂ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಜೀವನವನ್ನ ಮಾಡಿದ್ರೆ ಏನಾಗುತ್ತೆ? ನಾವು ಈ ಭೌತಿಕ ಪ್ರಪಂಚದಲ್ಲಿ ಮತ್ತೆ ಹುಟ್ಟೋ ಹಾಗಿಲ್ಲ. ನಾವು ಭಗವಂತನ ಲೋಕಕ್ಕೆ ಹೋಗಿ ಕೃಷ್ಣನ ಜೊತೆ ನಾವು ಅಲ್ಲಿ ಇರ್ತೀವಿ. ನಮ್ಮ ಶಾಶ್ವತವಾದ ಸ್ಥಾನವನ್ನ ನಾವು ಪಡಿತೀವಿ. ಅದೇ ನಾವ್ ಇವಾಗ ತುಂಬಾ ಪುಣ್ಯ ಮಾಡಿದ್ರೆ, ದಾನ ಧರ್ಮ ಎಲ್ಲ ಮಾಡಿದ್ರೆ ಏನಾಗುತ್ತೆ? ನಮ್ಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ. ಸ್ವರ್ಗದಲ್ಲಿ ನಾವು ತುಂಬಾ ಹೆಚ್ಚಿನ ಸಂತೋಷವನ್ನ ನಾವು ಪಡಿತೀವಿ. ಇಲ್ಲಿ ಏನ್ ಸಂತೋಷ ಪಡಿತಾ ಇದೀವೋ ಅಲ್ಲಿ 1000 ಪಟ್ಟಷ್ಟು ನಾವು ಪಡಿತೀವಿ ಅಲ್ವಾ? ನೋಡಿ, ನಮ್ಗೆ ಇವಾಗ ಎಷ್ಟೊಂದ್ ತಿನ್ಬೇಕು ಅಂತ ಆಸೆ, ನನಗೆ 100 ಜಾಮೂನ್ ತಿನ್ಬೇಕಂತ ಆಸೆ, ಆದ್ರೆ ನನಗೆ ಒಂದ್ 5 ಜಾಮೂನ್ ತಿನ್ನಕ್ಕೂ ಆಗಲ್ಲ. ನನ್ಗೆ 5 ಜಾಮೂನ್ ತಿಂದ್ಮೇಲೆ ನಂಗೆ ವಯಕ್ ಅನ್ಸುತ್ತೆ, ವಾಂತಿ ಮಾಡ್ಕೋತೀನಿ. ಅಕಸ್ಮಾತ್ ಕಷ್ಟಪಟ್ಟು ತಿಂದ್ರುನು ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಅಲ್ವಾ? ಆದ್ರೆ ಅಲ್ಲಿ ಸ್ವರ್ಗದಲ್ಲಿ ಯಾವ ತರ ಇರುತ್ತೆ ನಮ್ಮ ಶರೀರ ಅಂತಂದ್ರೆ, ನಾನು 1000 ಜಾಮೂನ್ ತಿಂದ್ರು ನನಗೆ ಏನೂ ಆಗೋದಿಲ್ಲ. ಅಂದ್ರೆ ನಾನು ಅಲ್ಲಿ 1000 ಪಟ್ಟಷ್ಟು ಸುಖವನ್ನ ನಾನು ಅಲ್ಲಿ ಅನುಭವಿಸ್ಬೋದು. ನೀವ್ ಏನೇ ಒಂದನ್ನ ನೀವು ಎಕ್ಸಾಂಪಲ್ ತಗೊಂಡ್ರು ಸಹ, ನೀವು ಇಲ್ಲಿ ಏನು ಸಂತೋಷವನ್ನ ಅನುಭವಿಸ್ತಾ ಇದ್ರೋ ಅದರ 1000 ಪಟ್ಟಷ್ಟು ಸಂತೋಷವನ್ನ ನೀವು ಸ್ವರ್ಗದಲ್ಲಿ ಅನುಭವಿಸ್ಬೋದು. ಅದೇ ಇಲ್ಲಿ ಮನುಷ್ಯ ಜನ್ಮದಲ್ಲಿ ನಾವೇನಾದ್ರೂ ಯಾವ್ದಕ್ಕೂ ನಮ್ಗೆ ವ್ಯತ್ಯಾಸ ಇಲ್ಲ. ಆಹಾರದಲ್ಲಿ ನಮ್ಗೆ ಪ್ರಸಾದವೂ ಒಂದೇ, ಮತ್ತೆ ಬೀದಿ ಬದಿಯಲ್ಲಿ ಏನೆಲ್ಲ ಸಿಕ್ಕಿದ್ರೆ ಅದೆಲ್ಲ ನಾವ್ ತಿಂತೀವಲ್ವಾ, ಅದೆಲ್ಲವೂ ಒಂದೇ ಅನ್ಕೊಂಡು ನಾವೆಲ್ಲವನ್ನ ತಿಂದ್ರೆ ಏನಾಗುತ್ತೆ? ನಮ್ಗೆ ಮುಂದಿನ ಜನ್ಮ ಹಂದಿಯ ಶರೀರವನ್ನ ಅದೇ ತರ ನಾವ್ ಇಲ್ಲಿ ನಾವು ಮನುಷ್ಯ ಜನ್ಮವನ್ನ ಪಡೆದಾಗ ನಾವು ತುಂಬಾ ಕಾಮುಕರಾಗಿದ್ರೆ ನಮ್ಗೆ ಭಗವಂತ ಮುಂದಿನ ಜನ್ಮದಲ್ಲಿ ನಾಯಿಯ ಶರೀರವನ್ನ ಕೊಡ್ತಾರೆ. ಅಂದ್ರೆ ನಾವ್ ಯಾವ ಕರ್ಮವನ್ನ ಮಾಡಿರ್ತೀವಿ ಈ ಜನ್ಮದಲ್ಲಿ, ಅಂದ್ರೆ ಮನುಷ್ಯ ಜನ್ಮ ಸಿಕ್ಕಿದಾಗ ಎಂತಹ ಒಂದು ಕರ್ಮವನ್ನ ಮಾಡಿರ್ತೀವೋ
ಅದಕ್ಕನುಗುಣವಾದ ದೇಹವನ್ನ ನಮ್ಗೆ ಮುಂದಿನ ಜನ್ಮದಲ್ಲಿ ನಮ್ಗೆ ಕೃಷ್ಣ ಕೊಡ್ತಾರೆ. ಸೊ ಇಂತಹ ಒಂದು ದೇಹವನ್ನ ಪಡೆಯುವಂತಹ ಕ್ರಿಯೆಗೆ, ಮುಂದಿನ ಜನ್ಮದಲ್ಲಿ ದೇಹವನ್ನ, ಭೌತಿಕ ಶರೀರವನ್ನ ಪಡೆಯುವಂತಹ ಕ್ರಿಯೆಗೆ ಕರ್ಮ ಅಂತ ಹೇಳ್ಬಿಟ್ಟು ಕರೀತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಇನ್ನ ಮಿಕ್ಕಿದ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಅಧಿಭೂತಂ ಕ್ಷರೋಭಾವಃ ಪುರುಷಾಶ್ಚಾದಿ ದೈವತಂ ಅಧಿಯಜ್ಞೋ ಅಹಮೇ ವಾತ್ರ ದೇಹೇ ದೇಹಭೃತಾಂಬರ. ಶರೀರಧಾರಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ ಸದಾ ಬದಲಾಗುತ್ತಿರುವ ಭೌತಿಕ ಪ್ರಕೃತಿಗೆ ಅಧಿಭೂತ ಎಂದು ಹೆಸರು ಅಲ್ವಾ. ಈ ಭೌತಿಕ ಪ್ರಪಂಚ ಯಾವಾಗ್ಲೂ ಬದಲಾವಣೆ ಆಗ್ತಿರುತ್ತೆ. ಈ ಪಂಚಭೂತಗಳಿಂದ ಮಾಡಿರುವಂತಹ ಈ ಭೌತಿಕ ಪ್ರಪಂಚ ಸದಾ ಬದಲಾವಣೆ ಆಗ್ತಿರುತ್ತೆ ಅಲ್ವಾ. ನೋಡಿ, ಈ 3 ಕಾಲಗಳು ಸಹ ಬಂದು ಹೋಗ್ತಾ ಇರುತ್ತೆ, ಯಾವುದು ಶಾಶ್ವತವಾಗಿ ಇರೋದಿಲ್ಲ. ಅದೇ ತರ ಈ ಭೌತಿಕ ಪ್ರಕೃತಿಯಿಂದ ಬಂದಿರುವಂತಹ ನಮ್ಮ ದೇಹ ಈ ಪಂಚಭೂತಗಳಿಂದ ಆಗಿದೆ, ಇದು ಸಹ ಬದಲಾವಣೆ ಹೊಂದುತ್ತೆ. ನಾವು ನೋಡಿದ್ವಿ ಅಲ್ವಾ, 6 ಹಂತಗಳಲ್ಲಿ ಬದಲಾವಣೆ ಹೊಂದುತ್ತೆ. ನಾವು ಹುಟ್ತೀವಿ, ಅದಾದ್ಮೇಲೆ ಬೆಳಿತೀವಿ, ಅದಾದ್ಮೇಲೆ ಬೆಳವಣಿಗೆ ನಿಂತೋಗುತ್ತೆ, ನಾವು ಸಂತಾನೋತ್ಪತ್ತಿ ಮಾಡ್ತೀವಿ, ಅದಾದ್ಮೇಲೆ ವಯಸ್ಸಾಗುತ್ತೆ, ಆಮೇಲೆ ದೇಹವನ್ನ ನಾವು ಬಿಡ್ತೀವಿ, ಅದಾದ್ಮೇಲೆ ಮುಂದಿನ ಒಂದು ಶರೀರವನ್ನ, ಹೊಸ ಶರೀರವನ್ನ ನಮ್ಮ ಆತ್ಮ ಪಡೆಯುತ್ತೆ ಅಲ್ವಾ. ಈ ತರ ಯಾವಾಗ್ಲೂ ಅಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಸೊ ಇಂತಹ ಬದಲಾವಣೆ ಆಗ್ತಿರುವಂತಹ ಭೌತಿಕ ಪ್ರಕೃತಿಗೆ ಅಧಿಭೂತ ಅಂತ ಹೇಳ್ಬಿಟ್ಟು ಕರೀತಾರೆ. ಸೂರ್ಯ ಚಂದ್ರರಂತಹ ದೇವತೆಗಳನ್ನು ಒಳಗೊಳ್ಳುವ ಭಗವಂತನ ವಿರಾಟ್ ರೂಪಕ್ಕೆ ಅಧಿದೈವ ಎಂದು ಹೆಸರು. ಸೊ ಇವಾಗ ಇಲ್ಲಿ ನಾವು ಮುಂದೆ ಭಗವಂತನ ಆ ವಿರಾಟ್ ರೂಪ ದರ್ಶನವನ್ನು ನಾವು ನೋಡ್ತೀವಿ. ಅದರಲ್ಲಿ ಎಲ್ಲ ಲೋಕಗಳು ಇದೆ, ಮತ್ತೆ ಎಲ್ಲಾ ದೇವತೆಗಳು ಇದ್ದಾರೆ. ಸೊ ಆ ದೇವತೆಗಳು ಅವರೆಲ್ಲರನ್ನೂ ಸಹ ಭಗವಂತನ ಆಜ್ಞಾನುಸಾರ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವಾಗ ಸೂರ್ಯ, ಚಂದ್ರ, ವರುಣ ಅವರೆಲ್ಲರನ್ನೂ ಸಹ ಈ ಭೌತಿಕ ಪ್ರಪಂಚದ ಪಾಲನೆಯನ್ನ ಅವರು ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲ ದೇವತೆಗಳಿಗೆ, ಆ ದೇವತೆಗಳಿರುವಂತಹ ವಿರಾಟ್ ರೂಪಕ್ಕೆ ಅಧಿದೈವ ಅಂತ ಹೇಳ್ಬಿಟ್ಟು ಹೆಸರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ಶರೀರಧಾರಿಗಳ ಹೃದಯಗಳಲ್ಲಿ ಪರಮಾತ್ಮನಿಂದ ಪ್ರತಿನಿಧಿತನಾದ ನನಗೆ, ಪರಮ ಪ್ರಭುವಿಗೆ ಯಜ್ಞದ ಪ್ರಭು ಎಂದು ಹೆಸರು. ನೋಡಿ, ಇಲ್ಲಿ ಭಗವಂತ ಅವರೇ ಹೇಳ್ಕೊತಾ ಇದ್ದಾರೆ. ಎಲ್ಲರ ಹೃದಯದಲ್ಲಿ, ಇವರು ಬಡವರು ಅಥವಾ ಇವರು ಮುಸ್ಲಿಂ ಇವರ ಹೃದಯದಲ್ಲಿ ನಾನು ಇರೋದಿಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲ ಜೀವರಾಶಿಗಳು, ಎಷ್ಟು ಕೋಟ್ಯಾಂತರ ಜೀವರಾಶಿಗಳಿದೆಯೋ ಎಲ್ಲ ಜೀವರಾಶಿಗಳ ಹೃದಯದಲ್ಲಿ ಆತ್ಮ ವಾಸ ಮಾಡ್ತಾ ಇದೆ. ಆತ್ಮದ ಜೊತೆಯಲ್ಲಿ ಅವರು ಪರಮಾತ್ಮರಾಗಿ ಅವರು ಇದ್ದಾರೆ. ಆ ಪರಮಾತ್ಮ ಏನೆಲ್ಲ ನಾವು ಕೆಲಸ ಮಾಡ್ತೀವೋ ಅದರ ಭೋಕ್ತಾ ಅವರೇ, ಎಲ್ಲವನ್ನ ಅನುಭವಿಸ್ಬೇಕಾಗಿರೋದು ಅವರೇ. ಅದಕ್ಕೆ ಅವ್ರನ್ನ ಯಜ್ಞದ ಪ್ರಭು ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಈ ಯಜ್ಞದ ಪ್ರಭು ಅಥವಾ ಅಧಿಯಜ್ಞ ಅದು ಬೇರೆ ಯಾರು ಅಲ್ಲ, ನಾನೇ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, 8 ಪ್ರಶ್ನೆಗಳನ್ನ ಕೇಳ್ತಾರೆ. ಅದರಲ್ಲಿ 7 ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಬ್ರಹ್ಮನ್ ಅಂತಂತಂದ್ರೆ ನಾಶವಿಲ್ಲದ ಜೀವಾತ್ಮನನ್ನ ಬ್ರಹ್ಮನ್ ಅಂತ ಕರೀತಾರೆ. ಆಧ್ಯಾತ್ಮ ಅಂತಂದ್ರೆ ಜೀವಿಯ ಸ್ವಭಾವ, ಅವರ ಶಾಶ್ವತ ಸ್ವಭಾವ ಏನು ಅಂತ ನಾವು ತಿಳ್ಕೊಂಡ್ವಿ, ಅದನ್ನ ಆಧ್ಯಾತ್ಮ ಅಂತ ಕರೀತಾರೆ. ಕರ್ಮ ಅಂತಂತಂದ್ರೆ ಫಲಪ್ರದ ಚಟುವಟಿಕೆಗಳು. ಈ ಫಲಪ್ರದ ಚಟುವಟಿಕೆಗಳನ್ನ ಮಾಡೋದ್ರಿಂದನೇ ನಮ್ಗೆ ಒಂದು ಭೌತಿಕ ಶರೀರವನ್ನ ನಾವು ಪಡಿತೀವಿ. ಭೌತಿಕ ದೇಹಕ್ಕೆ ಕಾರಣವಾಗುವ ಕ್ರಿಯೆಗಳು. ಅಧಿಭೂತ ಅಂತಂದ್ರೆ ಬದಲಾಗುತ್ತಿರುವ ಈ ಭೌತಿಕ ಪ್ರಕೃತಿಗೆ ಅಧಿಭೂತ ಅಂತ ಕರೀತಾರೆ. ಅಧಿದೈವ ಅಂತಂದ್ರೆ ಎಲ್ಲ ದೇವತೆಗಳನ್ನ ಒಳಗೊಂಡ ಭಗವಂತನ ವಿಶ್ವರೂಪವನ್ನ ಅಧಿದೈವ ಅಂತ ಕರೀತಾರೆ. ಅಧಿಯಜ್ಞ ಯಾರು ಅಂತಂದ್ರೆ ಯಜ್ಞದ ಭೋಕ್ತ ಪರಮಾತ್ಮ. ಅವರೆಲ್ಲರ ಹೃದಯದಲ್ಲಿ, ಎಲ್ಲ ಜೀವರಾಶಿಗಳ ಹೃದಯದಲ್ಲಿ ಆತ್ಮದ ಜೊತೆ ಅವರು ವಾಸ ಮಾಡ್ತಾ ಇದ್ದಾರೆ. ಅಧಿಯಜ್ಞ ಎಲ್ಲಿ ವಾಸಿಸುತ್ತಾನೆ? ಅವನು ಎಲ್ಲರ ಹೃದಯದಲ್ಲಿ ಅವನು ವಾಸ ಮಾಡ್ತಾನೆ. ಇವಾಗ ಕೊನೆಯೇ ಒಂದು ಪ್ರಶ್ನೆಯನ್ನ, ಇವಾಗ ಅರ್ಜುನನ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ ಕೃಷ್ಣ. ಆ ಕೊನೆಯ ಪ್ರಶ್ನೆ ಏನು ಅಂತಂದ್ರೆ, ಸಾವಿನ ಸಮಯದಲ್ಲಿ ಕೃಷ್ಣನನ್ನ ಹೇಗೆ ನೆನಪಿಸಿಕೊಳ್ಳೋದು? ಓಕೆ, ನಾನು ಆರಾಮಾಗಿ ನಾನು ಇರ್ತೀನಿ, ಕೊನೆಯ ಟೈಮಲ್ಲಿ ಕೃಷ್ಣನನ್ನ ಜ್ಞಾಪಿಸ್ಕೊಂಡ್ರೆ ನಾನು ಕೃಷ್ಣನ ಲೋಕಕ್ಕೆ ಹೋಗ್ತೀನಿ ಅಂತ ಹೇಳ್ತಿದಾರಲ್ಲ, ನಾನು ಕೊನೆಯ ಟೈಮಲ್ಲಿ ನಾನು ಜ್ಞಾಪಿಸ್ಕೋತೀನಿ ಅಂತ ಹೇಳ್ಬಿಟ್ಟು ನಾವೇನಾದ್ರೂ ಯೋಚನೆ ಮಾಡಿದ್ರೆ ಕೃಷ್ಣ ಏನ್ ಹೇಳ್ತಾ ಇದ್ರೆ, ಅದು ಸಾಧ್ಯ ಇಲ್ಲ. ನೀನು ಜೀವನದ ಉದ್ದಕ್ಕೂ ಸ್ಮರಣೆಯನ್ನ ಅಭ್ಯಾಸ ಮಾಡಿದ್ರೆ ಅಷ್ಟೇನೆ ಸಾಯುವ ಸಮಯದಲ್ಲಿ ನನ್ನ ಸ್ಮರಣೆ ಮಾಡ್ಕೊಳ್ಲಿಕ್ಕೆ ನೀನು ಸಾಧ್ಯ ಆಗುತ್ತೆ, ನಿನಗೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಾವ್ ಇದ್ರ ಬಗ್ಗೆ ಇವಾಗ ಅರ್ಥ ಮಾಡ್ಕೊಳ್ಳಂತೆ. ಸಾವಿನ ಸಮಯದಲ್ಲಿ ನಾವು ಏನು ಮಾಡಬೇಕು? ನಾವ್ ಯಾವತ್ತಾದ್ರೂ ಸಾವಿನ ಕುರಿತಾಗಿ ನಾವು ಚರ್ಚೆ ಮಾಡಿದ್ವಾ? ಸಾವು ಅನ್ನೋ ಒಂದು ಪದವನ್ನೇ ನಾವು ಮನೆಯಲ್ಲಿ ಉಪಯೋಗಿಸೋದಿಲ್ಲ ಅಲ್ವಾ. ಅದು ತುಂಬಾ ಅಶುಭವಾದದ್ದು, ಅದನ್ನ ಮಾತಾಡ್ಕೊಡುದು. ಇವಾಗ ಸಾವು ಬಂದ್ರು ಅಷ್ಟೇ ನಾವು ಮಕ್ಕಳನ್ನು ಕರ್ಕೊಂಡು ಹೋಗೋದಿಲ್ಲ. ಅಯ್ಯೋ ಬೇಡ, ಅವ್ರು ಅದನ್ನೆಲ್ಲ ನೋಡೋದ್ ಬೇಡ, ಅದ್ರ ಬಗ್ಗೆ ಅವ್ರು ತಿಳ್ಕೊಳೋದು ಬೇಡ ಅಂತ ಹೇಳ್ಬಿಟ್ಟು ನಾವ್ ಹೇಳ್ತೀವಿ ಅಲ್ವಾ. ಆದ್ರೆ ನಾವ್ ಯಾರು ಅರ್ಥ ಮಾಡ್ಕೊತಾ ಇಲ್ಲ ಅಲ್ವಾ. ನಮ್ಗೆ ಬರೀ ಆರ್ಟ್ ಆಫ್ ಲಿವಿಂಗ್, LIVING, ಲಿವಿಂಗ್, ಹೇಗೆ ಜೀವನವನ್ನ ಮಾಡ್ಬೇಕು ಅಷ್ಟನ್ನೇ ನಮ್ಗೆ ಹೇಳ್ಕೊಡ್ತಾರೆ ಅಲ್ವಾ. ಹೌ ಟು ಲೀವ್ ದಿಸ್ ವರ್ಲ್ಡ್ ಅಲ್ವಾ, ಹೇಗೆ ಈ ಭೌತಿಕ ಪ್ರಪಂಚವನ್ನ ಬಿಡ್ಬೇಕು ನಾವು, ಅಥವಾ ಹೇಗೆ ಸಾಯ್ಬೇಕು ಅಂತ ಬಿಟ್ಟು ನಮ್ಗೆ ಯಾರಿಗೂ ಹೇಳ್ಕೊಡೋದಿಲ್ಲ. ಆರ್ಟ್ ಆಫ್ ಡೈಯಿಂಗ್ ಯಾರು ಹೇಳ್ಕೊಡೋದಿಲ್ಲ ಅಲ್ವಾ. ನೋಡಿ, ಅದ್ರ ಕೃಷ್ಣ ನಮ್ಗೆ ಇಲ್ಲಿ 8ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ರೆ, ನೀವು ಸಾವನ್ನ ನೀವು ಪಡಿಬೇಕು, ಹೇಗೆ ನೀವು ಸಾವಿನ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಯಾವ ತರ ಇರ್ಬೇಕು, ಸಾವಿನ ಸಮಯದಲ್ಲಿ ನಿಮ್ಮ ಪ್ರಜ್ಞೆ ಯಾವ ತರ ಇರ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣ
ತಿಳಿಸಿಕೊಡ್ತಾ ಇದಾರೆ. ನಾನೇನಾದ್ರೂ ಇವಾಗ ನಿಮ್ಗೆ ಸಾವಿನ ಸಮಯದಲ್ಲಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ನೀವ್ ಏನ್ ಹೇಳ್ತೀರಾ? ಹರೇ ಕೃಷ್ಣ. ಸಾವಿನ ಸಮಯದಲ್ಲಿ ಭಗವಂತನ ಜ್ಞಾಪಿಸ್ಕೊಳ್ಬೇಕು. ಜ್ಞಾಪಿಸ್ಕೊಳಕ್ ಆಗದೆ ಇದ್ರೆ ನಾವು ಬೇರೆಯವ್ರಿಗಾದ್ರೂ ಮಂತ್ರ ಹೇಳು ಅಂತ ಹೇಳ್ತೀವಿ ಮಾತಾಜಿ. ನಮ್ಮದ್ರಲ್ಲೆಲ್ಲ ನೀವ್ ಬೇರೆಯವ್ರಿಗಾದ್ರೂ ಹೇಳ್ತೀರಾ? ಹೇಳ್ಬಿಡು ಹೌದು. ಮಂತ್ರನ. ಹೌದಾ ಮಾತಾಜಿ? ಹರಿ ಬೋಲ್. ಓಕೆ, ಹಾಗಾದ್ರೆ ನಿಮಗ್ ಗೊತ್ತಿದೆ ಸಾವಿನ ಸಮಯದಲ್ಲಿ ಏನ್ ಮಾಡ್ಬೇಕಂತ. ಸೊ ಬೇರೆಯವರು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಭಗವಂತನ ಬಗ್ಗೆ ಚಿಂತನೆ ಮಾಡೋದು ಮತ್ತೆ ಶ್ರೀಕೃಷ್ಣನ ನಾಮಸ್ಮರಣೆ. ನಾಮಸ್ಮರಣೆ ಮಾಡ್ಬೇಕು. ಅದನ್ನ ನೀವು ಈಗ ಭಗವದ್ಗೀತೆಗೆ ಬಂದ್ಮೇಲೆ ನೀವು ತಿಳ್ಕೊಂಡಿದ್ದೀರಾ ಅಲ್ವಾ? ಅದರ್ವೈಸ್ ಜನರಲ್ ಆಗಿ ನಮ್ಗೆ ಏನ್ ಜನರಲ್ ಹೇಳ್ತಾರೆ ಸಾವಿನ ಸಮಯದಲ್ಲಿ? ದೇವ್ರದ್ದು ಇಲ್ಲ ಯಾವ್ದೋ ಮಾತಾಜಿ, ದೇವರ ಮಾತಾಜಿ ಪ್ರವಚನದಲ್ಲಿ ಹೇಳಿದರೆ ಮಾತಾಜಿ ನಮ್ಗೆ ನಾವು ಸಾವಿನ ಸಮಯದಲ್ಲಿ ದೇವ್ರ ನೆನ್ಕೊಳಕ್ ಆಗುತ್ತೋ ಇಲ್ವೋ ನಮಗ್ ಗೊತ್ತೇ ಇಲ್ಲ. ಮತ್ತೆ ಸಾವು ಖಚಿತ. ಆದ್ರಿಂದ ಹಾ. ಈಗಲೇ ನೀವು ದೇವರನ್ನ ನೆನ್ಪಿಸ್ಕೊಂಡ್ ಅಭ್ಯಾಸ ಮಾಡ್ಕೊಳ್ಬೇಕು. ನಮ್ಗೆ ಮರಣ ಮಹೋತ್ಸವ ಅಂತ ಹೇಳ್ಕೊಟ್ಟಿದ್ದಾರೆ ಮಾತಾಜಿ ಪ್ರವಚನದಲ್ಲಿ. ಓಕೆ, ಹರಿ ಬೋಲ್ ಮಾತಾಜಿ. ಅಲ್ವಾ? ನಮ್ಗೆಲ್ಲ ಗೊತ್ತಿದ್ ಏನು ಅಂತಂದ್ರೆ ಸಾವಿನ ಸಮಯದಲ್ಲಿ ನಾವು ಏನಾದ್ರೂ ನಮ್ದು ಆಸೆಗಳಿದ್ರೆ, ಆಸೆ ಆಕಾಂಕ್ಷೆಗಳಿದ್ರೆ ಅದನ್ನೆಲ್ಲ ಪೂರೈಸ್ಕೊಂಡ್ಬಿಡ್ಬೇಕು. ಅಥವಾ ಏನಾದ್ರೂ ವಿಲ್ ಬರಿಬೇಕಂತಂದ್ರೆ ವಿಲ್ ಬರಿಬೇಕು. ನಮ್ದು ಕೊನೆಯ ಆಸೆ ಏನಂತ ಕೇಳ್ತಾರೆ ಅದನ್ನ ಅವ್ರು ಏನಾದ್ರು ಬೇರೆಯವ್ರಿಗೂ ಯಾರು ನಮ್ ಜೊತೆ ಇರ್ತಾರೋ ಅವರು ಅದನ್ನ ಕಷ್ಟಪಟ್ಟಾದ್ರೂ ನೆರವೇರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಇಷ್ಟೇ ನಮಗ್ ಗೊತ್ತಿದ್ದು ಅಲ್ವಾ? ಭಗವಂತನನ್ನ ಸ್ಮರಣೆ ಮಾಡ್ಬೇಕಂತ ಗೊತ್ತೇ ಇರಲಿಲ್ಲ. ಸಾವಿನ ಸಮಯದಲ್ಲಿ ತುಳಸಿ ಆ ನೀರನ್ನ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಅಷ್ಟನ್ ಮಾತ್ರ ನಾವು ತಿಳ್ಕೊಂಡಿದ್ವಿ ಅಲ್ವಾ? ಸೊ ನಮ್ಗಿದೆಲ್ಲ ಗೊತ್ತೇ ಇರ್ಲಿಲ್ಲ. ನೀವೆಲ್ಲ ತುಂಬಾ ನಿಜವಾಗ್ಲೂ ಪುಣ್ಯ ಮಾಡಿದಿರ ಮಾತಾಜಿ. ಸೊ ನಮ್ಗಿದೆಲ್ಲ ಕೇಳಿ ತುಂಬಾನೇ ಆಶ್ಚರ್ಯ ಆಯ್ತು. ಸಾವಿನ ಸಮಯದಲ್ಲಿ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ನಾವ್ ಇವಾಗ ಕೃಷ್ಣನ ಮಾತಿನಲ್ಲಿ ನಾವು ಕೇಳೋಣಂತೆ. ಅಂತಕಾಲೇ ಚ ಮಾಮೇವ ಸ್ಮರಣ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುವನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ. ಇದರಲ್ಲಿ ಸಂಶಯವೇ ಇಲ್ಲ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾ ಇದ್ದಾರೆ. ನೋಡಿ, ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಯಾರು ದೇಹವನ್ನ ಬಿಡ್ತಾರೋ ಅವರು ಭಗವಂತನ ಸ್ವಭಾವವನ್ನ ಹೊಂದುತ್ತಾರೆ. ಅಂದ್ರೆ ನಾವು ಕೃಷ್ಣ ಆಗ್ಬಿಡ್ತೀವಾ ಅಂತ ಅಲ್ಲ, ನಾವು ದೇವರಾಗ್ಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಸೊ ನಾವು ಕೃಷ್ಣನ ಸ್ವಭಾವವನ್ನ ನಾವು ಪಡಿತೀವಿ. ಅಂದ್ರೆ ಆಧ್ಯಾತ್ಮಿಕ ಶರೀರವನ್ನ ಪಡಿತೀವಿ. ಯಾವಾಗ ಆಧ್ಯಾತ್ಮಿಕ ಶರೀರವನ್ನ ನಾವು ಪಡಿತೀವೋ ನಾವು ಈ ಭೌತಿಕ ಪ್ರಪಂಚದಲ್ಲಿ ನಾವು ಹುಟ್ಟೋ ಹಾಗಿಲ್ಲ ಅಲ್ವಾ? ನಾವು ಭಗವಂತನ ಲೋಕಕ್ಕೆ ನಾವು ಹೋಗೋ ಅರ್ಹತೆನ ನಾವು ಪಡ್ಕೋತೀವಿ. ಸೊ ನಾವ್ ಇವಾಗ ಈ ಭೌತಿಕ ಪ್ರಪಂಚವನ್ನ ಬಿಟ್ಟು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಬೇಕಂತಂದ್ರೆ ನಮ್ಗೆ ಇದೊಂದೇ ಮಾರ್ಗ. ನಾವು ಸಾಯುವ ಸಮಯದಲ್ಲಿ ನಾವು ಭಗವಂತನನ್ನ ಸ್ಮರಣೆ ಮಾಡ್ಬೇಕು. ಅಂತೆ ನಾರಾಯಣ ಸ್ಮೃತಿ, ಇದನ್ನ ನಾವು ಮಾಡ್ಬೇಕಾಗತ್ತೆ. ಇದನ್ನೇ ಕೃಷ್ಣ ಹೇಳ್ತಾ ಇದ್ರೆ. ನೋಡಿ, ಈ ತರ ಯಾರಾದ್ರೂ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡಿ ಭಗವಂತನ ಲೋಕಕ್ಕೆ ಯಾರಾದ್ರೂ ಹೋಗೋರು ಇದಾರಾ? ಈ ತರ ಮಾದರಿ ಸಾವನ್ನ ಯಾರಾದ್ರೂ ಅಪ್ಪಿದಾರಾ ಅಂತಂದ್ರೆ ನಾವಿಲ್ಲಿ ಭೀಷ್ಮಾಚಾರ್ಯರನ್ನ ನೋಡ್ತಾ ಇದೀವಿ ಅಲ್ವಾ? ಅವ್ರೆಷ್ಟು ಪುಣ್ಯ ಮಾಡಿದ್ದಾರೆ ಅಲ್ವಾ? ಸ್ವತಃ ನಾಮಸ್ಮರಣೆ ಮಾಡ್ಕೊಳೋದಿರ್ಲಿ, ಸ್ವತಃ ಭಗವಂತನೇ ಅವರ ಕಣ್ಣು ಮುಂದೆ ಇದ್ದಾರೆ. ಅವರು ದೇಹವನ್ನ ತ್ಯಾಗ ಮಾಡ್ಬೇಕಾದ್ರೆ ಅವ್ರ ಇಚ್ಛಾ ಮರಣಿ ಅಲ್ವಾ? ಸೊ ಭೀಷ್ಮನ ಸಾವು ಮಾದರಿಯಾಗಿದೆ ನಮ್ಗೆ. ಹೇಗೆ ಸಾವನ್ನ ಒಬ್ಬ ಮನುಷ್ಯ ಅಪ್ಪಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕು ಅಂತಂದ್ರೆ ಈ ಭೀಷ್ಮನ ಆ ಸಾವಿನ ಗಳಿಗೆನ ನಾವು ನೋಡ್ಬೇಕಾಗತ್ತೆ ಅಲ್ವಾ? ನಮ್ಗೆ ಅದನ್ನ ಇದು ಭಾಗವತದಲ್ಲಿ ನಾವು ಅದನ್ನ ಡೀಟೇಲ್ ಆಗಿ ನಾವು ತಿಳ್ಕೊತೀವಿ. ಹೇಗೆ ಭೀಷ್ಮ ಅವರು ಪ್ರಾರ್ಥನೆಯನ್ನ ಮಾಡಿ, ಕೃಷ್ಣನಿಗೆ ಪ್ರಾರ್ಥನೆಯನ್ನ ಮಾಡಿ ಅವರು ತಮ್ಮ ದೇಹವನ್ನ ತ್ಯಾಗ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಭಾಗವತದಲ್ಲಿ ನಾವು ತಿಳ್ಕೊತೀವಿ. ಭೀಷ್ಮ ಸ್ತುತಿ ತುಂಬಾ ಸುಂದರವಾಗಿದೆ. ಅವರು ಕೃಷ್ಣನನ್ನ ಅವರು ಸ್ಮರಣೆ ಮಾಡ್ತಾ ಅವರು ಅದಾದ್ಮೇಲೆ ಕೃಷ್ಣನನ್ನೇ ನೋಡ್ತಾ ಅವರ ಮನಸ್ಸು ಮತ್ತೆ ಅವರ ಇಂದ್ರಿಯಗಳು, ಕಣ್ಣು ಎಲ್ಲವನ್ನೂ ಸಹ ಎಲ್ಲವನ್ನ ಧ್ಯಾನ ಮಾಡ್ತಾ ಕೃಷ್ಣನಲ್ಲೇ ಅವರು ತಮ್ಮ ಮನಸ್ಸನ್ನ ಕೇಂದ್ರೀಕರಿಸ್ತಾ ಅವರು ದೇಹವನ್ನ ಅವರು ಬಿಡ್ತಾರೆ. ಸೊ ಇಲ್ಲಿ ನಾವು ಸಾವಿನ ಸಮಯದಲ್ಲಿ ನಾವು ಮುಂದಿನ ಜನ್ಮದಲ್ಲಿ ಎಂತಹ ದೇಹವನ್ನ ಪಡೆಯೋದಕ್ಕೆ ನಾವು ಆರ್ಡರ್ ಮಾಡ್ತಾ ಇದೀವಿ. ಅದಕ್ಕಿಂತ ಇದು ತುಂಬಾ ಮುಖ್ಯವಾಗಿರೋದು. ನಾವು ಹೇಗೆ ಸಾಯ್ತೀವಿ ಅನ್ನೋದು, ಆ ಸಾವಿನ ಗಳಿಗೆ ನಮ್ಮ ಎಕ್ಸಾಮ್ ದಿನ. ಸೊ ನಾವು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕಂತಂದ್ರೆ ಹೇಗೆ ನಾವು ಜೀವನವನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಡ್ತಾರೆ. ಸೊ ನಾವು ಸಾಯುವ ಟೈಮಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ? ನಮ್ಮ ಹಳೆಯ ದೇಹವನ್ನ ಬಿಟ್ಟು ಹೊಸ ದೇಹವನ್ನ ನಾವು ನಮ್ಮ ಆತ್ಮ ಪಡಿತಾ ಇದೆ. ಅಂದ್ರೆ ನಾವ್ ಹೇಗೆ ಈಗ ಅಂದ್ರೆ ಜೀರ್ಣವಾಗಿರುವಂತಹ ಬಟ್ಟೆಗಳನ್ನ ಬಿಟ್ಬಿಟ್ಟು ನಾವು ಹೊಸ ಬಟ್ಟೆನ ನಾವು ಹಾಕೋತೀವೋ ಅದೇ ತರ ನಮ್ಮ ಆತ್ಮ ಏನ್ ಮಾಡುತ್ತೆ? ಜೀರ್ಣವಾದ ಶರೀರವನ್ನ ತ್ಯಜಿಸಿ ಅದು ಹೊಸ ಶರೀರವನ್ನ ಅದು ಪಡೆಯುತ್ತೆ. ಸೊ ಎಂತಹ ಹೊಸ ಶರೀರವನ್ನ ಪಡಿತೀವಿ ಅನ್ನೋದು ನಮ್ಮ ಕರ್ಮದ ಮೇಲೆ ಆಧಾರಿತವಾಗಿರುತ್ತೆ. ಅದನ್ನ ನಾವು ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇವಾಗ ಇಲ್ಲಿ ಒಂದು ಯುಧಿಷ್ಠಿರ ಮಹಾರಾಜನಿಗೆ ಯಕ್ಷ ಪ್ರಶ್ನೆ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ? ಸೊ ಇವಾಗ ಅವರೆಲ್ಲರೂ ವನವಾಸಕ್ಕೆ ಬಂದಾಗ ಅವ್ರಿಗೆ ಬಾಯಾರಿಕೆ ಆಗತ್ತೆ. ಅದಕ್ಕೆ ನೀರನ್ನ ಅವರು ತಗೊಂಡ್ಬರ್ಲಿಕ್ಕೆ ಹೋದಾಗ ಯುಧಿಷ್ಠಿರ ಮಹಾರಾಜನ ತಮ್ಮಂದ್ರೆಲ್ಲರೂ ಒಬ್ಬೊಬ್ರು ಹೋದಾಗ ಅಲ್ಲಿ ಯಕ್ಷ ಏನೇ ಹೇಳ್ತಾರೆ, ನೀವು ನೀರನ್ನ ಕುಡಿಲಿಕ್ಕಿನ ಮುಂಚೆ ನನ್ನ ಪ್ರಶ್ನೆಗೆ ಉತ್ತರವನ್ನ ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ಅವ್ರು ಯಾರನ್ನು ಸಹ ಯಕ್ಷನ ಮಾತಿಗೆ ಅವರು ಬೆಲೆಯನ್ನ ಕೊಡೋದಿಲ್ಲ. ಅವರು ನೀರನ್ನ ಕುಡಿಲಿಕ್ಕೆ ಹೋಗಿ ಅವರಲ್ಲಿ ಮರಣವನ್ನ ಅಪ್ತಾರೆ ಅಲ್ವಾ? ಕೊನೆಗೆ ಯುಧಿಷ್ಠಿರ ಬಂದಾಗ ಯಕ್ಷ ಮತ್ತೆ ಅವ್ರಿಗೆ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ರೆ ಅಷ್ಟೇ ನೀನು ನೀರನ್ನ ಕುಡಿಲಿಕ್ಕೆ ಸಾಧ್ಯ ಅಂತ ಹೇಳಿದಾಗ, ಸರಿ ಆಯ್ತು ನಿನ್ನ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತೀನಿ ಅಂತ ಹೇಳ್ತಾರೆ.
ಆಗ ಅವರು ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ. ಅಲ್ಲಿ ಒಂದು ಪ್ರಶ್ನೆ ಏನಂತ ಕೇಳ್ತಾರೆ ಅಂತಂದ್ರೆ, ಈ ಜಗತ್ತಿನಲ್ಲಿ ತುಂಬಾ ಆಶ್ಚರ್ಯಕರವಾಗಿರುವಂತಹ ವಿಷಯ ಯಾವುದು ಅಂತ ಹೇಳ್ಬಿಟ್ಟು ಆ ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೆ ಯುಧಿಷ್ಠಿರ ಮಹಾರಾಜ ಏನು ಉತ್ತರವನ್ನ ಕೊಡ್ತಾರೆ ಅಂತಂತಂದ್ರೆ, ಅಹನಿ ಅಹನಿ ಭೂತಾನಿ ಗಚ್ಚಂತಿ ಹಾಯಮಾಲಯಂ ಶೇಷಾಹ ಸ್ಥಾವರಂ ಇಚ್ಛಂತಿ ಕಿಮಾಶ್ಚರ್ಯಮತಃ ಪರಂ. ನೂರಾರು ಸಾವಿರಾರು ಜೀವಿಗಳು ಪ್ರತಿ ಕ್ಷಣವೂ ಸಾಯುತ್ತಾ ಇರುತ್ತಾರೆ. ಆದರೆ ಮೂರ್ಖನಾದ ಜೀವಿಯು ತಾನು ಅಮರ ಎಂದು ತಿಳಿದು ಸಾಯಲು ಸಿದ್ಧನಾಗುವುದಿಲ್ಲ. ಈ ಜಗತ್ತಿನಲ್ಲಿ ಅತ್ಯಾಶ್ಚರ್ಯಕರವಾದ ಸಂಗತಿ ಎಂದರೆ ಇದೇ ಅಂತ ಹೇಳ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಯುಧಿಷ್ಠಿರ ಮಹಾರಾಜ ಹೇಳ್ತಿದಾರಲ್ವಾ. ಸೊ ಇವಾಗ ಹೋಗ್ಲಿ, ನಾವ್ ಇವಾಗ ನ್ಯೂಸ್ ಪೇಪರ್ ಅಲ್ಲಿ ಕೇಳ್ತಾ ಇರ್ತೀವಿ ಎಷ್ಟೊಂದ್ ಜನ ಸಾವನ್ನ ಅಪ್ತಾರೆ ಅಂತ ಹೇಳ್ಬಿಟ್ಟು ನಾವು ದಿನ ಬೆಳಗಾದ್ರೆ ನಾವು ಕೇಳ್ತಾ ಇರ್ತೀವಿ. ಅದೆಲ್ಲ ಬಿಟ್ಬಿಡಿ, ನಮ್ಮ ಕಣ್ಣು ಮುಂದೆನೆ ಎಷ್ಟೊಂದು ಇರುವೆಗಳು, ಜಿರ್ಲೆಗಳು, ಆತರ ಎಷ್ಟೊಂದು ಕ್ರಿಮಿ ಕೀಟಗಳೆಲ್ಲ ಸಹ ದಿನ ಬೆಳಗಾದ್ರೆ ಸಾಯ್ತಾ ಇರುತ್ತೆ. ಆದ್ರೂ ಸಹ ನಾವ್ ಅದನ್ನೆಲ್ಲ ನೋಡಿ ನಾವ್ ಏನ್ ಅನ್ಕೋತೀವಿ, ಓ ಅದು ಸತ್ತೋಗಿದೆ ಅಷ್ಟೇ, ನಾನ್ ಸಾಯೋದಿಲ್ಲ ಅಂತ ನಾವ್ ಅದ್ರ ಬಗ್ಗೆ ಯೋಚನೆ ನಾವು ಮಾಡೋದಿಲ್ಲ ಅಲ್ವಾ. ಸೊ ಹುಟ್ಟಿರೋನು ಯಾರಿಗಾದ್ರೂ ಹುಟ್ಟು ಅಂತ ಇದೆ ಅಂತಂದ್ರೆ ಅವರು ಸಾವನ್ನ ಅಪ್ಲೇಬೇಕು ಅಂತ ನಾವು ಗೊತ್ತಿದ್ರೂ ಸಹ ನಾವು ಸಾವಿಗೆ ತಯಾರಾಗೋದೇ ಇಲ್ಲ, ತಯಾರಿನ ನಾವು ನಡೆಸೋದೇ ಇಲ್ಲ. ನಾವ್ ಹೇಗೆ ಜೀವನವನ್ನ ಮಾಡ್ತೀವಿ ಅಂತಂದ್ರೆ, ಈ ಭೌತಿಕ ಪ್ರಪಂಚದಲ್ಲಿ ನಾವು ಶಾಶ್ವತವಾಗಿ ಇರ್ತೀವೇನೋ, ಇಲ್ಲೇ ಇದ್ಬಿಡ್ತೀವೇನೋ ಅನ್ನೋ ತರ ನಾವು ಜೀವನವನ್ನ ಮಾಡ್ತೀವಿ ಅಲ್ವಾ. ಇದೇ ತುಂಬಾ ಆಶ್ಚರ್ಯಕರವಾದದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಯುಧಿಷ್ಠಿರ ಮಹಾರಾಜ ಹೇಳ್ತಾ ಇದ್ದಾರೆ ಅಲ್ವಾ. ಮಾನವ ಜನ್ಮವನ್ನ ಏನಕ್ಕೆ ಉಪಯೋಗಿಸ್ಕೋಬೇಕಂತಾನೆ ನಮ್ಗೆ ಗೊತ್ತಿಲ್ಲ ಅಲ್ವಾ. ಇವಾಗ ಒಂದು ಗೋಲ್ಡ್ ಬಾರ್ ಇದೆ ಅನ್ಕೊಳ್ಳಿ, ಗೋಲ್ಡ್ ಬಾರ್ನ ನಾವು ಅದನ್ನ ತಗೊಂಡು ಪೇಪರ್ ವೇಟ್ ತರ ಯೂಸ್ ಮಾಡಿದ್ರೆ ನಮ್ಮನ್ನ ನೋಡಿ ಯಾರಾದ್ರೂ ಏನ್ ಅನ್ಕೋತಾರೆ, ನಾವು ಗೋಲ್ಡ್ ಬಾರ್ ಅನ್ನ ಪೇಪರ್ ವೇಟ್ ತರ ಯೂಸ್ ಮಾಡ್ತಿದ್ರೆ ಬುದ್ಧಿವಂತರು ಅಂತ ಅನ್ಕೋತಾರ ಇವ್ರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ ಅಲ್ವಾ, ಮಾತಾಜಿ. ಮೂರ್ಖರು ಅಂತ ಅನ್ಕೋತಾರೆ ಅಲ್ವಾ. ನಾನಿವಾಗ ಫ್ರಿಡ್ಜ್ ಅನ್ನ ಡಬಲ್ ಡೋರ್ ಇರೋ ಫ್ರಿಡ್ಜ್ ಅನ್ನ ತಗೊಂಡ್ಬಂದ್ಬಿಟ್ಟು ನಾನು ಅದನ್ನ ಬುಕ್ ಶೆಲ್ಫ್ ತರ ಯೂಸ್ ಮಾಡಿದ್ರೆ ನನ್ನನ್ನ ಏನ್ ಅನ್ಕೋತಾರೆ, ಪೆದ್ದಿ ಅಂತ ಅನ್ಕೋತಾರೆ. ಏನು ಅಲ್ವಾ? ಇದೆ ಜ್ಞಾನ ಇಲ್ಲ ಅಂತ ಎಷ್ಟು ತಿಳ್ಕೊತಾರೆ. ಮೂರ್ಖರು ಸಾಮಾನ್ಯ ಅಂತ ಜ್ಞಾನ ಯಾವ್ದು ಇಲ್ಲ. ಅಲ್ಲ. ಅದೇ ತರನೇ ಹಾ. ನಾವಿವಾಗ ಏನ್ ಮಾಡ್ತಾ ಇದೀವಿ, ಈ ಮನುಷ್ಯ ಜನ್ಮವನ್ನ ಏನಕ್ಕೆ ಉಪಯೋಗಿಸ್ಕೊತಾ ಇದೀವಿ, ಅಯ್ಯೋ ಅದೇ ಮಜಾ ನಮ್ಮ ಮಾಡಕ್ಕೆ, ಅದಕ್ಕೆ ಇದಕ್ಕೆ ಗೊತ್ತೇ ಇಲ್ಲ ಹೌದು, ನಮ್ಗೆ ಏನು ಈಗ ನಾವು ಉಪಯೋಗಿಸ್ಕೋಬೇಕಂತ. ಅಂದ್ರೆ ನಾವು ಇಲ್ಲೇ ಮೂರ್ಖರ permanent ಆಗಿ ಮೂರ್ಖರ ಇದ್ಬಿಡ್ತೀವಿ. ಬುದ್ಧಿವಂತರ ನಾವು ಈಗ ಅದೇ ನಾವು ಇಲ್ಲೇ ಮೂರ್ಖರಾಗಿ permanent ಆಗಿ ಹೋಗ್ಬಿಟ್ಟಿದೀವಿ. ಇದ್ಬಿಡ್ತೀವಿ ಮೂರ್ಖರು. ಅಂತ. ಅಲ್ವಾ. ನೋಡಿ ನಾವ್ ಇವಾಗ ಸಾವಿಗೆ ತಯಾರಿಯನ್ನ ನಡೆಸ್ತಾ ಇದೀವ, ನಾವೇನಾದ್ರೂ ಪ್ರಯತ್ನ ಪಡ್ತಾ ಇದೀವ ಸಾವಿಗೋಸ್ಕರ ಇಲ್ಲ ಮಾತಾಜಿ, ಇಲ್ಲ ಇಲ್ಲ. ಅಲ್ವಾ. ಇನ್ಮೇಲೆ ನಾವು ಪ್ರಯತ್ನ ಬರೇ ಪಡ್ಬೇಕು ಮಾತಾಜಿ. ಇಂದ್ರಿಯ ಸುಖಕ್ಕೋಸ್ಕರನೇ ನಾವು ಇವಾಗ ತಯಾರಿಯನ್ನ ನಡೆಸ್ತಾ ಇರೋದು. ಅದಕ್ಕೇನೆ ಇಲ್ಲಿ ಹೇಳ್ತಾ ಇದಾರೆ ಯುಧಿಷ್ಠಿರ, ಕಣ್ಣು ಮುಂದೆ ಕಾಣ್ತಾ ಇದ್ರು ಸಹ, ಡೈಲಿ ಯಾರಾದ್ರೂ ಸಾಯೋದನ್ನ ನೋಡ್ತಾ ಇದ್ರು ಸಹ ಸಾವಿಗೋಸ್ಕರ ಯಾರು ತಯಾರಿಯನ್ನ ನಡೆಸೋದಿಲ್ಲ. ಇದೇ ತುಂಬಾ ಆಶ್ಚರ್ಯಕರವಾದ ಸಂಗತಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಕೃಷ್ಣನಲ್ಲದೆ ಮತ್ತೇನನ್ನು ಸ್ಮರಿಸುವುದರಿಂದ ಫಲವೇನು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಶ್ನೆ ಬರುತ್ತೆ ಅಲ್ವಾ. ಇವಾಗ ಇದಕ್ಕೆ ಇಂದಿನ ಶ್ಲೋಕದಲ್ಲಿ ಏನ್ ಹೇಳಿದ್ರು, ನನ್ನನ್ನ ಯಾರು ಸ್ಮರಣೆ ಮಾಡ್ತಾ ದೇಹವನ್ನ ಬಿಡ್ತಾರೋ ಅವರು ನನ್ನ ಸ್ವಭಾವವನ್ನ ಹೊಂದುತ್ತಾರೆ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾರೆ. ಹಾಗಾದ್ರೆ ನಾವು ಅಕಸ್ಮಾತ್ ಕೃಷ್ಣನನ್ನ ಸ್ಮರಣೆ ಮಾಡೋದಿಲ್ಲ, ನಾವ್ ಇನ್ನೇನನ್ನೋ ಸ್ಮರಣೆ ಮಾಡ್ತಾ ನಾವು ದೇಹವನ್ನ ಬಿಡ್ತೀವಿ, ಆಗ ಅವ್ರಿಗೆ ಏನ್ ಗತಿ ಸಿಗತ್ತೆ ಅಂತ ಇಲ್ಲಿ ಪ್ರಶ್ನೆ. ಅದಕ್ಕೆ ಕೃಷ್ಣ ಉತ್ತರ ಹೇಳ್ತಾ ಇದ್ದಾರೆ, ಯಂ ಯಂ ವಾಪಿ ಸ್ಮರಣ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನ ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನ ನಿಶ್ಚಯವಾಗಿಯೂ ಪಡೆಯುವನು. ನೋಡಿ ಇವಾಗ ನಾವು ಸಾಯ್ಬೇಕಾದ್ರೆ ನಮ್ಮ ಹತ್ರ ಯಾವ್ದಾದ್ರು ಒಂದು ಸಾಕು ಪ್ರಾಣಿ ಇದ್ರೆ, ನಾಯಿನೋ ಅಥವಾ ಬೆಕ್ಕುಗೂ ಮೇಲೆ ತುಂಬಾ ನಾವು ಏನು ಮೋಹವನ್ನ ಇಟ್ಕೊಂಡು ನಾವು ಅದನ್ನೇ ಸ್ಮರಣೆ ಮಾಡ್ತಾ ದೇಹವನ್ನ ಬಿಟ್ರೆ ನಾವು ಅದೇ ಶರೀರವನ್ನ ನಾವು ಹೊಂದುತ್ತೀವಿ. ಅದಕ್ಕೆ ನಮ್ಗೆ ಇಲ್ಲಿ ಒಂದು ದೃಶ್ಯಾಂತದ ಮೂಲಕ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ನಾವಿಲ್ಲಿ ಯಾರನ್ನ ನೋಡ್ತಿದೀವಿ ಅಂತಂದ್ರೆ ಭರತ ಚಕ್ರವರ್ತಿನ ನೋಡ್ತಾ ಇದೀವಿ. ನಾವು ಇದಕ್ಕಿಂತ ಮುಂಚೆ ನಾವು 3ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಮಿಥ್ಯಾಚಾರಿ ಅದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ನಾವು ಭರತ ಚಕ್ರವರ್ತಿಯ ಪ್ರಸಂಗವನ್ನ ನಾವು ತಿಳ್ಕೊಂಡ್ವಿ. ಈಗ ಮತ್ತೆ ಅವರ ಬಗ್ಗೆ ನಾವು ಇವಾಗ ಜಿಂಕೆ. ತಿಳ್ಕೊತಾ ಇದೀವಿ. ಹೌದು, ಇವಾಗ ನೋಡಿ ಅವ್ರು ಸಾಯುವ ಸಮಯದಲ್ಲಿ ಏನನ್ನ ಜ್ಞಾಪಿಸ್ಕೊಂಡ್ರು, ಅವರು ಜಿಂಕೆಯನ್ನ ಜ್ಞಾಪಿಸ್ಕೊಂಡ್ರು. ಸೊ ಜಿಂಕೆಯನ್ನ ಜ್ಞಾಪಿಸ್ಕೊಂಡಿದ್ದಕ್ಕೆ ನೋಡು ಅವ್ರಿಗೆ ಮುಂದಿನ ಜನ್ಮದಲ್ಲಿ ಅವ್ರಿಗೆ ಯಾವ ಶರೀರ ಸಿಕ್ತು, ಭರತ ಚಕ್ರವರ್ತಿಗೆ ಜಿಂಕೆಯ ಶರೀರವನ್ನೇ ಅವರು ಪಡಿತಾರೆ. ನಾವ್ ಅದರ ಬಗ್ಗೆ ನಾವು ಒಂದ್ ಸ್ವಲ್ಪ ತಿಳ್ಕೊಳ್ಳೋಣಂತೆ. ಇದನ್ನ ನಾವು ಭಾಗವತಮಲ್ಲಿ ನಾವು ಡೀಟೇಲ್ ಆಗಿ ತಿಳ್ಕೊತೀವಿ. ಸೊ ಇದಕ್ಕೆ ನಾನು 3ನೇ ಅಧ್ಯಾಯದಲ್ಲೂ ಸಹ ನಾನು ಬ್ರೀಫ್ ಆಗಿ ಹೇಳಿದ್ದೆ ಅಲ್ವಾ. ಈಗ ಮತ್ತೊಮ್ಮೆ ಹೇಳ್ತೀನಿ. ಭರತ ಚಕ್ರವರ್ತಿ ಅವರು ತುಂಬಾ ದೊಡ್ಡ ಚಕ್ರವರ್ತಿ. ಅವರು ತನ್ನ ರಾಜ್ಯ, ಹೆಂಡತಿ, ಮಕ್ಕಳು ಎಲ್ಲರನ್ನೂ ಸಹ ಅವ್ರು ಬಿಟ್ಬಿಟ್ಟು ಆ ಭಗವದ್ ಸಾಕ್ಷಾತ್ಕಾರವನ್ನ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಅವ್ರು ಕಾಡಿಗೆ ಬರ್ತಾರೆ, ಏಕಾಂಗಿಯಾಗಿ ಬರ್ತಾರೆ. ಕಾಡಲ್ಲಿ ಬಂದಾಗ ಅವರು ತಮ್ಮನ್ನ ತಾವು ಏನು ಧ್ಯಾನ ಮಾಡೋದು, ಯಜ್ಞ ಮಾಡೋದು, ಇದರಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಾರೆ. ಒಂದ್ಸತಿ ಅವ್ರು ಸ್ನಾನಕ್ಕೆ ಬಂದಾಗ, ತೊರೆ ಹತ್ರ ಸ್ನಾನಕ್ಕೆ ಬಂದಾಗ ಅವ್ರು ಏನನ್ನ ನೋಡ್ತಾರೆ ಅಂತಂದ್ರೆ, ಗರ್ಭಿಣಿ ಜಿಂಕೆಯನ್ನ ಒಂದು ಹುಲಿ ಅಟ್ಟಿಸ್ಕೊಂಡ್ ಬರ್ತಾ ಇರತ್ತೆ. ಅದಕ್ಕೆ ಗರ್ಭಿಣಿ ಜಿಂಕೆ ಭಯಗ್ರಸ್ತವಾಗಿ ಅದಕ್ಕೆ ಬೇಗನೆ ಪ್ರಸವ ಆಗೋಗುತ್ತೆ. ಪ್ರಸವ ಆದಾಗ ಆ ಸಮಯದಲ್ಲಿ ಅದು ಸಾವನ್ನ ಅಪ್ಪುತ್ತೆ. ಆ ಎಳೆ ಜಿಂಕೆ ಮರಿ ಈಗ
ತಾಯಿ ಇಲ್ದಂಗ ಆಗುತ್ತೆ. ಅದಕ್ಕೆ ಅದನ್ನ ನೋಡಿ ಅವ್ರಿಗೆ ತುಂಬಾ ಕರುಣೆ ಬರುತ್ತೆ. ಆ ಜಿಂಕೆಯನ್ನ ಎತ್ಕೊಂಡು ಅವ್ರ ಆಶ್ರಮಕ್ಕೆ ಬಂದು ಅದನ್ನ ಸಾಕಿ ಸಲಹೋದನ್ನ ಮಾಡ್ತಾರೆ ಅವರು. ಈ ತರ ಸಾಕ್ತಾ ಇರ್ಬೇಕಾದ್ರೆ ಅವ್ರಿಗೆ ಅದ್ರ ಮೇಲೆ ತುಂಬಾ ಮೋಹ ಬರುತ್ತೆ. ಯಾವಾಗ್ಲೂ 3 ಹೊತ್ತು ಅದ್ರ ಬಗ್ಗೆನೇ ಅವ್ರು ಯೋಚನೆ ಮಾಡ್ತಿರ್ತಾರೆ. ಜಿಂಕೆ ಎಲ್ಲೋಯ್ತು, ಜಿಂಕೆ ಏನಾದ್ರು ತಿಂತ, ಯಾಕೆ ಇಷ್ಟೊತ್ತಾದ್ರೂ ವಾಪಸ್ ಬರ್ಲಿಲ್ಲ, ಯಾವ್ದಾದ್ರು ಒಂದು ಕಾಡು ಮೃಗ ತಿಂದ್ಬಿಡ್ತಾ ನನ್ನ ಜಿಂಕೆನ ಅಂತ ಹೇಳ್ಬಿಟ್ಟು 3 ಹೊತ್ತು ಜಿಂಕೆ ಕುರಿತಾಗಿ ಅವರು ಯೋಚನೆ ಮಾಡ್ತಿರ್ತಾರೆ. ಅವರ ಆ ಭಗವಂತನ ಕೆಲಸ ಕಾರ್ಯಗಳಲ್ಲಿ ಅವ್ರಿಗೆ ನೋಡಿ ಶ್ರದ್ಧೆನೇ ಇಲ್ದಂಗ ಆಗುತ್ತೆ. ಮನಸ್ಸೆಲ್ಲವೂ ಸಹ ಜಿಂಕೆ ಬಗ್ಗೆನೇ ಇರುತ್ತೆ, ಜಿಂಕೆ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಸೊ ಇದೇ ತರ ಒಂದ್ಸತಿ ಏನಾಗುತ್ತೆ ಅಂತಂದ್ರೆ ಅವರು ಒಂದ್ಸತಿ ಜಿಂಕೆ ಎಷ್ಟೊತ್ತಾದ್ರೂ ವಾಪಸ್ ಬರೋದೇ ಇಲ್ಲ, ಸಂಜೆ ಆದ್ರೂ ವಾಪಸ್ ಬರೋದಿಲ್ಲ. ಅವಾಗ ಭರತ ಚಕ್ರವರ್ತಿ ಅದನ್ನ ಹುಡುಕೊಂಡು ಅವರು ಎಲ್ಲ ಕಡೆ ಆ ಕಾಡಲ್ಲೆಲ್ಲ ಅಲ್ದಾಡ್ಬೇಕಾದ್ರೆ ಒಂದ್ಸತಿ ಬೆಟ್ಟದ ಮೇಲೆ ಬರ್ತಾರೆ, ಬೆಟ್ಟದ ಮೇಲಿಂದ ನೋಡೋಣಂತೆ ಅಂತ ಹೇಳ್ಬಿಟ್ಟು. ಆದ್ರೆ ನೋಡ್ತಾ ನೋಡ್ತಾ ಅವ್ರು ಏನಾಗುತ್ತೆ, ಅವ್ರು ಕಾಲ್ ಜಾರಿ ಕೆಳಗಡೆ ಬಿದ್ದ್ಬಿಡ್ತಾರೆ. ಅಲ್ಲಿ ಕಂದಕದಲ್ಲಿ ಬೀಳ್ಬೇಕಾದ್ರೆ ಅವರು ಜಿಂಕೆಯನ್ನೇ ಯೋಚನೆ ಮಾಡ್ಕೊಂಡು ಅವರು ಸಾವನ್ನ ಅಪ್ಪೋದ್ರಿಂದ ಅವರು ಮುಂದಿನ ಜನ್ಮದಲ್ಲಿ ಅವರು ಜಿಂಕೆಯ ಶರೀರವನ್ನೇ ಹೊಂದುತ್ತಾರೆ. ಆದ್ರೆ ಇಲ್ಲಿ ಅವರು ತುಂಬಾ ಭಗವಂತನ ಭಕ್ತಿಯನ್ನ ಮಾಡಿರೋದ್ರಿಂದ ಭಗವಂತ ಅವ್ರಿಗೆ ಏನು ಅನುಗ್ರಹ ಮಾಡ್ತಾರೆ ಅಂತಂದ್ರೆ ಆ ಜಿಂಕೆಯ ದೇಹವನ್ನ ಹೊಂದಾಗ್ಲೂ ಸಹ ಅವ್ರಿಗೆ ಹಿಂದಿನ ಜನ್ಮದ ಸ್ಮರಣೆ ಇರೋ ತರ ಮಾಡ್ತಾರೆ. ಆಗ ಆ ಜಿಂಕೆ ಯಾವ ತರ ಜೀವನವನ್ನ ಮಾಡುತ್ತೆ ಅಂತಂದ್ರೆ ಆ ಋಷಿ ಮುನಿಗಳೆಲ್ಲ ಎಲ್ಲಿರ್ತಾರೆ ಆ ಕಾಡಲ್ಲಿ ಅಲ್ಲೇ ಸುತ್ತಲೂ ಅದು ಇದ್ಕೊಂಡು ಜೀವನವನ್ನ ಮಾಡುತ್ತೆ. ಹಸಿ ಹುಲ್ಲನ್ನು ಸಹ ತಿನ್ನೋದಿಲ್ಲ, ಅದು ಆ ಒಣಗಿರೋ ಹುಲ್ಲನ್ನೇ ತಿನ್ಕೊಂಡು ಅದು ಜೀವನವನ್ನ ಮಾಡುತ್ತೆ. ಅದಾದ್ಮೇಲೆ ಮುಂದಿನ ಜನ್ಮದಲ್ಲಿ ಅವ್ರು ಮತ್ತೆ ಅವರು ಮಾನವ ಜನ್ಮವನ್ನ ಅವರು ಪಡಿತಾರೆ. ಅಲ್ಲಿ ಜಡಭರತನಾಗಿ ಅವ್ರು ಹುಟ್ಟುತ್ತಾರೆ. ಜಡಭರತನಾಗಿ ಹುಟ್ಟಿದಾಗ ಅವರು ಆ ಜನ್ಮವನ್ನ ಅವರು ಭಗವಂತನ ಭಕ್ತಿಯನ್ನ ಬಿಟ್ರೆ ಬೇರೆ ಏನನ್ನೂ ಅವ್ರು ಮಾಡ್ಲಿಕ್ಕೆ ಅವರು ಇಷ್ಟಪಡುದಿಲ್ಲ. ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಅಲ್ವಾ, ನಾನು ಏನ್ ತಪ್ಪು ಮಾಡಿದೆ, ನಾನು ಮತ್ತೆ ಆ ತಪ್ಪನ್ನ ಮಾಡ್ಕೊಡ್ದು ಅಂತ ಹೇಳ್ಬಿಟ್ಟು ಅವರು ಜಡಭರತನ ಜನ್ಮದಲ್ಲಿ ಅವರು ಭಕ್ತಿಯನ್ನ ಮಾಡಿ ಅವರು ಭಗವಂತನ ಲೋಕಕ್ಕೆ ಅವರು ಹೋಗ್ತಾರೆ. ಅಂದ್ರೆ ನಾವಿಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಾವು ಯಾವ ಭಾವದಲ್ಲಿ ನಾವು ದೇಹವನ್ನ ಬಿಡ್ತೀವೋ ಅಂತಹದೇ ಒಂದು ದೇಹವನ್ನ ನಾವು ಪಡಿತೀವಿ. ಅದಕ್ಕೋಸ್ಕರ ನಾವು ಈ ಸಾವಿನ ಸಮಯದಲ್ಲಿ ನಮ್ಮ ಎಕ್ಸಾಮ್ ಇರುತ್ತೆ, ಆ ಎಕ್ಸಾಮ್ ಅನ್ನ ಪಾಸ್ ಆಗ್ಲಿಕ್ಕೆ ನಾವು ಜೀವನದ ಪೂರ್ತಿ ನಾವು ತಯಾರಿನ ನಾವು ನಡೆಸ್ಬೇಕಾಗುತ್ತೆ. ಇಲ್ಲಪ್ಪ ನಾನು ಸಾವಿನ ಸಮಯದಲ್ಲಿ ಜ್ಞಾಪಿಸ್ಕೊಳ್ತಾನೆ ಕೃಷ್ಣನನ್ನ, ಅವಾಗ ಜ್ಞಾಪಿಸ್ಕೊತೀನಿ ಬಿಡಿ ಅಂತಂದ್ರೆ ಸಾಧ್ಯ ಇಲ್ಲ. ಇವಾಗ ನಮ್ಮ ಮಕ್ಕಳೇ ಆಗ್ಲಿ, ಅವ್ರು ಎಕ್ಸಾಮ್ ಬರೀಬೇಕಾದ್ರೆ ಎಕ್ಸಾಮ್ ಬೆಳಗ್ಗೆ ಎದ್ಬಿಟ್ಟು ಎಕ್ಸಾಮ್ ದಿನದ ಬೆಳಗ್ಗೆ ಎದ್ದು ಅವರು ಪಠ್ಯ ಪುಸ್ತಕವನ್ನೆಲ್ಲ ಓದಿದ್ರೆ ಎಕ್ಸಾಮ್ ಅಲ್ಲಿ ಅವ್ರು ಪಾಸ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ಅವ್ರು ವರ್ಷ ಪೂರ್ತಿ ತಯಾರಿನ ನಡೆಸಿದ್ರೆ ಅಷ್ಟೇನೆ ಅವ್ರಿಗೆ ಎಕ್ಸಾಮ್ ದಿವಸದಲ್ಲಿ ಅವ್ರು ಓದಿರೋದೆಲ್ಲ ಸ್ಮರಣೆಗೆ ಬಂದು ಅವ್ರ ಎಕ್ಸಾಮ್ ಅನ್ನ ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಸೊ ಇವಾಗ ನಮ್ಗೆ ಜಸ್ಟ್ ಈಗ ತಲೆನೋವು ಬಂದ್ರೇನೆ, ಅಕಸ್ಮಾತ್ ಜ್ವರ ಬಂದ್ರೇನೆ ನಮ್ಗೆ ಭಗವಂತನ ಸ್ಮರಣೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಮ್ಗೆ ಏನೇ ಒಂದ್ ನೋವಾದ್ರೂ ಅಯ್ಯೋ ಅಮ್ಮ ಅಪ್ಪ ಅಂತ ಹೇಳ್ತೀವಿ ಹೊರತು ನಮ್ಗೆ ಕೃಷ್ಣ ಅಂತ ಇನ್ನ ಬರ್ತಾ ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ತಯಾರಿನ ನಾವು ನಡೆಸ್ಬೇಕಾಗುತ್ತೆ. ಜೀವನದ ಪೂರ್ತಿ ತಯಾರಿನ ನಡೆಸಿದ್ರೆ ಅಷ್ಟೇನೆ ನಾವು ನಮ್ಮ ಸಾವಿನ ಗಳಿಗೆಯಲ್ಲಿ ನಾವು ಅಂತೆ ನಾರಾಯಣ ಸ್ಮೃತಿ ಭಗವಂತನ ಸ್ಮರಣೆನ ನಾವು ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕಾಗಾದ್ರೆ ನಾವು ಯಾವಾಗಿಂದ ನಾವು ಭಗವಂತನ ಸ್ಮರಣೆಗೆ ನಾವು ನಮ್ಮನ್ನ ನಾವು ತೊಡಗಿಸ್ಕೋಬೇಕು ಅಂತ ನಮ್ಗೆ ಯಾವಾಗ್ಲೂ ಇವಾಗ ಭಗವದ್ಗೀತೆ ಕ್ಲಾಸ್ಗೆ ಯಾರಾದ್ರೂ ತುಂಬಾ ಯಂಗ್ಸ್ಟರ್ಸ್ ಬಂದ್ರೆ, ಚಿಕ್ಕವ್ರು ಬಂದ್ರೆ, ಅಯ್ಯೋ ಯಾಕೆ ನೀನ್ ಇಷ್ಟು ಚಿಕ್ಕ ವಯಸ್ಸಿಗೆ ಇದೆಲ್ಲ ನೀನು ರಾಮಕೃಷ್ಣ ಅಂತ ಇದ್ಯಾ, ಹೋಗು ನೀನು ಜೀವನವನ್ನ ಮಜಾ ಮಾಡು ನೀನು ಅಂತ ಹೇಳ್ತಾರೆ ಅಲ್ವಾ. ಮುಂದೆ ಇದ್ದೇ ಇದೆ, ನೀನು ವಯಸ್ಸಾದ್ಮೇಲೆ ನೀನು ಮೂಲೆಯಲ್ಲಿ ಕುತ್ಕೊಂಡ್ಮೇಲೆ ಈ ಭಗವದ್ಗೀತೆನ ಇಟ್ಕೊಂಡು ಕುತ್ಕೊಳ್ಳುವಂತೆ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾರೆ ಅಲ್ವಾ. ಇಲ್ಲ, ನಾವು ಜೀವನದ ಪೂರ್ತಿ ನಾವು ತಯಾರಿನ ನಾವು ನಡೆಸ್ಬೇಕಾಗುತ್ತೆ. ನಮ್ಮ ಚಿಕ್ಕ ವಯಸ್ಸಿನಿಂದನೇ ನಾವು ತಯಾರಿಯನ್ನ ನಾವು ನಡೆಸ್ಬೇಕಾಗತ್ತೆ. ತುಂಬಾ ಅದೃಷ್ಟವಂತರು ನಾವು ನೋಡಿದ್ವಿ ಅಲ್ವಾ. ಅವರು ಹುಟ್ಟಬೇಕಾದ್ರೇನೆ ಅವರು ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿ ಅವರು ಹುಟ್ಟುತ್ತಾರೆ ಅಲ್ವಾ, ಅಥವಾ ಬ್ರಾಹ್ಮಣರ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾರೆ. ಅವಾಗ ಅವರು ಭಗವಂತನ ಭಕ್ತಿ ಮಾಡ್ಲಿಕ್ಕೆ ಯಾವುದೇ ಒಂದು ಅಡೆತಡೆ ಅವ್ರಿಗೆ ಇರೋದಿಲ್ಲ. ನಾವು ಪ್ರಭುಪಾದರನ್ನು ನೋಡಿದ್ವಿ ಅಲ್ವಾ, ಅವರು 5 ವರ್ಷ ಬಾಲಕನಾಗಿದ್ದಾಗ್ಲೇನೆ ಅವರು ಜಗನ್ನಾಥ ರಥಯಾತ್ರೆಯನ್ನ ಅವರು ಮಾಡಿದ್ರು. ಅದಕ್ಕೆ ಆದಷ್ಟು ಬೇಗ ನಾವು ಈ ಭಕ್ತಿ ಮಾರ್ಗಕ್ಕೆ ಬರ್ಬೇಕಾಗತ್ತೆ. ಅಕಸ್ಮಾತ್ ಇವಾಗ ನಮ್ಗೆ ತುಂಬಾ ವಯಸ್ಸಾದ್ಮೇಲೆ ಸಿಕ್ಕಿದ್ರು ಸಹ ನಾವು ಬೇಜಾರ್ ಮಾಡ್ಕೊಳೋ ಹಾಗಿಲ್ಲ. ಈಗಾದ್ರೂ ನಮ್ಗೆ ಸಿಕ್ಕಿದೆ ಅಲ್ವಾ, ನಾವು ಪುಣ್ಯ ಮಾಡಿದ್ರೆ ಅಷ್ಟೇ ಸಿಗುತ್ತೆ ಅಂತ ನಮ್ಗೆ ನೆನ್ನೆಯ ಅಧ್ಯಾಯದಲ್ಲಿ ಕೃಷ್ಣ ತಿಳಿಸಿಕೊಟ್ರು. ಯಾರು ಪುಣ್ಯ ಮಾಡಿರ್ತಾರೆ, ಅವ್ರು ಎಲ್ಲ ಪಾಪಗಳನ್ನ ತೊಳ್ಕೊಂಡಿರ್ತಾರೆ, ಅವ್ರು ಮಾತ್ರನೇ ಈ ಭಕ್ತಿ ಮಾರ್ಗಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಕ್ಕೇನೆ ನಾವು ಇವಾಗ ಪ್ರತಿ ಕ್ಷಣವನ್ನು ನಾವು ಭಗವಂತನ ನಾಮ ಸ್ಮರಣೆಯಲ್ಲಿ ನಾವು ತೊಡಗಿಸ್ಕೋಬೇಕಾಗುತ್ತೆ. ಅದಕ್ಕೇನೆ ಪ್ರತಿ ಕ್ಷಣನೂ ಕೃಷ್ಣನ ಸ್ಮರಣೆಯನ್ನ ಮಾಡಿ, ಒಂದು ಕ್ಷಣನೂ ಕೃಷ್ಣನನ್ನ ಮರ್ತಿರ್ಬೇಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಮ್ಗೆ ಆಚಾರ್ಯರು ಹೇಳೋದು. ಸೊ ಇವಾಗ ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದ್ದಾರೆ, ತಸ್ಮಾತ್ ಸರ್ವೇಷು ಕಾಲೇಶು ಮಾಂ ಅನುಸ್ಮರ ಯುಧ್ಯ ಚ ಮಯ್ಯರ್ಪಿತ ಮನೋ ಬುದ್ಧಿರ್ ಮಾಮೇ ವೈಶ್ಯಸ್ಯ ಸಂಶಯ. ಆದುದರಿಂದ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು. ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ವಿದಿತ ಕರ್ತವ್ಯವನ್ನ ಮಾಡಬೇಕು. ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಗಳು ನನ್ನಲ್ಲಿ ನೆಲೆಸಿದ್ದರೆ ನಿಸ್ಸಂಶಯವಾಗಿಯೂ ನೀನು ನನ್ನನ್ನೇ ಹೊಂದುವೆ. ನೋಡಿ ಕೃಷ್ಣ ಎಷ್ಟ್ ಸತಿ ಹೇಳ್ತಾ ಇದಾರಲ್ವಾ, ನಿಸ್ಸಂಶಯ, ಸಂಶಯವೇ ಬೇಡ, ನೀನು ನನ್ನನ್ನ ಹೊಂದುತ್ತೀಯಾ, ನೀನು ಅಂತೆ ನಾರಾಯಣ ಸ್ಮೃತಿ ನನ್ನನ್ನ ಸ್ಮರಣೆ ಮಾಡಿದ್ರೆ ನೀನು ನನ್ನನ್ನ ಪಡೆದೇ ಪಡಿತೀಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ.
ಯಾವ ರೂಪದಲ್ಲಿ ನಾವು ಸ್ಮರಣೆಯನ್ನ ಮಾಡ್ಬೇಕು? ನಾವು ಗೋಲೋಕ ವೃಂದಾವನಕ್ಕೆ ಹೋಗ್ಬೇಕು ಅಂತಂದ್ರೆ ನಾವು ಆ ಶ್ಯಾಮ ಸುಂದರ ರೂಪದಲ್ಲೇ ನಾವು ಸ್ಮರಣೆಯನ್ನ ಮಾಡ್ಬೇಕು. ಅವಾಗಷ್ಟೇ ನಾವು ಗೋಲೋಕ ವೃಂದಾವನಕ್ಕೆ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ಇವಾಗ ಇನ್ನ ತುಂಬಾ ಮುಖ್ಯವಾಗಿರೋದು ಏನನ್ನ ಹೇಳ್ತಾ ಇದಾರೆ ಕೃಷ್ಣ? 3 ಹೊತ್ತು ಹಾಗಾದ್ರೆ ಕೃಷ್ಣ ಕೃಷ್ಣ ಅನ್ಕೊಂಡು ಸ್ಮರಣೆ ಮಾಡ್ಕೊಂಡು ಕುತ್ಕೊಳೋದಾ? ಇಲ್ಲ, ಕೃಷ್ಣ ಏನ್ ಹೇಳ್ತಾ ಇದಾರೆ ಅರ್ಜುನನಿಗೆ? ನೀನು ನನ್ನ ಸ್ಮರಣೆ ಮಾಡ್ತಾ ಇರ್ಬೇಕು, ಅದ್ರ ಜೊತೆ ಜೊತೆ ನೀನು ಯುದ್ಧವನ್ನು ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ಇವಾಗ ಅರ್ಜುನನಿಗೆ ಆತರ ಹೇಳ್ತಿದ್ದಾರೆ ಅಂದ್ರೆ ಅದು ನಮಗೂ ಅನ್ವಯಿಸುತ್ತೆ. ಅಂದ್ರೆ ನಾವು ನಮ್ಮ ಕರ್ತವ್ಯ ಏನಿದೆ ಅಲ್ವೇ, ನನ್ನ ಗೃಹಿಣಿ ಅಂತಂದ್ರೆ ನನ್ನ ಗೃಹಿಣಿ ಕರ್ತವ್ಯವನ್ನ ಮಾಡ್ತಾ ಮಾಡ್ತಾನೆ ನಾನು ಕೃಷ್ಣನ ಸ್ಮರಣೆಯನ್ನ ನಾನು ಅನವರತ ನಾನು ಮಾಡ್ಬೇಕಾಗತ್ತೆ ಅಲ್ವಾ. ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಕೃಷ್ಣ ನಾಮಸ್ಮರಣೆ ನಡೀತಾನೆ ಇರ್ಬೇಕು. ಇವಾಗ ಒಬ್ಬ ಗೃಹಿಣಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ರೆ ಅವಳಿಗೆ ಏನಾದ್ರು ಚಿಕ್ಕ ಮಗು ಇದ್ರೆ ಆ ಮಗುವನ್ನ ರೂಮಲ್ಲಿ ಮಲಗಿಸಿದ್ರೆ ಅವಳು ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ ಅಡಿಗೆ ಮಾಡೋದಕ್ಕೂ ತುಂಬಾನೇ ಏಕಾಗ್ರತೆ ಬೇಕು ಅಲ್ವಾ. ಆ ಕೆಲಸವನ್ನ ಮಾಡ್ತಾ ಮಾಡ್ತಾ ಅವಳ ಮನಸ್ಸು ಆ ಮಗುವಿನ ಮೇಲೆನೆ ಇರುತ್ತೆ. ಮಗು ಅಲ್ಲಿ ಕ್ಷೇಮವಾಗಿದ್ಯಾ, ಏನು ಮಾಡ್ಕೊಂಡಿಲ್ವಾ, ಅಥವಾ ಏನಾದ್ರೂ ಗಲೀಜ್ ಮಾಡ್ಕೊಂಡಿದ್ಯಾ, ಅಥವಾ ಏನೋ ಒಂದು ಯೋಚನೆ ಮಾಡ್ತಾನೆ ಇರ್ತಾಳೆ ಅವಳ ಮಗುವಿನ ಕುರಿತಾಗಿ. ಹಾಲನ್ನ ಕೊಡ್ಬೇಕೀಗ ಮಗುಗೆ ಅಂತ ಹೇಳ್ಬಿಟ್ಟು. ಅಂದ್ರೆ ಅವಳು ಕೆಲಸವನ್ನ ಮಾಡ್ತಾ, ಗೃಹಿಣಿಯ ಕರ್ತವ್ಯವನ್ನ ಮಾಡ್ತಾನೆ ಅವಳು ಇವಾಗ ಮಗುವನ್ನ ನೆನೆಸ್ಕೊತಾ ಇರ್ತಾಳೆ. ಅದೇ ತರನೇ ನಾವು ಸಹ ನಮ್ಮ ನಿಗದಿತ ಕರ್ತವ್ಯವನ್ನ ಮಾಡ್ತಾ ಮಾಡ್ತಾ ನಾವು ಭಗವಂತನ ನಾಮಸ್ಮರಣೆಯನ್ನ ಮಾಡೋದನ್ನ ನಾವು ಕಲ್ತ್ಕೋಬೇಕಾಗತ್ತೆ. ನಾವ್ ಈ ತರ ನಾವು ನಮ್ಮ ಮನಸ್ಸು ಮತ್ತೆ ಬುದ್ಧಿಯನ್ನ ಭಗವಂತನಲ್ಲೇ ನಾವು ಸ್ಥಿರಗೊಳಿಸಿದ್ರೆ ನಿಸ್ಸಂಶಯವಾಗಿ ನಾವು ಭಗವಂತನನ್ನ ನಾವು ಹೊಂದುತ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ ಅಲ್ವಾ. ನಾವು ಪ್ರಹ್ಲಾದ ಮಹಾರಾಜನನ್ನ ನೋಡಿದ್ವಿ ಅಲ್ವಾ. ಎಂತಹ ಸಮಯದಲ್ಲೂ ಸಹ ಅವರು ಭಗವಂತನ ನಾಮಸ್ಮರಣೆಯನ್ನ ಅವರು ಮಾಡ್ಲಿಲ್ಲ, ಮಾಡ್ದಲೇ ಇರ್ಲಿಲ್ಲ ಅಲ್ವಾ. ಅವ್ರಿಗೇನು ಸ್ವತಃ ತಂದೆನೆ ಅವ್ರನ್ನ ಸಾವಿಗೆ ದೂಡ್ತಾ ಇದ್ದಾರೆ. ನಮ್ಮ ಸ್ಥಿತಿ ಆತರ ಏನಿಲ್ಲ ಅಲ್ವಾ. ನಮ್ಗೆ ಯಾರುನು ನಮ್ಮ ಹತ್ತಿರದವರು ನಮ್ಮನ್ನ ಸಾಯಿಸ್ಬೇಕು ಅಂತ ಯಾರು ನೋಡ್ತಾ ಇಲ್ಲ. ಇವಾಗ ಅರ್ಜುನನಿಗೆ ಆಗ್ಲಿ, ಇವಾಗ ಪ್ರಹ್ಲಾದ ಮಹಾರಾಜನಿಗೆ ಆಗ್ಲಿ, ಅವ್ರಿಗೆ ಸಾವು ಅಂದ್ರೆ ಅವರ ಏನು ಸಂಬಂಧಿಕರಿಂದಾನೇ ಬರೋ ತರ ಇದೆ ಅಲ್ವಾ. ಅಂತಹ ಸಮಯದಲ್ಲೂ ಸಹ ಅವರು ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಂದ ಮಾತ್ರಕ್ಕೆ ಇವಾಗ ನಾವುನು ಸಹ ಸ್ಮರಣೆಯನ್ನ ಮಾಡ್ಬೇಕು, ಅನವರತ ಕೃಷ್ಣನ ಸ್ಮರಣೆಯನ್ನ ಮಾಡ್ಬೇಕು. ಅದೇ ಕಾಲದಲ್ಲಿ ನಾವು ನಮ್ಮ ನಿಗದಿತ ಕರ್ತವ್ಯವನ್ನ ನಾವು ಮಾಡ್ಬೇಕಾಗತ್ತೆ. ಅಭ್ಯಾಸ ಯೋಗ ಯುಕ್ತೇನ ಚೇತಸಾ ನಾನ್ಯಗಾಮಿನಾ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನು ಚಿಂತಯನ್. ಪಾರ್ಥನೆ, ದೇವೋತ್ತಮ ಪರಮ ಪುರುಷನಂತೆ ನನ್ನನ್ನು ಯಾರು ಧ್ಯಾನಿಸುತ್ತಾರೋ, ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದು, ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು. ನೋಡಿ ಎಷ್ಟು ಸತಿ ಕೃಷ್ಣ ಹೇಳ್ತಾ ಇದಾರೆ, ಮತ್ತೆ ಹೇಳ್ತಾ ಇದ್ದಾರೆ ಅಲ್ವಾ. ಯಾರು ಬರ್ತಾರೆ ಅವರ ಬಳಿಗೆ ಅಂತಂತಂದ್ರೆ, ಯಾರು ನನ್ನನ್ನ ದೇವೋತ್ತಮ ಪರಮ ಪುರುಷ ಅಂತ ಹೇಳ್ಬಿಟ್ಟು ನನ್ನನ್ನ ಧ್ಯಾನ ಮಾಡ್ತಾರೆ, ಬೇರೆ ಕಡೆಗೆ ಯಾವ ಕಡೆಗೂ ಅವರ ಮನಸ್ಸನ್ನ ಚಲಿಸೋದಿಕ್ಕೆ ಬಿಡೋದಿಲ್ಲ. ಅವರ ಮನಸ್ಸನ್ನ ಸದಾ 24 ಗಂಟೆ, ನನ್ಗೆ ಬರೀ ಸಾಟರ್ಡೆ ಸಂಡೇ ಮಾತ್ರ ನಾನು ಫ್ರೀ ಇರ್ತೀನಿ, ಅವಾಗ ಬೇಕಾದ್ರೆ ನಾನು ಕೃಷ್ಣನ ಸ್ಮರಣೆ ಮಾಡ್ತೀನಿ ಅಂದ್ರೆ ಅಲ್ಲ. ಕೃಷ್ಣ ಏನ್ ಹೇಳ್ತಿದ್ದಾರೆ, 24/7 ಅಲ್ವಾ. 24 ಗಂಟೆಗಳು ಒಂದು ವಾರ ಪೂರ್ತಿ ಅಂದ್ರೆ 365 ದಿವಸನೂ ನಾವು ಭಗವಂತನ ನಾಮಸ್ಮರಣೆನ ನಾವು ಮಾಡ್ಬೇಕಾಗತ್ತೆ. ಈ ತರ ಯಾರು ಮಾಡ್ತಾರೋ ಅವರು ಖಂಡಿತವಾಗಿಯೂ ನನ್ನ ಬಳಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ನಾವ್ ಇವಾಗ ಹರೇ ಕೃಷ್ಣ ಮಹಾಮಂತ್ರ ನಾವು ಹೇಳ್ಕೊಂಡ್ರೆ ಏನಾಗುತ್ತೆ, ಅದು ನಮ್ಗೆ ನಾರಾಯಣ ಕವಚ ತರ ಅದು ನಮ್ಗೆ ಕೆಲಸ ಮಾಡುತ್ತೆ. ಅದಕ್ಕೆ ಎಸ್ಪೆಷಲಿ ನಾವು ಬೆಳಗ್ಗೆ 4 ಗಂಟೆಗೆ ಎದ್ದು ನಾವು ಈ ಚಾಂಟಿಂಗ್ ಅನ್ನ ನಮ್ಗೆ ಮಾಡಿದ್ರೆ ಇಡೀ ದಿನ ಅದು ನಮ್ಮನ್ನ ರಕ್ಷಣೆ ಮಾಡುತ್ತೆ. ಈ ಹರೇ ಕೃಷ್ಣ ಮಹಾಮಂತ್ರ, ನಾವ್ ಇವಾಗ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವಾಗ್ಲೂ ನಾವು ಅದು ಹರೇ ಕೃಷ್ಣ ಮಹಾಮಂತ್ರನ ಹೇಳ್ಕೊಳೋ ತರ ನಾವು ಪ್ರಾಕ್ಟೀಸ್ ಮಾಡ್ಬೇಕು, ನಾವು ಅಭ್ಯಾಸ ನಾವು ಮಾಡ್ಬೇಕಾಗತ್ತೆ. ಅವಾಗ ಏನಾಗುತ್ತೆ, ನಾವು 365 ದಿನಗಳಲ್ಲೂ ನಾವು ಪ್ರತಿ ಕ್ಷಣನೂ ನಾವು ಕೃಷ್ಣನ ನಾಮಸ್ಮರಣೆಯನ್ನ ಮಾಡ್ಕೊಳೋ ತರ ಆಗತ್ತೆ ಅಲ್ವಾ. ಅವಾಗ ಏನಾಗತ್ತೆ, ನಮ್ಮ ಸಾವಿನ ಸಮಯದಲ್ಲಿ ನಮ್ಗೆ ಆ ಕೃಷ್ಣನ ನೆನಪು ನಮ್ಗೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಇಲ್ಲಿ ಅಜಮಿಳನ ಕಥೆನ ನಮ್ಗೆ ತಿಳಿಸ್ತಾ ಇದ್ದಾರೆ. ಇದನ್ನು ತುಂಬಾ ಮುಖ್ಯವಾಗಿರೋ ವಿಷಯನ ನಾವಿಲ್ಲಿ ತಿಳ್ಕೊತಾ ಇದೀವಿ. ಅಜಮಿಳನ ಕಥೆ ಏನಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಸೊ ಇವಾಗ ಅಜಮಿಳ ಅಂತ ಒಬ್ಬ ಬ್ರಾಹ್ಮಣ ಇರ್ತಾನೆ, ತರುಣ ಇರ್ತಾನೆ, ಅವನು ಮದ್ವೆನೂ ಆಗಿರುತ್ತೆ. ಅವನು ಒಂದ್ಸತಿ ಕಾಡಿಗೆ ಹೋಗ್ಬಿಟ್ಟು ಕಾಡಿನಿಂದ ಹೂವು ಮತ್ತೆ ಆ ಸಮಿತ್ತುಗಳನ್ನ ತಗೊಂಡ್ಬಿಟ್ಟಿಕ್ಕೆ ಹೋದಾಗ ಅವನು ಒಂದು ದೃಶ್ಯವನ್ನ ನೋಡ್ತಾನೆ. ಆ ಊರಿನ ಒಬ್ಬ ವೇಶ್ಯೆ ಒಬ್ಬ ಕುಡುಕನ ಜೊತೆ ಇರ್ತಾಳೆ. ಸೊ ಈ ದೃಶ್ಯವನ್ನ ನೋಡಿದಾಗ ಅಜಮಿಳನಿಗೆ ಏನನ್ಸುತ್ತೆ, ಅವನು ಮೋಹಿತನಾಗ್ತಾನೆ. ಆ ಒಂದು ಕ್ಷಣ ನೋಡ್ತಾನೆ ಅಷ್ಟೇನೆ ಈ ದೃಶ್ಯವನ್ನ, ಆ ವೇಶ್ಯೆ ಮೇಲೆ ಅವನಿಗೆ ಮೋಹ ಉಂಟಾಗತ್ತೆ. ನಾನು ಸಹ ಆ ವೇಶ್ಯನ ಅನುಭವಿಸ್ಬೇಕು ಅಂತ ಬಿಟ್ಟು ಯೋಚನೆ ಮಾಡ್ತಾನೆ. ಸೊ ಯೋಚನೆ ಮಾಡಿ ಅವನು ಮನೆಗೆ ಅವಳ ಬಗ್ಗೆನೇ ಕುರಿತಾಗಿ ಯೋಚನೆ ಮಾಡಿ ಹೇಗಾದ್ರೂ ಮಾಡಿ ನಾನು ಅವಳನ್ನ ಮದ್ವೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವಳನ್ನ ಕರ್ಕೊಂಡ್ ಬಂದು ಮನೆಯಲ್ಲಿ ಇಟ್ಕೋತಾನೆ. ಸೊ ತಂದೆ ತಾಯಿ ಹೆಂಡತಿ ಎಲ್ಲ ಬುದ್ಧಿವಾದ ಹೇಳಿದ್ರು ಸಹ ಕೇಳೋ ಹಂಗೆ ಇರೋದಿಲ್ಲ. ಯಾಕಂದ್ರೆ ನಾನು ಅವಳನ್ನ ಇಷ್ಟ ಪಡ್ತಾ ಇದೀನಿ, ಅವಳು ಇಲ್ಲಿರ್ಲಿ ನೀವು ಇಲ್ಲಿರಿ ಅಂತ ಹೇಳ್ತಾರೆ. ಆದ್ರೆ ತಂದೆ ತಾಯಿ ಹೆಂಡತಿಗೆ ಯಾರಿಗೂನು ಅವನ ಜೊತೆ ಇರ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅವರು ಅವನನ್ನ ಬಿಟ್ಬಿಟ್ಟು ಹೊರಟೋಗ್ತಾರೆ. ಆಮೇಲೆ ಇವನು ಆ ವೇಶ್ಯೆಯ ಜೊತೆನೆ ಜೀವನವನ್ನ ಮಾಡ್ತಾ ಹಲವಾರು ಮಕ್ಕಳನ್ನ ಪಡಿತಾನೆ. ಕೊನೆಗೆ 80 ವರ್ಷ ವಯಸ್ಸಿದ್ದಾಗ ಈ ಒಂದು ಗಂಡು ಮಗು ಬರುತ್ತೆ. ಆ ಗಂಡು ಮಗು ಹುಟ್ಟುತ್ತೆ. ಆ ಗಂಡು ಮಗುವಿಗೆ ನಾರಾಯಣ ಅಂತ ಹೇಳ್ಬಿಟ್ಟು ಹೆಸರನ್ನ ಅವನು
ಕೊಡ್ತಾನೆ. ನೋಡಿ ಇಲ್ಲಿ ಏನಾಯ್ತು, ನಾವು ಇಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ಒಂದು ಶ್ಲೋಕವನ್ನ ನಾವು ತಿಳ್ಕೊಂಡ್ವಿ ಅಲ್ವಾ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಅದನ್ನ ನಾವು ಅಜಮಿಳನ ಜೀವನದಲ್ಲಿ ನಾವು ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬಹುದು ಅಲ್ವಾ. ನೋಡಿ ಒಂದು ಕ್ಷಣ ನೋಡ್ತಾನೆ ಅಷ್ಟೇನೆ ಅಲ್ವಾ. ಗೊತ್ತಿದೆ ಅಲ್ಲಿ ಗಂಡು ಹೆಣ್ಣು ಜೊತೆಲಿದ್ದಾಗ ಅಲ್ಲಿ ಏನ್ ನಡೀತಾ ಇರ್ಬೋದು ಅಂತ. ಅವನಿಗೂ ಮದ್ವೆ ಆಗಿದೆ, ಆದ್ರೂ ಸಹ ಅವನು ಅವರಿಬ್ಬರ ಮಾತು ಆ ನಗುವಿನ ಶಬ್ದ ಕೇಳಿದಾಗ ಒಂದು ಕ್ಷಣ ನೋಡ್ತೀನಿ ಅಂತ ಹೇಳ್ಬಿಟ್ಟು ಅವನು ನೋಡ್ತಾನೆ. ನೋಡ್ದಾಗ ಏನಾಯ್ತು, ಆ ವಿಷಯ ಅವರ ಅಲ್ಲಿ ಆ ಸಂದರ್ಭವನ್ನ ನೋಡಿದಾಗ ಅದ್ರ ಬಗ್ಗೆನೇ ಕುರಿತು ಯೋಚನೆ ಮಾಡ್ತಾ ಇದ್ದಾನೆ. ಈಗ ನಾವ್ ಯಾವ್ದನ್ನೇ ಧ್ಯಾನ ಮಾಡಿದ್ರೆ, ಯಾವುದೇ ಒಂದು ವಿಷಯದ ಕುರಿತಾಗಿ ಧ್ಯಾನವನ್ನ ಮಾಡಿದ್ರೆ ನಮ್ಗೆ ಆಸಕ್ತಿ ಬರುತ್ತೆ. ಆಸಕ್ತಿ ಬಂದ್ಮೇಲೆ ಅದನ್ನ ಪಡ್ಕೋಬೇಕು ಅಂತ ಕಾಮ ಬರುತ್ತೆ ಅಲ್ವಾ. ನೋಡಿ ಇವಾಗ ಅವನಿಗೆ ಕಾಮ ಬಂದಾಗ ಅವಳನ್ನ ನಾನ್ ಅನುಭವಿಸ್ಬೇಕು, ಆ ಕುಡುಕನೇ ಅನುಭವಿಸ್ತಾ ಇದ್ದಾನೆ, ನಾನು ಈ ಊರಿನ ಬ್ರಾಹ್ಮಣ ನಾನ್ ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಅವನೇನ್ ಮಾಡ್ತಾನೆ, ಕೊನೆಗೆ ಅವಳನ್ನ ಕರ್ಕೊಂಡ್ ಬಂದು ಮನೆಯಲ್ಲೇ ಇಟ್ಕೊಳ್ಳೋ ಒಂದು ಯೋಚನೆಯನ್ನ ಅವನು ಮಾಡ್ತಾನೆ ಅಲ್ವಾ. ಕೊನೆಗೆ ಏನಾಯ್ತು, ಅವನ ಜೀವನವೇ ಈಗ ನಾಶವಾಗಿ ಹೋಯ್ತು. ಎಲ್ಲರೂ ಅವನನ್ನ ತೂ ಚಿ ಅಂತ ಕರಿತಾ ಇದ್ದಾರೆ ಇಡೀ ಊರಿನ ತುಂಬಾ. ಆದ್ರೆ ಒಬ್ಬ ವ್ಯಕ್ತಿ ಮಾತ್ರ ಅವ್ರನ್ನ ತೂಚಿ ಅಂತ ಕರಿತಾ ಇಲ್ಲ. ಅವ್ರು ಯಾರು ಅಂತಂದ್ರೆ ದೇವೋತ್ತಮ ಪರಮ ಪುರುಷ. ನೋಡಿ ಅವ್ರಿಗೆ ಹೇಗೆ ಅಜಮಿಳ ಅವನು ಅಷ್ಟು ಭಕ್ತಿಯನ್ನ ಮಾಡಿರೋನ್ನ ಸರಿ ದಾರಿಗೆ ತರ್ಲಿಕ್ಕೆ ತನ್ನ ಕೊನೆಯ ಮಗನಿಗೆ ನಾರಾಯಣ ಅಂತ ಹೆಸರನ್ನ ಕೊಡೋ ಒಂದು ಬುದ್ಧಿಯನ್ನ ಅವ್ರಿಗೆ ಕೊಡ್ತಾರೆ. ಸೊ ಇವಾಗ ಇಲ್ಲಿ ಅವನು ನಾರಾಯಣ ಅಂತ ಹೇಳ್ಬಿಟ್ಟು ಹೆಸರನ್ನ ಕೊಟ್ಟಿದ್ದಾನೆ. 80 ವರ್ಷ ಆಗಿದೆ. ಆಗ ಅವನ ಸಾವಿನ ಸಮಯ ಬಂದಿದೆ. ಆಗ ಸಾವಿನ ಸಮಯದಲ್ಲಿ ನಮ್ಗೆ ಆ ಯಮದೂತರು ಕಾಣಿಸ್ಕೋತಾರಂತೆ ನಮ್ಮ ಆತ್ಮವನ್ನ ಕೊಂಡೊಯ್ಬೇಕಾದ್ರೆ. ಆಗ ಅವ್ನಿಗೆ ಯಮದೂತರನ್ನ ಅವ್ರು ತುಂಬಾ ಭಯಂಕರರಾಗಿರ್ತಾರಂತೆ. ಅದಕ್ಕೆ ಯಮದೂತರನ್ನ ನೋಡಿದ ತಕ್ಷಣ ಅವನು ಅವ್ರ ಚಿಕ್ಕ ಮಗನ ಮೇಲೆ ಎಲ್ಲರಿಗೂ ತುಂಬಾ ಆಸೆ ಅಲ್ವಾ ತಂದೆ ತಾಯಿಗಳಿಗೆ. ಯಾವಾಗ್ಲೂ ಅವನು ನಾರಾಯಣನ ಬಗ್ಗೆನೇ ಕರಿತಾ ಇರ್ತಾನೆ. ಅವನು ನಾರಾಯಣ ಬಾ, ನಾರಾಯಣ ಊಟ ಮಾಡಿದ್ಯಾ, ನಾರಾಯಣ ಏನ್ ಮಾಡ್ತಾ ಇದ್ಯಾ, ಓದ್ಕೊಂಡ್ಯಾ, ನಾರಾಯಣ ನಾರಾಯಣ ಅಂತ ಹೇಳ್ಬಿಟ್ಟು ಅವನು ತನ್ನ ಮಗನನ್ನ ಯಾವಾಗ್ಲೂ ಕರಿತಾ ಇರ್ತಾನೆ. ಸೊ ಕೊನೆಗೆ ಅವನಿಗೆ ಸಾವಿನ ಸಮಯದಲ್ಲಿ ಅವರು ಯಾರು ಯಮದೂತರನ್ನ ನೋಡಿದಾಗ ಭಯಭೀತನಾಗಿ ನಾರಾಯಣ ಬಾ ಅಂತ ಹೇಳ್ಬಿಟ್ಟು ನಾರಾಯಣ ಅಂತ ಅವನು ಕರೀತಾನೆ. ಆ ನಾರಾಯಣ ಅಂತ ಒಂದು ಶಬ್ದವನ್ನ ಅವನು ಕರೆದಿರೋದ್ರಿಂದ ಈಗ ಅಲ್ಲಿ ವಿಷ್ಣುದೂತರು ಓಡಿ ಬರ್ತಾರೆ. ವಿಷ್ಣುದೂತರು ಬಂದಾಗ ಅವ್ರಿಗೂನು ಮತ್ತೆ ಇಲ್ಲಿ ಯಮದೂತರ ನಡುವೆ ವಾಗ್ಯುದ್ಧ ಆಗುತ್ತೆ. ಇವನು ಪಾಪಿ, ನಾವ್ ಇವ್ರನ್ನ ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ, ಇಲ್ಲ ನೀವು ಕರ್ಕೊಂಡು ಹೋಗೋ ಹಾಗಿಲ್ಲ. ಯಾರು ಅವ್ರ ಅಂತ್ಯ ಸಮಯದಲ್ಲಿ ನಾರಾಯಣನ ಸ್ಮರಣೆಯನ್ನ ಮಾಡ್ತಾರೋ ಅವ್ರನ್ನ ನೀವು ಯಮದೂತರು ಮುಟ್ಟೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಮತ್ತೆ ಅವ್ರು ಹೇಳ್ತಾರೆ, ಅವ್ರು ಕರೆದಿರೋದು ನಾರಾಯಣ ಅಂತ ಕರೆದಿರೋದು ದೇವೋತ್ತಮ ಪರಮ ಪುರುಷನನ್ನಲ್ಲ, ಅವ್ರು ತನ್ನ ಮಗ ನಾರಾಯಣನನ್ನ ಅಂತ ಹೇಳಿದಾಗ ಅವ್ರು ಯಾರನ್ನೇ ಕರೆದಿರ್ಲಿ, ಸೊ ಅವರು ಸಾಯುವ ಸಮಯದಲ್ಲಿ ಭಗವಂತನ ನಾಮಸ್ಮರಣೆ ಮಾಡಿರೋದ್ರಿಂದ ಅವ್ರು ಯಮಲೋಕಕ್ಕೆ ಹೋಗೋ ಹಾಗಿಲ್ಲ, ಅವನು ಭಗವಂತನ ಲೋಕಕ್ಕೆ ಬರ್ಬೇಕು ಅಂತ ಹೇಳ್ತಾರೆ. ಸೊ ಇದೇ ತರ ಅವರಿಬ್ಬರಲ್ಲಿ ವಾಗ್ಯುದ್ಧ ಆದ್ಮೇಲೆ ಯಮದೂತರು ಹೊರಟೋಗ್ಬಿಡ್ತಾರೆ. ಸೊ ಕೊನೆಗೆ ಇಲ್ಲಿ ವಿಷ್ಣುದೂತರು ಸಹ ಅಜಮಿಳನನ್ನ ಕರ್ಕೊಂಡು ಹೋಗೋ ಆಗಿಲ್ಲ. ಯಾಕೆ ಅಂತಂದ್ರೆ ಅವನಿನ್ನ ಪರಿಶುದ್ಧನಾಗಿಲ್ಲ. ಅದಕ್ಕೋಸ್ಕರ ಅವನನ್ನ ಹಾಗೆ ಅಲ್ಲೇ ಬಿಡ್ತಾರೆ. ಇದನ್ನೆಲ್ಲವನ್ನ ಅಜಮಿಳ ನೋಡ್ತಾ ಇರ್ತಾನೆ. ಆಗ ಅಜಮಿಳನಿಗೆ ಜ್ಞಾನೋದಯ ಆಗುತ್ತೆ. ಅಯ್ಯೋ ನಾನು ಎಂತ ತಪ್ಪು ಮಾಡ್ದೆ, ನನ್ನ ಜೀವನವನ್ನೆಲ್ಲ ವ್ಯರ್ಥ ಮಾಡ್ಕೊಳಲ್ಲ ಅಂತ ಹೇಳ್ಬಿಟ್ಟು ಅದೇ ಕ್ಷಣ ಅವನು ಮನೆಯನ್ನ ಬಿಟ್ಬಿಟ್ಟು ಅವನು ಹರಿದ್ವಾರಕ್ಕೆ ಹೋಗ್ತಾನೆ. ಹರಿದ್ವಾರಕ್ಕೆ ಹೋಗಿ ಅವನು ಅಲ್ಲಿ ಮತ್ತೆ ಅವನು ಭಗವಂತನ ಸ್ಮರಣೆಯನ್ನ ಮಾಡಿ ಭಗವಂತನಲ್ಲೇ 24 ಗಂಟೆಗಳ ಕಾಲ ಅವನು ಮನಸ್ಸನ್ನ ಸ್ಥಿರಗೊಳಿಸಿ ಅವನು ಭಗವಂತನ ಲೋಕಕ್ಕೆ ಹೋಗ್ತಾನೆ. ಆದ್ರೆ ಇದು 2ನೇ ಚಾನ್ಸ್ ಎಲ್ಲರಿಗೂ ಸಿಗೋದಿಲ್ಲ. ನಾವ್ ಇವಾಗ ಏನಾದ್ರು ಅಜಮಿಳ ಅವನು ಜೀವನ ಪೂರ್ತಿ ಮಜಾ ಉಡಾಯಿಸದ, ಕೊನೆಗೆ ಅವನು ನಾರಾಯಣನನ್ನ ಸ್ಮರಣೆ ಮಾಡ್ದ, ಅದೇ ತರ ನಾವು ಅಜಮಿಳನನ್ನ ನಾವು ಅನುಸರಿಸ್ತೀವಿ ಅಂತಂದ್ರೆ ಅದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ ಅಲ್ವಾ. ಯಾಕಂದ್ರೆ ಅವನು ಅಜಮಿಳ ಏನು ಪ್ಲಾನ್ ಮಾಡ್ಲಿಲ್ಲ ಅಲ್ವಾ. ನಾವಿವಾಗ ಏನಾದ್ರು ಪ್ಲಾನ್ ಮಾಡಿ ಕೊನೆ ಸಮಯದಲ್ಲಿ ನಾನು ಇದೇ ತರ ಅಜಮಿಳನ ತರ ಪ್ಲಾನ್ ಮಾಡಿ ನಾನು ಭಗವಂತನ ಲೋಕಕ್ಕೆ ಹೋಗ್ತೀನಿ, ಇಲ್ಲಿದ್ದಾಗ ಮಜಾ ಮಾಡ್ದಂಗೂ ಆಯ್ತು, ಕೊನೆಗೆ ನಾನು ನನ್ನ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಪಡೆದಂಗ ಆಯ್ತು ಅಂತ ನಾವು ಪ್ಲಾನ್ ಮಾಡಿದ್ರೆ ನಮ್ಮೆಲ್ಲರ ಹೃದಯದಲ್ಲಿ ಭಗವಂತ ಇದ್ದಾನೆ ಅಲ್ವಾ. ನಾವೇನ್ ಮಾಡ್ತೀವಿ ಅನ್ನೋದು ಭಗವಂತನಿಗೆ ಗೊತ್ತಾಗೋಗುತ್ತೆ. ಸೊ ಅದಕ್ಕೋಸ್ಕರ ನಾವು ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಆ ಭಗವಂತನ ನಾಮ ಸ್ಮರಣೆಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕು. ನೋಡಿ ಇಲ್ಲಿ ಅಜಮಿಳ ಭಗವಂತನನ್ನ ಕುರಿತಾಗಿ ಅವನು ನಾರಾಯಣ ಅಂತ ಕರೆದಿಲ್ಲ ಅಲ್ವಾ, ತನ್ನ ಮಗನ ಹೆಸರಂತ ಹೇಳ್ಬಿಟ್ಟು ಅವರು ನಾರಾಯಣ ಅಂತ ಕೂಗಿದ್ದಾರೆ ಅಲ್ವಾ. ಆ ನಾರಾಯಣ ಅನ್ನೋ ಪದಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ನಾವ್ ಇದರಿಂದ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೋಸ್ಕರನೇ ನಾವು ನೋಡ್ತಾ ಇದ್ವಲ್ವಾ, ಹಿಂದಿನ ಕಾಲದಲ್ಲೆಲ್ಲನೂ ಸಹ ಅವ್ರ ಮಕ್ಕಳಿಗೆ ಅವರು ಭಗವಂತನ ಹೆಸರನ್ನ ಇಡ್ತಾ ಇದ್ರು ಅಲ್ವಾ. ಸೊ ಈವನ್ ಊರುಗಳಿಗೂ ಸಹ ಅವರು ಭಗವಂತನ ಹೆಸರನ್ನೇ ಅವ್ರು ಇಡ್ತಾ ಇದ್ರು. ಅವ್ರವಾಗ ಯಾರೇ ಆಗ್ಲಿ, ಯಾವ್ದೇ ಜಾತಿ ಮತ ಆದ್ರೂ ಅವರು ಆ ಹೆಸರನ್ನ ಅವ್ರು ಹೇಳಲೇಬೇಕಾಗಿತ್ತು ಅಲ್ವಾ. ಇವಾಗ ರಾಮನಗರ ಅಂತಂದ್ರೆ ರಾಮ ಅಂತ ಬರುತ್ತೆ, ಇವಾಗ ಶಿವಪುರ ಅಂತಂದ್ರೆ ಶಿವ ಅಂತ ಬರುತ್ತೆ. ಸೊ ಭಗವಂತನ ಹೆಸರನ್ನ ಅವರು ಇಡ್ತಾ ಇದ್ರು. ಆದ್ರೆ ಈಗ ನಾವು ಇಂಕು ಪಿಂಕ್ ಚಿಂಕಿ ಅನ್ಕೊಂಡು ಏನೇನೋ ಹೆಸರುಗಳನ್ನ ನಾವು ಈಗ ಇಡ್ತಾ ಇದೀವಿ ಅಲ್ವಾ. ದೊಡ್ಡವ್ರು ಏನ್ ಮಾಡಿದ್ದಾರೆ ನೋಡಿ, ಅವ್ರಿಗೆಲ್ಲ ಗೊತ್ತಿತ್ತು ನಾವು ಆ ಭಗವಂತನ ನಾಮಸ್ಮರಣೆನ ಮಾಡ್ಬೇಕು. ಸಾಯೋ ಸಮಯದಲ್ಲಿ ನಾವು ನಮ್ಮ ಮಕ್ಕಳ ಮೇಲೆ ತುಂಬಾ ಆಸೆಯನ್ನ ಇಟ್ಕೊಂಡಿರ್ತೀವಿ, ಆಗ ನಾವು ಮಕ್ಕಳ ಹೆಸರನ್ನ ಕೂಗ್ತೀವಿ ನಾವು ಅಂತ ಹೇಳ್ಬೇಕು ಅಲ್ವಾ. ನೋಡಿ ನಮ್ಗೆ
ದೊಡ್ಡವ್ರು ಏನ್ ಮಾಡಿದಾರೆ ಅದನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ. ಸೊ ಇವಾಗ ಕೊನೆಗೆ ಅಜಮಿಳ 2ನೇ ಚಾನ್ಸ್ ಸಿಗುತ್ತೆ, ಆದ್ರೆ ಎಲ್ಲರಿಗೂ 2ನೇ ಚಾನ್ಸ್ ಸಿಗೋದಿಲ್ಲ. ಆದ್ರೆ ಅವ್ನು 2ನೇ ಚಾನ್ಸ್ ಅನ್ನ ಉಪಯೋಗಿಸ್ಕೊಂಡು ನೋಡಿ, ಅವ್ನು ಇವಾಗ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಅವ್ನಿಗೆ ಇವಾಗ ವಿಮಾನವನ್ನ ತಗೊಂಡ್ ಬಂದಿದ್ದಾರೆ ವಿಷ್ಣು ದೂತರು. ನೋಡಿ ವಿಷ್ಣು ದೂತರು ಯಾವ ತರ ಇದ್ದಾರೆ, ಅವರು ಸಹ ವಿಷ್ಣುವಿನ ತರನೇ ಇದ್ದಾರೆ ಅಲ್ವಾ. ಸೊ ನೋಡಿ ವಿಷ್ಣು ದೂತರ ಜೊತೆ ಅವ್ರು ಇವಾಗ ಭಗವಂತನ ಲೋಕಕ್ಕೆ ಅವರು ಹೋಗ್ತಾ ಇದ್ದಾರೆ ಅಜಮಿಳ. ಸೊ ಯಾವ ರೀತಿಲಿ ಭಗವಂತನನ್ನ ಸ್ಮರಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣನೇ ನಮ್ಗೆ ತಿಳಿಸಿಕೊಡ್ತಾರೆ. ಇದಕ್ಕಿಂತ ಮುಂಚೆ ನಮ್ಗೆ ಹೇಳಿದ್ರಲ್ವಾ ಕೃಷ್ಣ, ನನ್ನನ್ನ ನೀವು ಶ್ಯಾಮ ಸುಂದರ ರೂಪದಲ್ಲೇ ನೀವು ಧ್ಯಾನ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಇವಾಗ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಂ ಸಮನುಸ್ಮರೇದ್ಯಃ ಸರ್ವಸ್ಯ ದಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಪರಮ ಪುರುಷನು, ಎಲ್ಲವನ್ನು ಬಲ್ಲವನು, ಅತಿ ಪುರಾತನನು, ನಿಯಂತ್ರಕನು, ಅತ್ಯಂತ ಸಣ್ಣದಕ್ಕಿಂತ ಸಣ್ಣಗಿರುವವನು, ಎಲ್ಲವನ್ನು ಪಾಲಿಸುವವನು, ಎಲ್ಲ ಐಹಿಕ ಕಲ್ಪನೆಯನ್ನು ಮೀರಿದವನು, ಚಿಂತನೆಯನ್ನು ಮೀರಿದವನು ಮತ್ತು ಸದಾ ಒಬ್ಬ ಪುರುಷನು ಎಂದು ನಾವು ಧ್ಯಾನಿಸಬೇಕು. ಅವನು ಸೂರ್ಯನಂತೆ ಪ್ರಕಾಶಿಸುವವನು ಮತ್ತು ದಿವ್ಯನಾಗಿದ್ದು ಈ ಐಹಿಕ ಪ್ರಕೃತಿಗೆ ಅತೀತನಾಗಿರುವವನು ಅಲ್ವಾ. ನಾವು ಕೃಷ್ಣನನ್ನ ನಾವು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಮ್ಗೆ ಈಗ ಒಂದು ಬಾಯಿ ಸಾಕಾಗೋದಿಲ್ಲ. ಪೃಥು ಮಹಾರಾಜ ಹೇಳೋ ತರನೇ ಮಿಲಿಯನ್ ಅಷ್ಟು ಬಾಯಿಗಳು ಬೇಕು, ಮತ್ತೆ ಭಗವಂತನ ಬಗ್ಗೆ ಕೇಳ್ಬೇಕು ಅಂತಂದ್ರೆ ಅಷ್ಟು ಮಿಲಿಯನ್ ಅಷ್ಟು ಕಿವಿಗಳು ಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ತುಂಬಾ ಮುಖ್ಯವಾಗಿ ನಾವ್ ಇಲ್ಲಿ ಏನನ್ನ ಕಾನ್ಸಂಟ್ರೇಟ್ ಮಾಡ್ಬೇಕಂತಂದ್ರೆ ಪುರುಷ ಅಂತ ಹೇಳ್ತಾ ಇದಾರೆ. ಎಷ್ಟೊಂದ್ ಜನಕ್ಕೆ ಭಗವಂತ ಅಂತಂದ್ರೆ ಒಂದು ಶಕ್ತಿನೋ ಬೆಳಕು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ, ಅವ್ನಿಗೆ ಆಕಾರನೇ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ ಅಲ್ವಾ. ಆದ್ರೆ ನೋಡಿ ಇಲ್ಲಿ ಕೃಷ್ಣನೇ ಹೇಳ್ತಾ ಇದಾರೆ, ನಾನು ಪುರುಷ, ಒಬ್ಬ ಪುರುಷ ಅಂತ ನೀವು ನನ್ನನ್ನ ಧ್ಯಾನಿಸ್ಬೇಕು ಅಲ್ವಾ. ಅವರು ಉತ್ತಮ ಪುರುಷ, ಪುರುಷೋತ್ತಮ, ಪುರುಷರಲ್ಲೇ ಅವರು ಉತ್ತಮ ಅಲ್ವಾ. ಅದಕ್ಕೆ ಅವ್ರನ್ನ ಒಬ್ಬ ವ್ಯಕ್ತಿ ಅಂತ ಹೇಳ್ಬಿಟ್ಟು ಈ ಶ್ಯಾಮ ಸುಂದರ ರೂಪದಲ್ಲೇ ನಾವು ಧ್ಯಾನಿಸ್ಬೇಕಾಗತ್ತೆ. ಅವರ ಶರೀರದ ಬಣ್ಣ ಏನು ನೀಲಿ ಮಿಶ್ರಿತ ಕಪ್ಪು ಬಣ್ಣ ಇದೆ. ಅವರು ಕೈಯಲ್ಲಿ ಕೊಳಲನ್ನ ಇಟ್ಕೊಂಡಿರ್ತಾರೆ, ತಲೆಯ ಮೇಲೆ ಅವರು ಏನು ನವಿಲುಗಿರಿಯನ್ನ ಅವರು ಸಿಗಿಸ್ಕೊಂಡಿರ್ತಾರೆ, ಪೀತಾಂಬರವನ್ನ ಅವ್ರು ಧರಿಸಿರ್ತಾರೆ. ಈ ರೂಪದಲ್ಲೇ ನಾವು ಅವ್ರನ್ನ ಸ್ಮರಣೆ ಮಾಡ್ಬೇಕು ಯಾವಾಗ್ಲೂ ಅನವರತ. ನೋಡಿ ದೇವತೆಗಳು ಸಹ ನಾವು ನೆನೆಯನ್ನು ತಿಳ್ಕೊಂಡ್ವಿ ಅಲ್ವಾ. ಅವ್ರಿಗೆ ಕಷ್ಟ ಬಂದ್ರೆ ಅವರು ಆ ಕ್ಷೀರ ಸಮುದ್ರ ಹತ್ರ ಹೋಗ್ತಾರೆ, ವಿಷ್ಣುವನ್ನ ಅವರು ಧ್ಯಾನ ಮಾಡ್ತಾರೆ ಅಲ್ಲ. ನೋಡಿ ದೇವತೆಗಳೇ ಅವರು ಭಗವಂತನ ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ. ಬ್ರಹ್ಮ ನಮ್ಮ ಸೃಷ್ಟಿ ಮಾಡಿರುವಂತಹ, ನಮಗೆ ದೇಹವನ್ನ ಕೊಟ್ಟಿರುವಂತಹ ಬ್ರಹ್ಮನು ಸಹ ವಿಷ್ಣುವಿನ ಏನು ಸ್ಮರಣೆ ಮಾಡ್ತಾ ಇದ್ದಾನೆ. ಮತ್ತೆ ಇಲ್ಲಿ ನೋಡಿ ಶಿವ ಅವನು ಯಾವಾಗ್ಲೂ ಧ್ಯಾನಾಸಕ್ತನಾಗಿರ್ತಾನೆ. ಆಗ ಪಾರ್ವತಿ ಕೇಳ್ತಾರೆ, ನೀವೇ ದೇವ್ರು, ನೀವ್ ಯಾರನ್ನ ಕುರಿತು ಧ್ಯಾನ ಮಾಡ್ತಿದ್ದೀರಾ ಅಂತಂದ್ರೆ ಅವಾಗ ಪಾರ್ವತಿಗೆ ಶಿವ ಹೇಳ್ತಾರೆ, ಆರಾಧನಾನಾಂ ಸರ್ವೇಶಾಂ ವಿಷ್ಣೋರ್ ಆರಾಧನಂ ಪರಂ. ವಿಷ್ಣುವಿನ ಆರಾಧನೆ ಎಲ್ಲದಕ್ಕಿಂತ ಪರಮವಾದ ಆರಾಧನೆ. ನೀನು ಸಹ ನನ್ನ ತರನೇ ವಿಷ್ಣುವಿನ ಆರಾಧನೆಯನ್ನ ಮಾಡು, ಸ್ಮರಣೆಯನ್ನ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ ಇಲ್ಲಿ ದೇವತೆಗಳೇ ವಿಷ್ಣುವಿನ ಸ್ಮರಣೆಯನ್ನ ಮಾಡ್ತಿದ್ರೆ ನಾವು ಯೋಚನೆ ಮಾಡ್ತಾ ಇದೀವಿ, ಮಾಡ್ಬೇಕಾ ನಿಜವಾಗ್ಲೂ ಅವ್ರಿಗೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗತ್ತಾ, ಅವರೇ ದೇವ್ರಾ ಅಂತ ಹೇಳ್ಬಿಟ್ಟು ನಾವು ಅಷ್ಟು ಇನ್ನ ಗೊಂದಲದಲ್ಲಿ ನಾವು ಇದೀವಿ. ಅನನ್ಯ ಚೇತಾಹ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಪಾರ್ಥ, ಅನನ್ಯ ಚಿತ್ತನಾಗಿ ಸದಾ ನನ್ನನ್ನು ಸ್ಮರಿಸುವವನಿಗೆ ನಾನು ಸುಲಭವಾಗಿ ಲಭ್ಯನು. ಭಕ್ತಿ ಸೇವೆಯಲ್ಲಿ ಅವನು ಸದಾ ನಿರತನಾಗಿರುವುದೇ ಇದಕ್ಕೆ ಕಾರಣ. ನೋಡಿ ಭಗವಂತನನ್ನ ನಾವು ಪಡಿಬೇಕು ಅಂತಂದ್ರೆ ಯಾವುದೇ ಅನ್ಯ ಮಾರ್ಗ ಇಲ್ಲ, ಭಕ್ತಿ ಯೋಗ ಒಂದೇನೆ ಸುಲಭವಾದ ಮಾರ್ಗ. ನೋಡಿ ಭಗವಂತನನ್ನ ಪಡಿಲಿಕ್ಕೆ ಎಷ್ಟು ಸುಲಭವಾದ ಮಾರ್ಗ ಇದೆ. ಭಕ್ತಿ ಯೋಗ, ಭಗವಂತನೇ ಬರ್ತಾನೆ ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಲ್ವಾ. ಗೋಲೋಕ ವೃಂದಾವನದ ಎಷ್ಟು ದೂರ ಇದೆ, ನಾವ್ ಯಾವುದೇ ಒಂದು ವಾಹನವನ್ನ ಬಳಸಿ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನಾವೆಷ್ಟೇ ಪ್ರಯತ್ನ ಪಟ್ಟರು ಸಾಧ್ಯ ಇಲ್ಲ. ಭಗವಂತನೇ ನಮ್ಮನ್ನ ಕರ್ಕೊಂಡು ಹೋಗ್ಬೇಕಾಗುತ್ತೆ. ನಾವು ನೋಡಿದ್ವಿ ಅಲ್ವಾ, ಈಗ ವಿಷ್ಣು ದೂತರು ಬಂದು ಹೇಗೆ ಅಜಮಿಳನನ್ನ ಕರ್ಕೊಂಡು ಹೋದ್ರು ಅಂತ ಹೇಳ್ಬಿಟ್ಟು. ಸೊ ಇವಾಗ ನೋಡಿ ಕೃಷ್ಣ ಏನ್ ಹೇಳ್ತಿದ್ರೆ, ನನ್ನನ್ನ ಅನನ್ಯ ಚಿತ್ತನಾಗಿ, ಬೇರೆ ಏನನ್ನು ಅನ್ಯ ಬೇರೆ ಏನು ಬೇಡ, ಕೃಷ್ಣ ಒಬ್ರೇ ನಮ್ಗೆ ಬೇಕು ಅಂತ ಹೇಳಿ ಸದಾ ಕೃಷ್ಣನನ್ನ ಸ್ಮರಣೆ ಮಾಡಿದ್ರೆ ಅಂತವ್ರಿಗೆ ನಾನು ಸುಲಭವಾಗಿ ನಾನು ಸಿಗ್ತೀನಿ. ಯಾಕೆ ಅಂದ್ರೆ ಭಕ್ತಿ ಸೇವೆಯಲ್ಲಿ ಅವನು ಸದಾ ನಿರತನಾಗಿರುವುದೇ ಇದಕ್ಕೆ ಕಾರಣ. ನಾನು ಸುಲಭವಾಗಿ ಸಿಗ್ಲಿಕ್ಕೆ ಕಾರಣ ಅವನು ಭಕ್ತನಾಗಿದ್ದಾನೆ, ಅನನ್ಯ ಭಕ್ತನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನಾವು ಹಾಗಾದ್ರೆ ಗೋಲೋಕ ವೃಂದಾವನಕ್ಕೆ ಹೋಗ್ಬೇಕು, ಕೃಷ್ಣ ಲೋಕಕ್ಕೆ ಹೋಗ್ಬೇಕಂತಂದ್ರೆ ಅದ್ ಹೇಗಿದೆ ಅಂತ ನಮ್ಗೆ ಗೊತ್ತಾಗ್ಬೇಕು ಅಲ್ವಾ. ಅದನ್ನ ಹೇಳ್ಬೇಕಂದ್ರೆ ಕೃಷ್ಣನೇ ಹೇಳ್ಬೇಕು. ಅದಕ್ಕೆ ಇಲ್ಲಿ ಭೌತಿಕ ಪ್ರಪಂಚ ಮತ್ತೆ ಆಧ್ಯಾತ್ಮಿಕ ಪ್ರಪಂಚದ ನಡುವಿನ ವ್ಯತ್ಯಾಸ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಹ. ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂತಿರುಗುವುದಿಲ್ಲ, ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನ ಸಾಧಿಸಿದ್ದಾರೆ ಅಂತ ಹೇಳ್ತಾರೆ. ನೋಡಿ ಭಕ್ತಿ ಯೋಗಿಗಳು ಅವ್ರೇನಾದ್ರೂ ನನ್ನನ್ನೇ ಸ್ಮರಣೆ ಮಾಡಿ ಅವರು ದೇಹವನ್ನ ಬಿಟ್ರೆ ಅವರು ನನ್ನ ಲೋಕಕ್ಕೆ ಬರ್ತಾರೆ. ನನ್ನ ಲೋಕಕ್ಕೆ ಬಂದ್ಮೇಲೆ ಮತ್ತೆ ಅವರು ಈ ದುಃಖಾಲಯಂ ಅಶಾಶ್ವತವಾಗಿರುವಂತಹ ಈ ಭೌತಿಕ ಪ್ರಪಂಚಕ್ಕೆ ಅವರು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನ ಸಾಧಿಸಿದ್ದಾರೆ. ಈ ಭೌತಿಕ ಪ್ರಪಂಚವನ್ನ ಭಗವಂತ ಸೃಷ್ಟಿ ಮಾಡಿರೋದೇ ಹಾಗೆ, ನಾವ್ ಅದನ್ನ ಅರ್ಥ ಮಾಡ್ಕೋತಿಲ್ಲ ಅಷ್ಟೇ. ಇದನ್ನ ನೋಡಿ ಕೃಷ್ಣನೇ ಹೇಳ್ತಾ ಇದ್ದಾರೆ, ಇದು ದುಃಖಾಲಯಂ ಅಶಾಶ್ವತಂ. ಯಾಕಂದ್ರೆ ಭಗವಂತ ಆತರ ಸೃಷ್ಟಿ ಮಾಡಿದ್ದಾರೆ.
ಇವಾಗ ನಾವ್ ಒಬ್ಬೊಬ್ರು ಹೇಳ್ಬೋದು ಅಲ್ವಾ, ನಮ್ಗೇನೋ ದುಃಖ ಇಲ್ಲಪ್ಪ, ನಾವು ಸಂತೋಷವಾಗೇ ಇಲ್ಲಿದೀವಿ ಅಂತ ಹೇಳಿದ್ರೆ, ನೀವು ಸಂತೋಷವಾಗಿದ್ದೀರಾ, ಆದ್ರೆ ಹೋಗ್ಲಿ, ಏನಾದ್ರೂ ಈ ಜನ್ಮ ಶಾಶ್ವತವಾಗಿದ್ಯಾ? ನೀವು ಇವತ್ತೆಲ್ಲ ನಾಳೆ ನೀವು ಸಾವನ್ನ ಅಪ್ಲೇಬೇಕಾಗತ್ತೆ ಅಲ್ವಾ? ಯಾರು ಇಲ್ಲಿ ಶಾಶ್ವತವಾಗಿರೋದಿಲ್ಲ. ಅದಕ್ಕೆ ಕೃಷ್ಣ ಇಲ್ಲಿ ಹೇಳ್ತಾ ಇದಾರೆ, ದುಃಖಾಲಯ ಅಶಾಶ್ವತಂ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ ಅಲ್ವಾ. ನಾವಿವಾಗ ಏನು ಹಾಸ್ಪಿಟ್ಲ್ಗೆ ಹೋಗಿ ಅಡ್ಮಿಟ್ ಆಗ್ಬಿಟ್ಟು ನಾನು ಅಲ್ಲಿ ಮಸಾಲೆ ದೋಸೆ ತಿನ್ಬೇಕು ಅಥವಾ ಇನ್ನೇನನ್ನ ತಿನ್ಬೇಕು ಅಂತಂದ್ರೆ ನಮ್ಮನ್ನ ಅಲ್ಲಿ ಏನ್ ಹೇಳ್ತಾರೆ, ಮೂರ್ಖರು ಅಂತಾನೆ ಹೇಳ್ತಾರೆ ಅಲ್ವಾ. ನಾವಲ್ಲಿ ಕಾಯಿಲೆ ವಾಸಿ ಮಾಡ್ಕೊಳ್ಲಿಕ್ಕೆ ಹೋಗಿದೀವಿ, ನಮ್ಗೆ ಯಾರುನು ಅದನ್ನ ಕೊಡೋದಿಲ್ಲ, ಅವರು ಮಸಾಲೆ ದೋಸೆ ಎಲ್ಲ ಕೊಡೋದಿಲ್ಲ ಅಲ್ವಾ. ನನ್ ರೋಗವನ್ನ ವಾಸಿ ಮಾಡ್ಲಿಕ್ಕೆ ನನಗೆ ಯಾವ್ದಾದ್ರು ಇಂಜೆಕ್ಷನ್ ಅನ್ನ ಅಥವಾ ಕಹಿಯಾದ ಮದ್ದನ್ನ ಅವರು ನನಗೆ ಕೊಡ್ತಾರೆ ಅಲ್ವಾ. ಯಾಕಂದ್ರೆ ನಾನಲ್ಲಿ ರೋಗವನ್ನ ಹೋಗ್ಲಾಡ್ಸ್ಕೊಂಡು ಹೋಗಿದ್ದೀನಿ. ಅದೇ ತರನೇ ನಾವು ಇಲ್ಲಿ ಭೌತಿಕ ಪ್ರಪಂಚಕ್ಕೆ ನಮ್ಗೆ ಭಗವಂತ ಏನಕ್ಕೆ ಬಿಟ್ಟಿದ್ದಾರೆ ಅಂತಂದ್ರೆ ನಮ್ಗೆ ಶಿಕ್ಷಣವನ್ನ ಕೊಡ್ಲಿಕ್ಕೆ ಬಿಟ್ಟಿದ್ದಾರೆ ಅಲ್ವಾ. ನೀವು ನನ್ನನ್ನ ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ನೀವು ಸಂತೋಷವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ, ನೀವು ನಿಮ್ಮ ಸ್ಥಾನವನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಗೆ ಶಿಕ್ಷಣವನ್ನ ಕೊಡ್ಲಿಕ್ಕೆ ಈ ಭೌತಿಕ ಪ್ರಪಂಚಕ್ಕೆ ಬಿಟ್ಟಿದ್ದಾರೆ. ನಮ್ಮ ಆ ಭವ ರೋಗ, ಆ ಇಂದ್ರಿಯ ಸುಖವನ್ನ ನಾವೇನ್ ಅನುಭವಿಸ್ಬೇಕು ಅನ್ನೋ ಒಂದು ರೋಗ ಇದೆ ನಮ್ಗೆ. ನಾನು ಒಡೆಯನಾಗ್ಬೇಕು, ನಾನು ಭೋಗ್ತಾರ ಅನ್ನೋ ಒಂದು ಏನು ನಮ್ಮ ರೋಗ ಇದೆ, ಆ ಭವ ರೋಗವನ್ನ ಹೋಗ್ಲಾಡಿಸ್ಲಿಕ್ಕೆ ನಮ್ಗೆ ಈ ಭೌತಿಕ ಪ್ರಪಂಚಕ್ಕೆ ಬಿಟ್ಟಿದ್ದಾರೆ ಅಲ್ವಾ. ಅದಕ್ಕೆ ನಮ್ಗೆ ಈ ತರ ಸೃಷ್ಟಿ ಮಾಡಿದ್ದಾರೆ, ದುಃಖಾಲಯಂ ಅಶಾಶ್ವತಮವಾಗಿ ಸೃಷ್ಟಿ ಮಾಡಿ ಅವರು ಮತ್ತೆ ನಮ್ಮನ್ನೆಲ್ಲ ಆ ಶಾಶ್ವತ ಪ್ರಪಂಚಕ್ಕೆ ಕರೆಸ್ಕೊಳ್ಳೋದೇ ಕೃಷ್ಣನ ಉದ್ದೇಶ ಆಗಿದೆ ಅಲ್ವಾ. ಅದಕ್ಕೇನೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ಆ ದುಃಖಾಲಯಂ ಅಶಾಶ್ವತಂಗೆ ನನ್ನ ಭಕ್ತರು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸರಿ ಬಿಡಿ, ಹರೇ ನಾವು ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಟೆಂಡೆನ್ಸ್ ಲಿಂಕ್ ಹಾಕಿದೀರಾ ಮಾತಾಜಿ? ಹಾ, ಹಾಕಿದ್ದೀನಿ ಮಾತಾಜಿ. ಓಕೆ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹಾ ಮಾತಾಜಿ. ಇವಾಗ Thank you. ಏನನ್ನ ಹೇಳ್ತಾ ಇದಾರೆ, ಥ್ಯಾಂಕ್ ಯು ಮಾತಾಜಿ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಅಕಸ್ಮಾತ್ ಇಲ್ಲ ನಾವು ಇಲ್ಲಿ 14 ಲೋಕ ಇದೆಯಲ್ಲ, ಇಲ್ಲಿ ನಾನು ಮೇಲಿನ ಲೋಕಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಕೃಷ್ಣ ಹೇಳ್ತಾ ಇದಾರೆ, ನೀ ಭೌತಿಕ ಪ್ರಪಂಚದಲ್ಲಿ ಎಲ್ಲಾದ್ರೂ ಹೋಗಿ ಇಲ್ಲಿ ಜನನ ಮರಣ ಮತ್ತೆ ಏನು ಜರಾವ್ಯಾಧಿ, ಜನ್ಮ ಮೃತ್ಯು ಜರಾ ವ್ಯಾಧಿ ಅಂತ ಹೇಳ್ಬಿಟ್ಟು ಈ 4 ತಾಪತ್ರಯಗಳು ಏನಿದೆ ಅದು ಈ ಬ್ರಹ್ಮನ ಲೋಕದ ತನಕನೂ ಸಹ ಇದೆ. ಆ ಕೆಳಗಿನ ಲೋಕದಿಂದ ಇಟ್ಕೊಂಡು ಬ್ರಹ್ಮನ ಲೋಕ ತನಕನೂ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಆ ಬ್ರಹ್ಮ ಭುವನ ಲೋಕಾಹ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಎಲ್ಲ ಲೋಕಗಳು ದುಃಖದ ಆವಾಸಗಳೇ. ನೋಡಿ, ಬ್ರಹ್ಮನ ಲೋಕದಲ್ಲೂ ಸಹ ಅವ್ರಿಗೂ ಸಹ ಅಲ್ಲಿ ಮರಣ ಅಂತ ಇರುತ್ತೆ. ಬ್ರಹ್ಮ 100 ವರ್ಷಗಳ ಕಾಲ ಅವರು ಇರ್ತಾರೆ, ಆದ್ರೆ ಅವರ ಅವಧಿ ತುಂಬಾ ಜಾಸ್ತಿ ಇರುತ್ತೆ. ನೋಡಿದ್ರೆ ಏನೋ ಅವರು ಅಮರರೇನೋ ಅನ್ನೋ ತರ ಅನ್ಸುತ್ತೆ ಹೊರತು ಅವ್ರಿಗೂ ಸಹ ಮರಣ ಅಂತ ಇದೆ. ಮತ್ತೆ ಇಲ್ಲಿ ನಮಗ್ ಗೊತ್ತಿರೋ ಹಾಗೇನೆ ನರಕದಲ್ಲಂತೂ ಬರೇ ನೋವು ಅಲ್ವಾ. ಸೊ ನಮ್ಗೆ ಎಂತೆಂತ ಶಿಕ್ಷೆಗಳನ್ನ ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದೀವಿ, ಗರುಡ ಪುರಾಣದಲ್ಲೆಲ್ಲ ನಾವು ಕೇಳಿದೀವಿ. ಸೊ ಇಲ್ಲಿ ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಎಲ್ಲ ಲೋಕಗಳು ದುಃಖದ ಆವಾಸಗಳೇ. ಇವುಗಳಲ್ಲಿ ಜನನ ಮರಣಗಳು ಮತ್ತೆ ಮತ್ತೆ ಆಗುತ್ತವೆ. ಆದರೆ ಕುಂತಿಯ ಪುತ್ರನಾದ ಅರ್ಜುನನೇ, ನನ್ನ ನಿವಾಸವನ್ನ ಸೇರಿದವನಿಗೆ ಪುನರ್ಜನ್ಮವಿಲ್ಲ ಅಂತ ಹೇಳ್ತಾರೆ. ನೋಡಿ, ಭಗವಂತನ ಲೋಕದಲ್ಲಿ ಹೋದವ್ರಿಗೆ ಪುನರ್ಜನ್ಮ ಅನ್ನೋದು ಇಲ್ಲ. ಅಲ್ಲಿ ಏನು ಜನನ ಮರಣ ಮತ್ತೆ ನಾವು ಕಾಯಿಲೆ ಜನ್ಮಚರ ಮೃತ್ಯು, ಅವ್ಯಾವುದನ್ನು ಸಹ 4 ಸಹ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನಾವಾಗಾದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಸಹಸ್ರಯುಗ ಪರ್ಯಂತಂ ಅರ್ಹದ್ ಬ್ರಹ್ಮಣೋ ವಿದುಹು ರಾತ್ರಿಂ ಯುಗ ಸಹಸ್ರಾಂತಾಂ ತೇ ಅಹೋರಾತ್ರ ವಿಧೋ ಜನಾಃ ಅವ್ಯಕ್ತಾದ್ವ್ಯಕ್ತಯಃ ಸರ್ವಾಃ ಪ್ರಭವಂತ್ಯ ಹರಾಗಮೆ ರಾತ್ರ್ಯಾಗಮೆ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಗಕೆ ಭೂತಗ್ರಾಮಸ್ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ಅವಶಃ ಪಾರ್ಥ ಪ್ರಭವತ್ಯ ಹರಾಗಮೆ. ಮನುಷ್ಯರ ಲೆಕ್ಕದ ಪ್ರಕಾರ 1000 ಯುಗಗಳು ಸೇರಿ ಬ್ರಹ್ಮನ 1 ದಿನ, ಅವನ ರಾತ್ರಿಗೂ ಇಷ್ಟೇ ಅವಧಿ ಅಂತ ಹೇಳ್ತಾ ಇದ್ದಾರೆ. ನಾವ್ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ವಿ ಅಲ್ವಾ, ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಆ 4 ಯುಗಗಳನ್ನ ನಾವು ತಿಳ್ಕೊಂಡ್ವಿ. ಕಲಿಯುಗದ 2ರಷ್ಟು ಯಾವುದು ದ್ವಾಪರ ಯುಗ ಇದೆ, ಕಲಿಯುಗದ 3ರಷ್ಟು ತ್ರೇತಾಯುಗ ಇದೆ, ಮತ್ತೆ ಕಲಿಯುಗದ 4ರಷ್ಟು ಅವಧಿ ಸತ್ಯಯುಗದ ಅವಧಿ. ಸೊ ಇದೆಲ್ಲ ಸೇರಿದ್ರೆ ಎಷ್ಟಾಗುತ್ತೆ ಅಂತಂತಂದ್ರೆ 4,32,000 ವರ್ಷಗಳು ಇಂಟು 10 ಟೈಮ್ಸ್ ಅಷ್ಟು ಅದು ಒಂದು ದಿವ್ಯ ಯುಗ ಅಂತ ಹೇಳ್ತಾರೆ ಅಲ್ವಾ. ಸೊ ಇವಾಗ ಇಲ್ಲಿ ಏನ್ ಹೇಳ್ತಾ ಇದಾರೆ, 1,000 ಯುಗಗಳು ಆದಾಗ ಅದು ಬ್ರಹ್ಮನ ಹಗಲಿಗೆ ಅದು ಸಮ ಆಗತ್ತೆ. ಅಷ್ಟೇ ಅವಧಿ ಬ್ರಹ್ಮನ ರಾತ್ರಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಬ್ರಹ್ಮ ಏನ್ ಮಾಡ್ತಾರೆ, ಅವ್ರ ಹಗಲು ಮುಗಿದ್ಮೇಲೆ ಅವ್ರು ಇವಾಗ ರಾತ್ರಿ ಸಮಯ ಬರುತ್ತೆ, ಆಗ ಅವ್ರೇನ್ ಮಾಡ್ತಾರೆ, ಈ ಸೃಷ್ಟಿಯನ್ನೆಲ್ಲ ಅವರು ಪ್ರಳಯ ಮಾಡ್ತಾರೆ. ಅಂದ್ರೆ ಅದು ಮಹಾಪ್ರಳಯ ಆಗೋದಿಲ್ಲ, ಅಲ್ಪ ಪ್ರಮಾಣದ ಪ್ರಳಯ ಆಗುತ್ತೆ. ಸೊ ಆ ಸಮಯದಲ್ಲಿ ಏನಾಗುತ್ತೆ, ಎಲ್ಲ ಜೀವರಾಶಿಗಳು ಅಂದ್ರೆ ಮೇಲಿನ 3 ಲೋಕಗಳು ಬಿಟ್ಟು ಇನ್ನೆಲ್ಲ ಕೆಳಗಿನ ಲೋಕದಲ್ಲಿರುವ ಎಲ್ಲ ಜೀವರಾಶಿಗಳನ್ನು ಸಹ ಆ ಗರ್ಭೋದಕಶಾಲಿ ವಿಷ್ಣುವಿನ ಆ ಗರ್ಭದಲ್ಲಿ ಅವರು ಅವ್ಯಕ್ತ ಸ್ಥಿತಿಯಲ್ಲಿ ಅವರು ಇರ್ತಾರೆ. ಅದಾದ್ಮೇಲೆ ಬ್ರಹ್ಮನ ಅವಧಿ ಮತ್ತೆ ಆ 1000
ಯುಗಗಳು ಮುಗಿದ್ಮೇಲೆ ಏನಾಗುತ್ತೆ, ಬ್ರಹ್ಮನ ಹಗಲು ಮತ್ತೆ ಬರುತ್ತೆ. ಬ್ರಹ್ಮನ ಹಗಲು ಮತ್ತೆ ಬಂದಾಗ ಏನಾಗುತ್ತೆ, ಮತ್ತೆ ಎಲ್ಲಾ ಜೀವರಾಶಿಗಳು ಇವಾಗ ನಾವು ನಿದ್ದೆ ಮಾಡಿ ಬೆಳಗ್ಗೆ ಎದ್ದೇಳ್ತೀವಲ್ವಾ, ಅದೇ ತರನೇ ಆ ಗರ್ಭೋದಕಶಾಹಿ ವಿಷ್ಣುವಿನ ದೇಹದಿಂದ ನಾವೆಲ್ಲ ಬಂದಾಗ ನಮ್ಗೆ ಮತ್ತೆ ಬ್ರಹ್ಮ ನಮ್ಗೆ ದೇಹವನ್ನ ಕೊಡ್ತಾರೆ. ಸೊ ದೇಹವನ್ನ ಕೊಟ್ಟು ನಾವ್ ಎಲ್ಲಿ ಆ ಆಸೆಗಳನ್ನ ನಿಲ್ಸಿದೀವೋ ಅದನ್ನ ನಮಗೆ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಮತ್ತೆ ಅವರು ಅವಕಾಶವನ್ನ ಅವರು ನಮ್ಗೆ ಕೊಡ್ತಾರೆ. ಸೊ ಈ ತರ ಭೂತ್ವಾ ಪ್ರಲೀಯತೆ. ಸೊ ನಾವ್ ಮತ್ತೆ ಹುಟ್ತೀವಿ, ಮತ್ತೆ ಸಾಯ್ತಾ ಇರ್ತೀವಿ. ಇದೇ ತರ ನಮ್ಗೆ ಏನು ಆ ಬ್ರಹ್ಮನ ಆ 100 ವರ್ಷಗಳ ತನಕ, ಆ ಮಹಾಪ್ರಳಯ ಆಗೋ ತನಕ ನಾವು ಗರ್ಭೋದಕಶಾಹಿ ವಿಷ್ಣುವಿನ ಗರ್ಭದಲ್ಲೇ ನಾವು ಇರ್ತೀವಿ. ಅದಾದ್ಮೇಲೆ ಆ ಬ್ರಹ್ಮನ ಆ 100 ವರ್ಷಗಳನ್ನು ಮುಗಿದ್ಮೇಲೆ ಏನಾಗುತ್ತೆ, ಮತ್ತೆ ನಾವೆಲ್ಲನೂ ಸಹ ಅಲ್ಲಿ ಆಧ್ಯಾತ್ಮಿಕ ಆಕಾಶದಲ್ಲಿ ನಾವು ಆ ಕಾರಣೋದಕಶಾಹಿ ವಿಷ್ಣುವಿನ ಹತ್ರ ನಾವು ಇರ್ತೀವಿ. ಸೊ ಮತ್ತೆ ನಮ್ಗೆ ಏನ್ ಮಾಡ್ತಾರೆ, ಮತ್ತೆ ಇನ್ನೊಂದು ಅವಕಾಶ ಕೊಡ್ತಾರೆ. ಮತ್ತೆ ಅವರು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ತಾರೆ, ಮತ್ತೆ ನಮ್ಗೆ ಏನು ದೇಹವನ್ನ ಕೊಡ್ತಾರೆ. ಅಂದ್ರೆ ಇದೇ ತರ ಆಗ್ತಾನೆ ಇರುತ್ತೆ. ನಾವ್ ಮತ್ತೆ ಭಗವಂತನ ಲೋಕಕ್ಕೆ, ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗೋ ತನಕನು ನಾವ್ ಇದೇ ತರ ನಾವು ದೇಹಗಳನ್ನ ನಾವು ಪಡ್ಕೋತಾನೆ ನಾವು ಇರ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ಹೇಳ್ತಾ ಇದ್ದಾರೆ, ಮತ್ತೆ ಮತ್ತೆ ಬ್ರಹ್ಮನಿಗೆ ಹಗಲಾದಾಗ ಈ ಎಲ್ಲ ಜೀವಿಗಳು ಮತ್ತೆ ಹುಟ್ಟುತ್ತವೆ, ಬ್ರಹ್ಮನಿಗೆ ರಾತ್ರಿ ಆದಾಗ ಅವೆಲ್ಲ ನಿಸ್ಸಹಾಯಕವಾಗಿ ನಾಶವಾಗುತ್ತವೆ. ಸೊ ನಾವ್ ಎಷ್ಟ್ ಸತಿ ನಾವು ನಾಶವಾಗ್ತೀವಿ ಅಂತಂದ್ರೆ, ಒಂದ್ಸತಿ ನಮ್ಮ ಸಾವು ಬಂದಾಗ ನಾವು ನಾಶವಾಗ್ತೀವಿ, ಮತ್ತೆ ಎರಡನೇ ಸತಿ ಬ್ರಹ್ಮನ ಹಗಲು ಮುಗ್ದು ಬ್ರಹ್ಮನ ರಾತ್ರಿ ಶುರುವಾದಾಗ ಮತ್ತೆ ನಾವು ಸಾವನ್ನ ಆಗ್ತೀವಿ. ಮತ್ತೆ ಮಹಾಪ್ರಳಯ ಆಗುತ್ತೆ, ಬ್ರಹ್ಮನ ಅವಧಿಯೇ ಮುಗಿದ್ಮೇಲೆ ನಮ್ಗೆ ಇನ್ನ ಒಂದ್ಸತಿ ಸಾವಾಗತ್ತೆ. ಸೊ ಈ ತರ ನಾವು ಹೇಗೆ ನೋಡಿದ್ರು ಸಹ ನಾವು ಮತ್ತೆ ಭೂತ್ವಾ ಪ್ರಳೀಯತೆ, ಮತ್ತೆ ಹುಟ್ಟು ಸಾವಿನ ಚಕ್ರದಲ್ಲಿ ನಾವು ಸಿಕ್ಕಾಕೋತಾನೆ ಇರ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನೀವು ಭಕ್ತಿಯನ್ನ ಮಾಡಿ, ಮನುಷ್ಯ ಜನ್ಮ ಸಿಕ್ಕಿದಾಗ ಭಕ್ತಿಯನ್ನ ಮಾಡಿ ನೀವು ನನ್ನ ಲೋಕಕ್ಕೆ ಬನ್ನಿ. ನನ್ನ ಲೋಕ ಈ ಪ್ರಳಯ ಎಲ್ಲ ಆದಾಗ್ಲೂ ಸಹ ಅದು ಶಾಶ್ವತವಾಗೇ ಇರುತ್ತೆ. ನನ್ನ ಲೋಕದಲ್ಲಿ ಯಾವುದೇ ಒಂದು ಬದಲಾವಣೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ನೋಡಿ, ಈಗ ಭಗವಂತನ ಲೋಕದ ಬಗ್ಗೆ ಹೇಳ್ತಾ ಇದ್ದಾರೆ. ಪರಸ್ತಸ್ಮಾತ್ತು ಭಾವೋನ್ಯೋ ಅವ್ಯಕ್ತೋ ಅವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನಾ ವಿನಶ್ಯತಿ. ಆದರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ, ಅದು ನಿತ್ಯವಾದದ್ದು ಮತ್ತು ಈ ವ್ಯಕ್ತಿ ಮತ್ತು ಅವ್ಯಕ್ತ ಜಡವಸ್ತುವನ್ನ ಮೀರಿದ್ದು. ಅದು ಪರಮೋನ್ನತವಾದದ್ದು ಮತ್ತು ಎಂದೂ ನಾಶವಾಗುವುದಿಲ್ಲ. ಈ ಜಗತ್ತಿನಲ್ಲಿರುವ ಎಲ್ಲವೂ ನಾಶವಾದಾಗ ಆ ಭಾಗವು ಇದ್ದಂತೆ ಇರುತ್ತದೆ. ನೋಡಿ, ಅವರ ಲೋಕದ ಬಗ್ಗೆ ಹೇಳ್ತಾ ಇದ್ದಾರೆ. ಅವರ ಲೋಕ ನಾಶ ಆಗೋದೇ ಇಲ್ಲ. ಎಲ್ಲವೂ ನಾಶವಾದಾಗ್ಲೂ ಸಹ ನನ್ನ ಲೋಕ ನಾಶವಾಗೋದಿಲ್ಲ, ಅದು ನಿತ್ಯವಾಗಿರುತ್ತೆ, ಅದು ಶಾಶ್ವತವಾಗಿರುತ್ತೆ. ನೀವು ನನ್ನ ಲೋಕಕ್ಕೆ ನೀವು ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅವ್ಯಕ್ತೋ ಅಕ್ಷರ ಇತಿ ಉಕ್ತಸ್ ತಮ್ ಆಹು ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಯಾವುದನ್ನ ವೇದಾಂತಿಗಳು ಅವ್ಯಕ್ತ ಮತ್ತು ಅಕ್ಷರ ಚ್ಯುತಿರಹಿತ ಎಂದು ವರ್ಣಿಸುತ್ತಾರೋ, ಯಾವುದನ್ನು ಪರಮಗತಿ ಎಂದು ತಿಳಿಯುತ್ತಾರೋ, ಯಾವ ಸ್ಥಾನವನ್ನು ಒಮ್ಮೆ ಸೇರಿದರೆ ಮನುಷ್ಯನು ಎಂದೂ ಹಿಂತಿರುಗುವುದಿಲ್ಲವೋ ಅದು ನನ್ನ ಪರಮ ನಿವಾಸ. ನೋಡಿ, ಮತ್ತೆ ಭಗವಂತ ಅವರ ಲೋಕದ ಬಗ್ಗೆ ವಿವರಿಸ್ತಾ ಇದ್ದಾರೆ. ನಾವು ಈಗ ಬ್ರಹ್ಮ ಸಮಿತಿಯಲ್ಲಿ ನಾವು ಭಗವಂತನ ಲೋಕದ ಬಗ್ಗೆ ನಾವು ವಿವರವಾಗಿ ನಾವು ತಿಳ್ಕೋಬಹುದು. ನೋಡಿ, ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಅವ್ಯಕ್ತ ಮತ್ತು ಅಕ್ಷರ, ಭಗವಂತನ ಲೋಕ ಅದು ಶಾಶ್ವತವಾಗಿರುವಂತಹ ಲೋಕ. ಮತ್ತೆ ಪರಮಗತಿ ಅಲ್ವಾ, ನಾವ್ ಎಷ್ಟೇ ಎಲ್ಲಾ ಕಡೆ ಸುತ್ತಾಡ್ಕೊಂಡ್ ಬಂದ್ರೆ ನಾವ್ ಇವತ್ತಲ್ಲ ನಾಳೆ ನಮ್ಗೆ ಒಂದು ಆಶ್ರಯ ಸ್ಥಾನ ಇದೆ, ಕಟ್ಟ ಕಡೆಯ ಆಶ್ರಯ ಸ್ಥಾನ ಅಂತಂದ್ರೆ ಅದು ಭಗವಂತನ ಲೋಕ. ಯಾವ ಸ್ಥಾನವನ್ನ ಒಮ್ಮೆ ಸೇರಿದರೆ ಮನುಷ್ಯನು ಎಂದೂ ಹಿಂತಿರುಗುವುದಿಲ್ಲವೋ ಅದು ನನ್ನ ಪರಮ ನಿವಾಸ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಅವರ ಲೋಕದ ಬಗ್ಗೆ ಹೇಳ್ತಾ ಇದ್ರೆ. ಇಲ್ಲಿ ಗೋಲಕ ಚಾರ್ಟ್ ಇದೆ ಆಕ್ಚುಲಿ. ಸೊ ಇದ್ರಲ್ಲಿ ನಾವು ನೋಡ್ತಾ ಇದೀವಿ, ಇಲ್ಲಿ ನಾವು 3 ಲೋಕಗಳನ್ನ ನೋಡ್ತಾ ಇದೀವಿ. ಇಲ್ಲಿ ನೋಡಿ, ಹಲವಾರು ಇಲ್ಲಿ ಬಂಗಾರದ ಮೊಟ್ಟೆಗಳ ತರ ಕಾಣಿಸ್ತಾ ಇದಿಲ್ಲ, ಇದು ಹಲವಾರು ಬ್ರಹ್ಮಾಂಡಗಳು. ಇಲ್ಲಿ ಕಾರಣೋದಕಶಾಹಿ ವಿಷ್ಣು ಇದಾರಲ್ವಾ. ಸೊ ಇಲ್ಲಿ ಆಧ್ಯಾತ್ಮಿಕ ಆಕಾಶದ ಒಂದು ಮೂಲೆಯಲ್ಲಿ ಇಲ್ಲಿ ಕಾರಣೋದಕಶಾಹಿ ವಿಷ್ಣು ಅವರು ಕಾರಣೋದಕ ಸಮುದ್ರದಲ್ಲಿ ಅವರು ಮಲ್ಕೊಂಡಿದ್ದಾರೆ, ಪವಡಿಸಿದರೆ. ಅವರು ಉಸಿರು ಬಿಟ್ಟಾಗ ಅವರ ದೇಹದಿಂದ ಕೋಟ್ಯಾಂತರ ಬ್ರಹ್ಮಾಂಡಗಳು ಹೊರಗಡೆ ಬರುತ್ತೆ. ಒಂದೊಂದು ಬ್ರಹ್ಮಾಂಡದ ಒಳಗಡೆನು ಇನ್ನೊಬ್ಬ ವಿಷ್ಣು, ಯಾರು ಅಂದ್ರೆ ಗರ್ಭೋದಕಶಾಹಿ ವಿಷ್ಣು, ಅವರು ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಅವರು ನೋಡಿ, ಅಲ್ಲಿ ಅವ್ರ ದೇಹದಿಂದ ನೀರು ಉತ್ಪತ್ತಿ ಆಗುತ್ತೆ, ಆ ನೀರಿನ ಮೇಲೆ ಅವರು ಮಲ್ಕೊಂಡಿರ್ತಾರೆ. ಅವರ ಹೊಕ್ಕಳಿನಿಂದ ಇಲ್ಲಿ ಕಮಲದ ಜನನ ಆಗುತ್ತೆ. ಕಮಲದ ಮೇಲೆ ನೋಡಿ ಇಲ್ಲಿ ಬ್ರಹ್ಮ ಹುಡ್ತಾರೆ. ಸೊ ಬ್ರಹ್ಮನಿಗೆ ಗರ್ಭೋದಕಶಾಹಿ ವಿಷ್ಣು ಹೇಳ್ತಾರೆ, ಇಲ್ಲಿ 14 ಲೋಕಗಳಿದೆಯಲ್ಲ, ಅವರವರ ಕರ್ಮಾನುಸಾರ ನೀನು ಅವರಿಗೆ ದೇಹಗಳನ್ನ ಕೊಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ನಾವಿವಾಗ ಈ ಒಂದು ಮೊಟ್ಟೆಯ ಒಳಗಡೆ ನಾವು ಇದೀವಿ. ಇಲ್ಲಿ 14 ಲೋಕದಲ್ಲಿ ನಮ್ದು ಮಧ್ಯ ಭೂಮಿ ಇದೆ, ಇಲ್ಲಿ ನಾವು ವಾಸ ಮಾಡ್ತಾ ಇದೀವಿ ಅಲ್ವಾ. ಇದು ಭೌತಿಕ ಪ್ರಪಂಚ ಇದು. ಸೊ ಇದು ಭೌತಿಕ ಪ್ರಪಂಚದಲ್ಲೇ ಈ 14 ಲೋಕಗಳು ಇರೋದು. ಇವಾಗ ನಮ್ಮ ಗತಿ ಅಂದ್ರೆ ನಮ್ಮ ಗುರಿ ಏನಿರ್ಬೇಕು ಅಂತಂದ್ರೆ, ಈ ಭೌತಿಕ ಪ್ರಪಂಚವನ್ನ ದಾಟಿ ನಾವು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಬರ್ಬೇಕಾಗತ್ತೆ. ನೋಡಿ, ಆಧ್ಯಾತ್ಮಿಕ ಪ್ರಪಂಚನೂ ಅಷ್ಟೇನೆ. ಆಧ್ಯಾತ್ಮಿಕ ಪ್ರಪಂಚ ಹೆಚ್ಚು ಭಾಗ ಇದೆ, 4 ಭಾಗದಲ್ಲಿ 3 ಭಾಗ ಆಧ್ಯಾತ್ಮಿಕ ಪ್ರಪಂಚನ ಇರೋದು. ಕೋಟ್ಯಾಂತರ ವೈಕುಂಠ ಲೋಕಗಳಿದೆ ನೋಡಿ. ಬ್ಲೂ ಕಲರ್ ಕಾಣಿಸ್ತಾ ಇದೆಯಲ್ಲ, ಇದು ವೈಕುಂಠ ಲೋಕ. ಎಲ್ಲದಕ್ಕಿಂತ ಮೇಲ್ಗಡೆ ಇರೋದು ಗೋಲೋಕ ವೃಂದಾವನ. ಎಲ್ಲಿ ಕೃಷ್ಣ ಇದ್ದಾರೋ
ಅಲ್ಲಿ ಆ ಜಾಗವನ್ನ ಗೋಲೋಕ ವೃಂದಾವನ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಲ್ಲಿ ವೈಕುಂಠದಲ್ಲಿ ವಿಷ್ಣು ಇದ್ದಾರೆ, ಗೋಲೋಕ ವೃಂದಾವನದಲ್ಲಿ ಕೃಷ್ಣ ಇದ್ದಾರೆ. ಸೊ ಇಲ್ಲಿ ಕೃಷ್ಣ ಮತ್ತೆ ವಿಷ್ಣುವಿಗೆ ಏನು ವ್ಯತ್ಯಾಸ ಅಂತಂದ್ರೆ, ನಾವು ವಿಷ್ಣುವಿನ ಜೊತೆ ತುಂಬಾ ಸಲಿಗೆಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಕೃಷ್ಣನ ಜೊತೆ ನಾವು ತುಂಬಾ ಸಲಿಗೆಯಿಂದ ಇರ್ಬೋದು. ನಾವು ಕೃಷ್ಣನ ಜೊತೆ ನಾವು ಸ್ನೇಹ ಭಾವದಲ್ಲಿ ಇರ್ಬೋದು, ದಾಸ್ಯ ಭಾವದಲ್ಲಿ ಇರಬಹುದು, ಅಥವಾ ತಂದೆ ತಾಯಿಯ ಭಾವದಲ್ಲಿ ಇರ್ಬೋದು, ಅಥವಾ ಹೆಂಡತಿ ಅಥವಾ ಪ್ರೇಯಸಿಯ ಭಾವದಲ್ಲಿ ಇರ್ಬೋದು. ಅದು ಕೃಷ್ಣ ನಮ್ಗೆ ಆತರ ಇರ್ಲಿಕ್ಕೆ ಅವರು ಅನುವು ಮಾಡ್ಕೊಡ್ತಾರೆ. ಆದ್ರೆ ವಿಷ್ಣುವಿನ ಜೊತೆ ನಾವು ಆಗಿರ್ಲಿಕ್ಕೆ ಆಗೋದಿಲ್ಲ. ನಾವು ಎರಡೇ ಭಾವದಲ್ಲಿ ಇರ್ಬೋದು. ಒಂದು ಶಾಂತ ಭಾವ, ಅಂದ್ರೆ ಯಾವ್ದಾದ್ರು ಒಂದು ಪೆಟ್ಟಾಗೋ ಅಥವಾ ಕೊಳಲೋ ಅಥವಾ ಯಾವ್ದೋ ಒಂದು ಆಭರಣ ಆತರ, ಅಂದ್ರೆ ಅಲ್ಲಿರೋ ಪ್ರತಿಯೊಂದು ವಸ್ತುವಿಗೂ ಸಹ ಅಲ್ಲಿ ಪ್ರಜ್ಞೆ ಅನ್ನೋದು ಇರುತ್ತೆ. ನಾವಿಲ್ಲಿ ಯಾವುದೇ ಒಂದು ಜಡವಸ್ತು ಅಂತೀವೋ ಅಲ್ಲಿ ಯಾವುದೇ ವಸ್ತುಗಳಿದ್ರು ಸಹ ಅದಕ್ಕೆ ಪ್ರಜ್ಞೆ ಅಂತ ಇರುತ್ತೆ. ಆ ಒಂದು ರೂಪದಲ್ಲಿ ನಾವು ಇರ್ಬೋದು. ಇಲ್ಲ ಅಂತಂದ್ರೆ ದಾಸ್ಯ ಭಾವದಲ್ಲಿ, ಈ ಎರಡೇ ಭಾವದಲ್ಲಿ ನಾವು ವಿಷ್ಣುವಿನ ಜೊತೆ ಇರ್ಬೋದು. ಅಂದ್ರೆ ಕೃಷ್ಣ ಮತ್ತೆ ವಿಷ್ಣುವಿಗೆ ಏನು ವ್ಯತ್ಯಾಸ ಅಂತಂದ್ರೆ, ಇವಾಗ ಒಬ್ಬ ವ್ಯಕ್ತಿ ಮನೆಯಲ್ಲಿ ಇರೋದಕ್ಕೂ ಅಥವಾ ಆಫೀಸಲ್ಲಿ ಇರೋದಕ್ಕೂ ಏನು ವ್ಯತ್ಯಾಸ ಇದೆಯೋ ಆ ವ್ಯತ್ಯಾಸ ಅಲ್ವಾ. ಸೊ ವಿಷ್ಣು ಅಂತಂದ್ರೆ ಡ್ಯೂಟಿ ಮೇಲಿರುವಂತಹ ಕೃಷ್ಣನನ್ನ ವಿಷ್ಣು ಅಂತ ನಾವು ಕರಿತೀವಿ. ಸೊ ಕೃಷ್ಣ ಅವರು ಮನೆಯಲ್ಲಿದ್ದಾರೆ, ಅವರು ಮನೇಲಿ ಇರೋರ ಜೊತೆ, ಇವಾಗ ಅಮ್ಮನ ಜೊತೆ ನಾವು ಸಲುಗೆಯಿಂದ ಇರ್ಬೋದು ಅಲ್ವಾ, ಮನೆಯಲ್ಲಿದ್ದಾಗ ಅಮ್ಮನ ಜೊತೆ. ಅದೇ ಅಮ್ಮ ಆಫೀಸಲ್ಲಿ ಅಥವಾ ಶಾಲೆಯಲ್ಲಿ ಇದ್ರೆ ನಾವು ಸಲುಗೆಯಿಂದ ಇರ್ಲಿಕ್ಕೆ ಆಗೋದಿಲ್ಲ. ಅದೇ ವ್ಯತ್ಯಾಸ ಕೃಷ್ಣ ಮತ್ತೆ ವಿಷ್ಣುವಿಗೆ. ಸೊ ಅದಕ್ಕೆ ನಮ್ಮ ಗುರಿ ಏನಿರ್ಬೇಕು ಅಂತಂದ್ರೆ, ಆ ಗೋಲೋಕ ವೃಂದಾವನಕ್ಕೆ ಹೋಗುವಂತಹ ಗುರಿ ನಮ್ಗೆ ಇರ್ಬೇಕಾಗತ್ತೆ. ಅಥವಾ ಈ ವೈಕುಂಠವೂ ಸಹ ಶಾಶ್ವತವಾದದ್ದೇ, ಆದ್ರೆ ಅಲ್ಲಿ ಸಂಬಂಧದಲ್ಲಿ ವ್ಯತ್ಯಾಸ ಇದೆ ಅಷ್ಟೇ. ನಾವು ಶಾಂತರಸ ಮತ್ತೆ ದಾಸ್ಯರಸದಲ್ಲಿ ನಾವು ವಿಷ್ಣುವಿನ ಜೊತೆ ಇರ್ಬೋದು, ಆದ್ರೆ ಕೃಷ್ಣನ ಜೊತೆ ನಾವು ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ ಮತ್ತೆ ಮಾಧುರ್ಯ ರಸ, ಈ 5 ರಸದಲ್ಲೂ ನಾವು ಕೃಷ್ಣನ ಜೊತೆ ನಾವು ಇರಬಹುದು. ಸೊ ಅದಕ್ಕೆ ಇಲ್ಲಿ ಹೋದ್ರೆ ಇದು ಶಾಶ್ವತವಾದ ಲೋಕ, ವೈಕುಂಠವೇ ಆಗ್ಲಿ. ವೈಕುಂಠ ಅಂತಂದ್ರೆ ಅಲ್ಲಿ ಯಾವುದೇ ಒಂದು ಆತಂಕ ಇರೋದಿಲ್ಲ. ಅದಕ್ಕೆ ನಮ್ಗೆ ವೈಕುಂಠಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳಿರ್ಬೋದು ಅಲ್ವಾ. ಅಥವಾ ಆನಂದ ಧಾಮ ಅಂತ ಹೇಳ್ಬಿಟ್ಟು ಕರೀತಾರೆ ವಿಷ್ಣುವಿನ, ಅಂದ್ರೆ ಕೃಷ್ಣನ ಲೋಕವನ್ನ ಅಲ್ವಾ. ಅದು ಪರಂಧಾಮ, ಆನಂದ ಧಾಮ. ಸೊ ಅದು ಕೃಷ್ಣನ ಧಾಮ. ಸೊ ಇದ್ರ ಬಗ್ಗೆ ನೀವು ಗೋಲೋಕ ಚಾರ್ಟ್ ಅನ್ನ ನಿಮ್ಗೆ ವಾಟ್ಸಪ್ ಅಲ್ಲಿ ಕಳಿಸ್ತಾರೆ. ಇದ್ರ ಬಗ್ಗೆ ನೀವು ಡೀಟೇಲ್ ಆಗಿ ನೀವು ಓದ್ಕೋಬಹುದು. ಎಲ್ಲವೂ ಸಹ ಇದರಲ್ಲಿ ಕೊಟ್ಟಿದ್ದಾರೆ ಈ ಗೋಲೋಕ ಚಾರ್ಟ್ ಅನ್ನ. ಸೊ ಗೋಲೋಕದಲ್ಲಿ ನಾವು ಇವಾಗ ನೋಡಿ, ಭೌತಿಕ ಪ್ರಪಂಚ ನಮ್ಗೆ ಏನೆಲ್ಲ ಬೋರ್ ಅನಿಸ್ತಾ ಇದೆಯೋ, ಅಯ್ಯೋ ಇದನ್ನ ನಾನ್ ಮಾಡ್ಬೇಕಾ ಅಂತ ಅನಿಸ್ತಿದ್ಯೋ, ಅದ್ಯಾವ್ದು ನಾವಲ್ಲಿ ಮಾಡೋದ್ ಬೇಕಾಗಿಲ್ಲ. ಸೊ ನಮ್ಗೆ ಎಷ್ಟು ಖುಷಿ ಅಂತಂದ್ರೆ ನಾವಲ್ಲಿ ಕೆಲ್ಸ ಮಾಡೋದ್ ಬೇಕಾಗಿಲ್ಲ. ನಾವು ಏನು ಅಡ್ಗೆನೂ ಮಾಡೋದ್ ಬೇಕಾಗಿಲ್ಲ. ಕೃಷ್ಣನ ಜೊತೆ ನಾವು ಸಂತೋಷವಾಗಿ ನಾವು ಇರೋದು ಅಷ್ಟೇನೆ. ಕೃಷ್ಣನ ಜೊತೆ ಊಟ ಮಾಡೋದು, ಕೃಷ್ಣನ ಜೊತೆ ಆಟ ಆಡೋದು, ಕೃಷ್ಣನ ಜೊತೆ ಡ್ಯಾನ್ಸ್ ಮಾಡೋದು, ಹಾಡು ಹೇಳ್ಕೊಳೋದು, ಕೃಷ್ಣನ ಜೊತೆ ಅವ್ರು ಏನ್ ಮಾಡ್ತಾರೋ ಅದ್ರಲ್ಲಿ ನಾವು ಭಾಗಿಯಾಗಿರೋದು, ಇದೇ ಅಲ್ಲಿ ನಾವು ಮಾಡೋದು. ನಮ್ಗೆ ಬ್ರಹ್ಮ ಸಮಿತಿಯಲ್ಲಿ ಹೇಳ್ತಾರೆ ಅಲ್ಲಿ ಹೇಗಿರುತ್ತೆ ಗೋಲೋಕ ವೃಂದಾವನದಲ್ಲಿ ಅಂತಂದ್ರೆ, ನಾವು ಒಂದು ಮಾತನ್ನ ಮಾಡಿದ್ರೆ ಹಾಡ್ ಹೇಳ್ತಾ ಇದೀವೇನೋ ಅನ್ನೋ ತರ ಅನ್ಸುತ್ತೆ. ನಾವೊಂದು ಹೆಜ್ಜೆಯನ್ನ ಇಟ್ರೆ ನಾವು ನೃತ್ಯವನ್ನ ಮಾಡ್ತಾ ಇದೀವೇನೋ ಅನ್ನೋ ತರ ಅನ್ಸುತ್ತೆ. ಮತ್ತೆ ಅಲ್ಲಿ ಎಲ್ಲನೂ ಸಹ ಚಿಂತಾಮಣಿ ಕಲ್ಲುಗಳಿಂದ ಅಲ್ಲಿ ಮಾಡಲ್ಪಟ್ಟಿದೆ. ಎಲ್ಲ ಅಲ್ಲಿರೋ ಭವನಗಳು, ಏನೆಲ್ಲ ಜಾಗ ಇದೆ ಅಲ್ವಾ, ರೋಡ್ಗಳು ಎಲ್ಲವೂ ಸಹ ಚಿಂತಾಮಣಿ, ಅಂದ್ರೆ ಅದು ಸ್ಪರ್ಶ ಕಲ್ಲು ಅಂತೀವಲ್ವಾ, ನಾವ್ ಏನನ್ನೇ ಮುಟ್ಟಿದ್ರು ಬಂಗಾರವಾಗಿ ಮಾರ್ಪಡುತ್ತಲ್ಲ, ಅಂತಹ ಒಂದು ಕಲ್ಲುಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ಬಿಟ್ಟು ಬ್ರಹ್ಮ ಸಂಹಿತೆಯಲ್ಲಿ ಅದ್ರ ಬಗ್ಗೆ ವರ್ಣನೆ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಯಾರು ಮಾತಾಜಿ ವರ್ಣನೆ ಮಾಡಿರೋದು ಅಂದ್ರೆ ಬ್ರಹ್ಮ ಮಾತಾಜಿ, ಬ್ರಹ್ಮ. ಓಕೆ, ಹಾ ಮಾತಾಜಿ, ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದ್ದಾರೆ ಮಾತಾಜಿ. ಚಿಂತಾಮಣಿ ಪ್ರಕರ ಸದ್ಮಶು ಕಲ್ಪ ವೃಕ್ಷ ಹೇಗಿದೆ ಅಂತ ಹೇಳ್ಬಿಟ್ಟು ಅವರು ನೋಡಿದ್ದಾರೆ, ಹೌದು ಮಾತಾಜಿ, ನೋಡಿದ್ದಾರೆ ಅಂತಂದ್ರೆ ಅವ್ರಿಗೆ ಹೃದಯದಲ್ಲೇನೆ ಅವ್ರಿಗೆ ಎಲ್ಲವನ್ನ ಕಾಣಿಸೋ ತರ ಮಾಡಿದ್ದಾರೆ ಮಾತಾಜಿ. ಕೃಷ್ಣನ ಅನುಗ್ರಹದಿಂದ ಬ್ರಹ್ಮ ಬರ್ದಿಟ್ಟಿದ್ನ ಈ ತರ ಎಲ್ಲ ಇದೆ ಅಂತ. ಮಾತಾಜಿ ಹೌದು, ಬ್ರಹ್ಮ ಸಮಿತಿಯಲ್ಲಿ ಹೇಳಿದ್ದಾರೆ ಮಾತಾಜಿ. ಅಂದ್ರೆ ಅವ್ರಿಗೆ ವಿಶೇಷ ಜ್ಞಾನದಿಂದ ಇದೆಲ್ಲ ಗೊತ್ತಾಗಿದೆ ಅಂತೀರಾ? ಮಾತಾಜಿ ಹೌದು. ನಾವಿವಾಗ ಟಿವಿಯಲ್ಲಿ ನೋಡಿದ್ರೆ ಹೇಗೆ ನೋಡ್ತೀವೋ ಆ ತರ ಅವ್ರು ಎಲ್ಲವನ್ನ ಅವರು ನೋಡಿದ್ದಾರೆ. ಭಗವಂತನ ಲೋಕವನ್ನ ಅವರು ನೋಡಿದ್ದಾರೆ. ಅವರು ಅದನ್ನ ವರ್ಣನೆ ಮಾಡಿದ್ದಾರೆ ಮಾತಾಜಿ. ಈ ತರ ಇದೆ ಭಗವಂತನ ಲೋಕ ಅಂತ ಹೇಳ್ಬಿಟ್ಟು ಬ್ರಹ್ಮ ಸಮಿತಿ ಮಾತಾಜಿ. ಸೊ ಇಲ್ಲಿ ಕುಲಶೇಖರ ಆಳ್ವಾರ್ ಅವರು ಹೇಳ್ತಾ ಇದ್ದಾರೆ ನೋಡಿ, ಅವರು ತುಂಬಾ ಭಕ್ತ. ಅವರು ಕುಲಶೇಖರ ಆಳ್ವಾರ್ ಅವರು ರಾಜ ಆಗಿರ್ತಾರೆ, ಅದ್ರ ತುಂಬಾ ಭಕ್ತ. ನೋಡಿ ಅವ್ರು ಎಂತಹ ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ ಅಂತಂದ್ರೆ, ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತಂ ಅದ್ವೈವ ಮೇ ವಿಶತು ಮಾನಸ ರಾಜಹಂಸಃ ಪ್ರಾಣಾ ಪ್ರಯಾಣ ಸಮಯೇ ಕಫ ವಾತ ಪಿತ್ತೈ ಕಂಠಾವರೋಧನ ನವಿದ ಸ್ಮರಣಂ ಕುತಸ್ತೆ. ಪ್ರಿಯ ಕೃಷ್ಣ, ನನ್ನ ಮಾನಸ ರಾಜಹಂಸವು ನಿನ್ನ ಪಾದಾರವಿಂದಗಳ ದಂಟನ್ನು ಸುತ್ತಿಕೊಳ್ಳುವಂತೆ ನನ್ನನ್ನು ಈ ಕೂಡಲೇ ಸಾಯಿಸು. ಇಲ್ಲದಿದ್ದರೆ ನಾನು ಕೊನೆಯುಸಿರೆಳುವಾಗ ನನ್ನ ಗಂಟಲು ಕಟ್ಟಿ ಹೋಗಿರುವಾಗ ನಿನ್ನ ಸ್ಮರಣೆ ಮಾಡಲು ಹೇಗೆ ಸಾಧ್ಯ? ನೋಡಿ ಎಷ್ಟು ಚೆನ್ನಾಗಿ ಕೇಳ್ತಾರೆ. ಅವ್ರ ರಾಜ ಅಲ್ವಾ, ಎಲ್ಲ ಭೋಗಗಳನ್ನ ಅವ್ರು ಅನುಭವಿಸ್ಬೋದು. ಆದ್ರೆ ಅವ್ರು ಏನ್ ಹೇಳ್ತಿದ್ದಾರೆ, ನಾನು ಈಗ್ಲೇ ನೀನ್ ಕರ್ಕೊಂಡ್ ಹೋಗು ನಿನ್ನ ಪಾದಗಳಿಗೆ. ಯಾಕೆ ಅಂತಂದ್ರೆ ನಾನು ಮುಪ್ಪಲ್ಲಿ ನಾನು ಸಾವನ್ನ ಅಪ್ಪಿದ್ರೆ ನಮ್ಗೆ ಕಫ ಎಲ್ಲ ಕುತ್ಕೊಳುತ್ತೆ ಗಂಟ್ಲಲ್ಲಿ. ಆಗ ನಮ್ಗೆ ಏನು ಗೊಗ್ರುಲು ಧ್ವನಿ, ನಾವು ಕೃಷ್ಣನ ನಾಮಸ್ಮರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ನನ್ನ ಅಂತಸ್ಥಿತಿ ಇದ್ದಾಗ ನಾನು ನಿನ್ನ ನಾಮಸ್ಮರಣೆ ಹೇಗ್ ಮಾಡ್ಲಿಕ್ಕೆ ಸಾಧ್ಯ? ನನ್ನನ್ನು ಈ ಕೂಡಲೇ ಸಾಯಿಸು ಅಂತ ಹೇಳ್ಬಿಟ್ಟು ಪ್ರಾರ್ಥನೆಯನ್ನ ಮಾಡ್ಕೊತಾ ಇದ್ರೆ ಅಲ್ವಾ. ನಾವ್ ಯಾವಾಗಾದ್ರೂ ನೋಡಿದೀವ ಇಂತಹ ಪ್ರಾರ್ಥನೆ ಯಾರಾದ್ರೂ ಮಾಡ್ಕೊಳೋದು? ನೋಡಿ, ಕುಲಶೇಖರ ಆಳ್ವಾರು ಅವ್ರಿಗೆ ಗೊತ್ತಿದೆ ಅಂತೆ ನಾರಾಯಣ ಸ್ಮೃತಿ ಅಲ್ವಾ. ನಮ್ಮ ಜೀವನದ
ಉದ್ದೇಶ ಎಕ್ಸಾಮ್ ಅಲ್ಲಿ ಪಾಸ್ ಆಗೋದು ಅದೇ. ಅದಕ್ಕೋಸ್ಕರ ನಾವ್ ಎಷ್ಟ್ ದಿವಸ ಇಲ್ಲಿದ್ರೆ ಏನಂತೆ ಅಲ್ವಾ? ನಾವ್ ಪಾಸ್ ಆಗ್ಬೇಕು ಅಷ್ಟೇ. ನಾನು ಇವತ್ ಸತ್ರೆ ಪರವಾಗಿಲ್ಲ, ನಾಳೆ ಸತ್ರು ಪರವಾಗಿಲ್ಲ, ನಾನು ಕೃಷ್ಣನ ನಾಮಸ್ಮರಣೆನ ಮಾಡ್ಕೋಬೇಕು. ಅದಕ್ಕೆ ನನ್ನ ಈ ಕೂಡಲೇ ಸಾಯಿಸು, ನಾನು ಈಗಾದ್ರೆ ನನಗೆ ಗಂಟಲು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ನಾನು ಇವಾಗ ನಿನ್ನ ಸ್ಮರಣೆನ ನಾನು ಮಾಡ್ಬೋದು, ನಿನ್ನ ಹೆಸರನ್ನ ನಾನು ಹೇಳ್ಕೋಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಪುರುಷಸ್ಸ ಪರಃ ಪಾರ್ಥ ಭಕ್ತ್ಯಾ ಲಭಸ್ತು ಅನನ್ಯಯ ಯಸ್ಯಾಂತಸ್ತಾನಿ ಭೂತಾನಿ ಏನ ಸರ್ವಂ ಇದಂ ತತಂ. ಪಾರ್ಥನೆ, ಎಲ್ಲಕ್ಕಿನ್ನ ಶ್ರೇಷ್ಠನಾದ ದೇವೋತ್ತಮ ಪುರುಷನನ್ನ ಪರಿಶುದ್ಧ ಭಕ್ತಿಯಿಂದ ಸೇರಬಹುದು. ತನ್ನ ನಿವಾಸದಲ್ಲಿದ್ದರೂ ಆತನು ಸರ್ವಾಂತರ್ಯಾಮಿ ಮತ್ತು ಎಲ್ಲ ವಸ್ತುಗಳು ಅವನ ಒಳಗಡೆ ಇವೆ ಅಲ್ವಾ? ಭಗವಂತನನ್ನ ಸೇರ್ಲಿಕ್ಕೆ ಒಂದೇ ದಾರಿ ಅಲ್ವಾ? ಹಲವಾರು ಬಾರಿ ಹೇಳ್ತಾ ಇದಾರೆ ಕೃಷ್ಣ. ಪರಿಶುದ್ಧ ಭಕ್ತಿ, ಅನನ್ಯ ಭಕ್ತಿ, ನಾನ್ ಬಿಟ್ರೆ ಬೇರೆ ಏನನ್ನೂ ಇಚ್ಛೆ ಪಡ್ದಲೇ ಇರುವಂತಹ ಒಬ್ಬ ಭಕ್ತ ಅಂದ್ರೆ ಅನನ್ಯ ಭಕ್ತಿ, ನಾ ಅನ್ಯ, ಅಂತಹ ಭಕ್ತಿಯಿಂದ ನೀವು ನನ್ನನ್ನ ಪಡಿಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಅಲ್ವಾ? ಭಗವಂತ ಸರ್ವಾಂತರ್ಯಾಮಿ, ಒಳಗಡೆನೂ ಇದ್ದಾರೆ ಹೊರಗಡೆನೂ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಈಗ ನಮ್ಗಿವಾಗ ನಾವೇನ್ ಅನ್ಕೊಂತೀವಿ ಅಂತಂದ್ರೆ, ಇಲ್ಲಿ ನಾವು ತುಂಬಾ ಸುಖವಾಗಿದೀವಿ ಅಂತ ನಾವ್ ಅನ್ಕೊಂಡಿದೀವಿ ಅಲ್ವಾ? ನಮ್ಗೆ ಸುಖ ಅಂದ್ರೇನೆ ಏನಂತ ಗೊತ್ತಿಲ್ಲ. ನಮ್ಗೆ ಏನೋ ಒಂದು ಕಷ್ಟ ಬರುತ್ತೆ, ಅದಾದ್ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಆ ಕಷ್ಟ ಹೊರಟೋಗುತ್ತೆ. ಆ ಕಷ್ಟ ಹೊರಟೋಗುತ್ತಲ್ಲ, ಆ ಸ್ಥಿತಿನ ನಾವು ಸುಖ ಅಂತ ಅನ್ಕೊಂಡಿದೀವಿ. ಮತ್ತೆ ಇನ್ನೊಂದ್ ಸ್ವಲ್ಪ ದಿವಸ ಆದ್ಮೇಲೆ ಇನ್ಯಾವುದೋ ಒಂದು ಹೊಸ ಕಷ್ಟ ಬರುತ್ತೆ, ಅದಾದ್ಮೇಲೆ ಆ ಕಷ್ಟನೂ ಹೊರಟೋಗುತ್ತೆ. ಅದಾದ್ಮೇಲೆ ನಮ್ಗೆ ನಾವು ಆ ಕಷ್ಟ ಹೊರಟೋಗಿರುವಂತಹ ಸ್ಥಿತಿಯನ್ನ ನಾವು ಸುಖ ಅಂತ ಅನ್ಕೋತಾ ಇದೀವಿ. ನಮ್ಗೆ ಗೊತ್ತೇ ಆಗ್ತಾ ಇಲ್ಲ ನಮ್ಗೆ ಸುಖ ಆನಂದ ಅಂದ್ರೆ ನಾವೇನಂತಾನೆ ಅನುಭವಿಸಿಲ್ಲ. ಕಷ್ಟ ಇಲ್ದಲಿರುವಂತಹ ಸ್ಥಿತಿನ ನಾವು ಸುಖ ಅಂತ ಅನ್ಕೊಂಡು ಇದೀವಿ. ಈಗ ನಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ? ಈ ಪ್ರಪಂಚ, ಈ ಭೌತಿಕ ಪ್ರಪಂಚ, ಮೇಲಿನ ಲೋಕಗಳು ಸಹ ದುಃಖಾಲಯ ಮತ್ತೆ ಅಶಾಶ್ವತಂ ಅಂತ ಹೇಳಿ ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಕೊನೆಯ ಶ್ಲೋಕವನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಕೃಷ್ಣ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನ ಸ್ವೀಕರಿಸುವವನು ವೇದಾಧ್ಯಯನ, ಯಜ್ಞಗಳ ಆಚರಣೆ, ದಾನ ಮಾಡುವುದು ಮತ್ತು ಅಥವಾ ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆ ಮಾಡಿದರೆ ಸಾಕು, ಆತನು ಇವೆಲ್ಲವನ್ನ ಪಡೆಯುತ್ತಾನೆ ಮತ್ತು ಕಡೆಯಲ್ಲಿ ಪರಮಶಾಶ್ವತ ನಿವಾಸವನ್ನ ಸೇರುತ್ತಾನೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರೆ ಕೃಷ್ಣ ಅಲ್ವಾ? ಇವಾಗ ನೋಡಿ, ನೀವು ಇಲ್ಲಿ 1 ಗಂಟೆಗಳ ಕಾಲ ಕುತ್ಕೊಂಡಿದ್ದೀರಾ. ಅಯ್ಯೋ, ನಾನು ಇಲ್ಲಿ 1 ಗಂಟೆಗಳ ಕಾಲ ಕುತ್ಕೊಂಡು ಇಲ್ಲಿ ಭಗವಂತನ ಬಗ್ಗೆ ಕೇಳ್ತಾ ಇದ್ದೀನಲ್ವಾ, ಇದು ನಿಜವಾಗ್ಲೂ ನೆರವೇರುತ್ತೋ ಇಲ್ವೋ, ಅಥವಾ ಯಾರೋ ಒಬ್ರು ಊಹೆ ಮಾಡ್ಕೊಂಡು ಹೇಳಿದಾರಾ ಅಂತ ಹೇಳ್ಬಿಟ್ಟು ನಮ್ಗೆ 1 ಗಂಟೆ ವೇಸ್ಟ್ ಆಗೋಯ್ತಲ್ಲ, ಅದು ಈಗ 18 ದಿನಗಳ ಕಾಲ 18 ಅವರ್ಸ್ ವೇಸ್ಟ್ ಆಯ್ತಲ್ಲ ಅಂತ ನಾವು ಯೋಚನೆ ಮಾಡಿದ್ರೆ ನೋಡಿ, ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ ಅಲ್ವಾ? ಅಕಸ್ಮಾತ್ ನೀವು ಈ 1 ಗಂಟೆಯಲ್ಲಿ ನೀವು ಬೇರೆ ಏನನ್ನಾದ್ರೂ ಇನ್ಯಾವುದಾದ್ರೂ ಪುಣ್ಯ ಕಾರ್ಯವನ್ನ ಮಾಡಿದ್ರೆ, ಅಂದ್ರೆ ವೇದಾಧ್ಯಯನ ಅಥವಾ ಯಜ್ಞಗಳ ಆಚರಣೆ, ದಾನ, ತಪಸ್ಸು ಏನನ್ನೇ ಮಾಡಿದ್ರು ಅದರಿಂದ ಏನ್ ಫಲ ಸಿಗ್ತಾ ಇತ್ತೋ ಅದನ್ನ ನೀವು ಇಲ್ಲಿ ಭಕ್ತಿ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ನೀವು ಅದಕ್ಕೋಸ್ಕರ ನೀವು ಏನನ್ನೂ ನೀವು ಕಳ್ಕೊಳೋದಿಲ್ಲ. ಭಕ್ತಿಯನ್ನ ಮಾಡಿದ್ರೆ ನೀವು ಎಲ್ಲವನ್ನ ನೀವು ಪಡ್ಕೋತೀರಾ. ಯಜ್ಞ, ದಾನ, ತಪ, ವೇದಾಧ್ಯಯನ ಇವೆಲ್ಲ ಮಾಡಿದ್ರೆ ನಿಮ್ಗೆ ಏನು ಫಲ ಸಿಗುತ್ತೋ ಅವೆಲ್ಲವೂ ಸಹ ನೀವು ಭಕ್ತಿ ಮಾಡಿದ್ರೆ ಸಿಗುತ್ತೆ ಅಂತ ಹೇಳ್ತಾ ಇದಾರೆ. ಮತ್ತೆ ನಮ್ಗೆ ಇನ್ನ ಏನನ್ನ ತಿಳಿಸಿಕೊಡ್ತಾರೆ, ನಾನು ಆ ಶ್ಲೋಕಗಳನ್ನ ಇಲ್ಲಿ ಹೇಳಿಲ್ಲ ಅಂತಂದ್ರೆ, ಭಗವಂತನ ಬಳಿಗೆ ಹೋಗ್ಬೇಕಂತಂದ್ರೆ 2 ಮಾರ್ಗಗಳಿದೆ. ಸೊ ಅದು ಏನು ಅಂತಂದ್ರೆ ಯೋಗ ಮಿಶ್ರಿತ ಭಕ್ತಿ ಮತ್ತೆ ಶುದ್ಧ ಭಕ್ತಿ. ಈ 2 ಮಾರ್ಗದಲ್ಲಿ ಯಾವ್ದಾದ್ರು ಒಂದು ಮಾರ್ಗವನ್ನ ನಾವು ಅನುಸರಿಸಿದ್ರೆ ಅಷ್ಟೇ ನಾವು ಕೃಷ್ಣ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಈ ಯೋಗ ಮಾರ್ಗದಲ್ಲಿ ಏನಾಗುತ್ತೆ ಅಂದ್ರೆ, ಅವರು ಈಗ ದಿನ, ಗಳಿಗೆ, ವಾರ ಅವೆಲ್ಲವನ್ನ ನೋಡ್ಬೇಕು. ಅವರು ದೇಹವನ್ನ ಅಂದ್ರೆ ಆತ್ಮವನ್ನ ಈ ಬ್ರಹ್ಮರಂಧ್ರದ ಮೂಲಕ ಅವರು ಆಧ್ಯಾತ್ಮಿಕ ಲೋಕಕ್ಕೆ ಕಳಿಸ್ಕೋಬೇಕು ಅಂತಂದ್ರೆ ಎಲ್ಲವನ್ನ ನೋಡ್ಬೇಕು. ಬೆಳಕು, ಹಗಲು, ಉತ್ತರಾಯಣ, ಪುಣ್ಯ ಏನು ಉತ್ತರಾಯಣ, ದಕ್ಷಿಣಾಯನ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಇದೆಲ್ಲ ಗಳಿಗೆ, ವಾರ ಎಲ್ಲವನ್ನ ಅವ್ರು ನೋಡ್ಬೇಕಾಗತ್ತೆ. ಆದ್ರೆ ಕೃಷ್ಣ ಭಕ್ತರಿಗೆ ಅದ್ ಏನನ್ನೂ ನೋಡೋದು ಬೇಕಾಗಿಲ್ಲ. ಸೊ ಅವರು ಭಕ್ತಿಯನ್ನ ಮಾಡಿದ್ರೆ ಅವ್ರಿಗೆ ಇದನ್ನೆಲ್ಲ ಮೀರಿರ್ತಾರೆ. ಅವರು ಕೃಷ್ಣನ ಲೋಕಕ್ಕೆ ಅವರು ಹೋಗ್ತಾರೆ. ಅಂತೆ ನಾರಾಯಣ ಸ್ಮೃತಿ, ಅವರು ಭಗವಂತನ ಲೋಕಕ್ಕೆ ಅವರು ಹೋಗ್ತಾರೆ. ಭಗವಂತ ಪರಮ ಮಂಗಳಕರ, ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇವತ್ತಿನ ಅಧ್ಯಾಯದಲ್ಲಿ 28 ಶ್ಲೋಕ ಇತ್ತು. ಅರ್ಜುನ 8 ಪ್ರಶ್ನೆಗಳನ್ನ ಕೇಳ್ತಾರೆ. ಆ 2 ಶ್ಲೋಕದಲ್ಲೇನೆ ಅರ್ಜುನನ 7 ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ. ಮತ್ತೆ ಕೊನೆಯ ಪ್ರಶ್ನೆ, ನಾವು ನಿನ್ನನ್ನ ಕೊನೆ ಸಮಯದಲ್ಲಿ, ಸಾಯುವ ಸಮಯದಲ್ಲಿ ಹೇಗೆ ನೆನಪಿಸ್ಕೋಬೇಕು ಅನ್ನೋದಕ್ಕೆ ಅವ್ರು ಇಡೀ ಏನು ಅಧ್ಯಾಯದಲ್ಲಿ ಉತ್ತರವನ್ನ ಕೊಡ್ತಾರೆ. ಯೋಗ ಮಿಶ್ರ ಭಕ್ತಿಯಿಂದ ಕೃಷ್ಣನನ್ನ ಸ್ಮರಿಸೋದು, ಶುದ್ಧ ಭಕ್ತಿಯಿಂದ ಕೃಷ್ಣನ ಸ್ಮರಿಸೋದು, ಅದ್ರ ಬಗ್ಗೆ ನಮ್ಗೆ ತಿಳಿಸಿಕೊಡ್ತಾರೆ ಕೃಷ್ಣ. ಭೌತಿಕ ಪ್ರಪಂಚ ಮತ್ತೆ ಆಧ್ಯಾತ್ಮಿಕ ಪ್ರಪಂಚದ ನಡುವೆ ಇರುವ ವ್ಯತ್ಯಾಸವನ್ನ ತಿಳಿಸಿಕೊಡ್ತಾರೆ. ನಾವು ಭಗವಂತನನ್ನ ನಾವು ಪಡಿಬೇಕು, ಭಗವತ್ ಪ್ರಾಪ್ತಿ ಆಗ್ಬೇಕು ಅಂತಂದ್ರೆ ಶುದ್ಧ ಭಕ್ತಿಯಿಂದ ಮಾತ್ರನೇ ಸಾಧ್ಯ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಸೊ ನಾವ್ ಇವಾಗ ಇಡೀ ಜೀವನದ ಪೂರ್ತಿ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟೇನೆ ನಮ್ಮ ಕೊನೆ ಸಮಯದಲ್ಲಿ ಎಕ್ಸಾಮ್ ದಿನ ನಮ್ಗೆ ಕೃಷ್ಣನ ಸ್ಮರಣೆ ಬರ್ಲಿಕ್ಕೆ ಸಾಧ್ಯ. ಅಂತೆ ನಾರಾಯಣ ಸ್ಮೃತಿ ಮಾಡ್ಬೇಕು ಅಂತಂದ್ರೆ ಇಡೀ ಜೀವನದ ಪೂರ್ತಿ ಸದಾ ಅನವರತ ನಾವು ಭಗವಂತನ ಸ್ಮರಣೆಯನ್ನ ಮಾಡ್ಬೇಕು ಅಂತ ನಾವು ಇವತ್ತಿನ ಅಧ್ಯಾಯದಲ್ಲಿ ತಿಳ್ಕೊಂಡ್ವಿ. ಭಗವತಿ ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಸೊ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಗೋಲೋಕ ಚಾರ್ಟ್ ಅನ್ನ ನೀವು ನೋಡಿ ಡೀಟೇಲ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ನಾವು ಇವಾಗ ನನಗೆ ರಾಮನೇ ಇಷ್ಟ ಅಂತಂದ್ರೆ ಅಲ್ಲಿ ಸಾಕೇತ ಧಾಮ ಇದೆ, ಸಾಕೇತನ ಧಾಮಕ್ಕೆ ಹೋಗ್ಬೋದು. ನನಗೆ ಇಲ್ಲ, ನನಗೆ ನರಸಿಂಹ ಇಷ್ಟ ಅಂತಂದ್ರೆ ನನಗೆ ಅಲ್ಲಿ ನರಸಿಂಹ ವಾಸ ಆಗಿರುವಂತ ಸ್ಥಳ ಇದೆ. ಅವರೆಲ್ಲರನ್ನೂ ಸಹ ಅಲ್ಲಿದ್ದಾರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ. ಇಲ್ಲಿ ಏನಾದ್ರೂ ಅವರು ಲೀಲೆಯನ್ನ ಮಾಡ್ಬೇಕಂದ್ರೆ ಅವ್ರು ಹಾಗೆ ಸೃಜಾಮ್ಯಹಂ, ಅವ್ರು ಹಾಗೆ ಇಲ್ಲಿಗೆ ಬರ್ತಾರೆ. ಅದನ್ನ ನಾವು ತಿಳ್ಕೊಬೇಕಾಗತ್ತೆ. ನಾವ್ ಯಾರನ್ನ ನಾವು ಸ್ಮರಣೆ ಮಾಡ್ತೀವೋ ಅದೇ ಲೋಕಕ್ಕೆ ನಾವು ಹೋಗ್ತೀವಿ. ಅದಕ್ಕೆ ನಮ್ಗೆ ಇಲ್ಲಿ ಕೃಷ್ಣ ಏನ್ ಹೇಳ್ತಿದ್ದಾರೆ, ಗೋಲೋಕ ವೃಂದಾವನಕ್ಕೆ ನೀವು ಬರ್ಬೇಕು ಅಂದ್ರೆ ನೀವು ಶ್ಯಾಮ ಸುಂದರ ರೂಪದಲ್ಲಿ ನೀವು ನನ್ನನ್ನ ಧ್ಯಾನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ